ರಿವರ್ಬ್ ಸ್ವಲ್ಪ ಕಮ್ಮಿ वैसा आदत ही नहीं है अपने ये काम करके नहीं कोई भी काम ಅದಕ್ಕೆ ಲೈಟ್ ಆಗತ್ತಾ ಅದು ಲೈಟ್ ಆಗತ್ತಾ ಅಲ್ಲಿಗೆ ಆಗತ್ತಾ Kanti
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಗಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮ್ಮುಡಿಯ ಕೈ ಮುಗಿದು ಇಂದಿನ ಸೇಡಲ್ಲ ಅಂದು ಪಾಂಡವರು ಹೌದು ಮಾಡಿದ್ದೇ ಅಪಮಾನ. ಇಂದ್ರಪ್ರಸ್ಥ ನಗರದಲ್ಲಿ ಮಾಡಿದಂತಹ ನನಗಾದಂತ ಅವಮಾನ ಕೌರವೇತ್ಮರೇ ಹಸ್ತಿನಾವತಿಯ ಚಕ್ರವರ್ತಿಗೆ ಆದ ಅವಮಾನ ಮರೆಯರುಂಟೆ ಮರೆಯರುಂಟೆ. ಇನ್ನೆಲ್ಲ ನಾಳೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬಂತಹ ತವಕದಿದ್ದವನು ನಾನು. ಹೇಗೆ ಅದೇ ಆಲೋಚನೆಯಲ್ಲಿದ್ದೆ. ಮಾವನ ಆತನ ಉಪಾಯದಿಂದ ಯೂತವನ್ನಾಡಿ ಆ ಮೂಲಕವಾಗಿ ಪಾಂಡವರನ್ನು ಸೋಲಿಸುವ ಎಂಬ ಮಾತು, ಅಂತೆಯೇ ಮಿತ್ರನಂತಹ ಖಂಡನ ಸಹಯೋಗ, ಇದರಿಂದಾಗಿ ಪಾಂಡವರನ್ನು ಯೂತಕ್ಕೆ ಕರೆದೆ. ಹೌದು, ನಮ್ಮಪ್ಪನ ಮುಖಾರವಾಗಿ ಯೂತಕ್ಕೆ ಆಗಮಿಸಿದ ಪಾಂಡವರನ್ನು ಹೌದು ಯೂತದಲ್ಲಿ ಸೋಲಿಸಿದ್ದಾಯಿತು. ಸೋಲಿಸಿದ ಬಳಿಕ ಮನಸ್ಸಿಗಾನಂದ. ಹೌದು, ಅಂದು ಆ ದ್ರುಪದ ಸುತೆ
ಮನೆ ಸುದ್ದೆ ನನಗೆ ಮಾಡಿದಂತಹ ಅವಮಾನ ಉಪ್ಪರಿಗೆಯ ಮೇಲೆ ನಿಂತು ಚಪ್ಪಾಳೆಯನ್ನು ತಟ್ಟಿ ಮಯ ನಿರ್ಮಿತನಾದಂತಹ ಆ ಸಭಾಂಗಣದಲ್ಲಿ ಕೌರವೇಶ್ವರಿಯಾದಂತಹ ಅಪಮಾನ ಅಪಮಾನ ಇಲ್ಲಿಗೆ ಸಾಲದು. ಹೌದು, ಆ ಸೇಡನ್ನು ತೀರಿಸಬೇಕೆಂಬ ಉದ್ದೇಶದಿಂದ ನಾನಿದ್ದೇನೆ. ಪಾಂಡವರು ನತಮಸ್ತಕರಾಗಿ ನಮ್ಮ ಆಜ್ಞೆಯಂತೆ ಇದ್ದಾರೆ. ಹಾಗಿರುವಾಗ ಇದ್ದಾಳಲ್ಲ ದ್ರೌಪದಿ, ಅವಳ ಸೊಕ್ಕನ್ನು ಮುರಿಬೇಕು. ಆ ತಟ್ಟಿದ ತಪ್ಪಾಳೆಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ಮನಸ್ಸಿಗೆ ಸಂತೋಷ ಆಗಬೇಕು. ಅದಕ್ಕೋಸ್ಕರವಾಗಿ ತಡ ಮಾಡುವುದಲ್ಲ. ನಮ್ಮವನೇ ಹಿರಿಯವನು ಬರಿದ್ದಾನೆ, ರಾಜ್ಯಗಾಮಿ ಬಹಳ ನನ್ನ ಹಿಂದಿನವ. ನೀನನ್ನು ಸ್ನೇಹಿತ ಅಂತ ಹೇಳಬಹುದು. ಹಳೆ ಕಾರಣ ನಾನೊಬ್ಬ. ಹೌದು, ಆಚೆ ಬದುಕಿಯಲ್ಲ, ಈಚೆ ಸಾಯುವಲ್ಲ, ಸತ್ತಂತೆಯಲ್ಲ, ಜೀವಶೋಭ. ಇನ್ನೇನು ಕಡಿಮೆ ನಿನಗೆ? ಪ್ರಾಯ ಆಗಿದೆಲ್ಲ ಆ ಕಾರಣಕ್ಕಾದ. ನಿನ್ನ ಪ್ರಾಯ ಆದ್ರೂ ಕೂಡ ಅದೇನು ನಾವು ಪ್ರಾಯ ಆಗ್ತದೆ. ಹೌದು, ಅದರ ಹಲ್ಲಿರುವಂತಹ ವಿಷಕ್ಕೆ ಪ್ರಾಯ ಆಗ್ತದ? ವಿಷಯಕ್ಕೆ ಆಗ್ಲಿಕ್ಕಿಲ್ಲ, ನಮ್ಮಲ್ಲಿ ಅದಿಲ್ಲಲ್ಲ. ಹಾಗೆ ನಮಗೆ ಪ್ರಾಯ ಎಷ್ಟೇ ಆಗಲಿ ನಮ್ಮ ಶಕ್ತಿ ಇರಬೇಕು, ತೇಜಸ್ಸಿರಬೇಕು, ಹಠ ಸಾಧನೆ ಏನನ್ನಾದ್ರೂ ಮಾಡಬೇಕು ಎಂಬ ಹಠಬೇಕು. ಏನನ್ನಾದ್ರೂ ಮಾಡ್ಬೇಕು ಅಂತ ಅಟ್ಟಿದ್ರೆ ಏನನ್ನಾದ್ರೂ ಮಾಡ್ಬೋದು, ಏನಾದ್ರೂ ಮಾಡ್ಬೇಕು ಅಂತ ಅಟ್ಟಿದ್ರೆ ಏನಾದ್ರೂ ಮಾಡ್ಬೋದು. ಹಾಗಲ್ಲ ಮತ್ತೆ ಹೌದೇನು? ನಿನ್ನೆ ನಡೆದ ಯೂತ ಕಣ್ಣಾರೆ ಕಂಡಿದ್ಯಲ್ವಾ? ಹೌದಲ್ವಾ? ನಮ್ಮವರಂತಹ ಪಾಂಡವರು ಬಲವಾದ ಸಾಕ್ಷಿ ನಾನು. ಹೌದಲ್ವಾ? ಇಲ್ಲೇ ಹತ್ತಿರದಲ್ಲಿ ಕೂತು ನೋಡಿದವ ನೀನು, ಎದುರಿನಲ್ಲೇ ನಿಂತಿದ್ದೆ. ನಮ್ಮ ಮಾವನ ಹಾಳ ಅಲ್ವಾ? ಹೌದು, ಅವರಿಗೆ ಗೊತ್ತು, ನಮ್ಗೆ ಅರ್ಥ ಆಗ್ಲಿಲ್ಲ. ಅದು ಗೊತ್ತಿರ್ಬೇಕ ನಿಮ್ಗೆ. ಆಟ ಗೊತ್ತಿಲ್ಲದಿದ್ರೆ ಆ ಆಟ ಏನು ಅಂತ ಗೊತ್ತಿರ್ಬೇಕು. ಆಟ ಗೊತ್ತಿಲ್ಲದ್ರೆ ನೋಡುವವನಿಗೆ ಗೊತ್ತಿಲ್ಲ, ನಮ್ಗೂ ಗೊತ್ತಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಆದ್ರೂ ಗೊತ್ತಿರ್ಬೇಕು. ಆಡುವವನಿಗೆ ಸ್ವಲ್ಪ ಗೊತ್ತಿರ್ಬೇಕು, ಗೊತ್ತಿರ್ಬೇಕು. ನೋಡುವವನಿಗೆ ಗೊತ್ತಿಲ್ಲದ್ರೂ ಚಿಂತಿಲ್ಲ, ಬೇಕಾದ್ರೆ ಹೋಗುವಾಗ ವಿಮರ್ಶೆ ಮಾಡಿಕೊಳ್ತೀವಿ. ಎಂತದ್ದು ನೋಡಿದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಆಗ್ಲಿ ಇರ್ಲಿ, ಒಂದು ಸಮಯ ಅವಕಾಶ ಒಂದು ಸಿಕ್ಕಿತ್ತಲ್ವಂತೆ. ವಿಶೇಷವಂತಹ ಬಲವಂತವಂತಹ ಕಾರಣವಿದೆ. ನಿನ್ನೆ ದ್ಯೂತದಲ್ಲಿ ಪಾಂಡವರು ಸೋತಿದ್ದಾರೆ. ಹಾಗಿರುವಾಗ ಅವರ ಮಡಲಿ ದ್ರೌಪದಿ ಇದ್ದಾರಲ್ಲ,
ಸೀತೆಯನ್ನ ಬರಮಾಡಿಕೊಂಡು ಅಂದಿನ ದಿವಸ ನನ್ನೊಟ್ಟಿಗೆ ಬಂದವ ನೀನು ಹೌದಲ್ವಾ? ಇಂದ್ರಪ್ರಸ್ಥಪುರದ ಆ ಮಾಯಾನಗರಲ್ಲಿ ನಡೆದಂತಹ ಮೋಸ ಅಪಹಾಸ್ಯ ನಾನು ಮಳೆಯಿಂದ ಸಾಧ್ಯ ಭಾವಿಸಿದ್ದು ಒಂದು ಅದಾದದ್ದು ಒಂದು, ಅದಕ್ಕೆ ಏನು ಮಾಡೋದಕ್ಕೆ ಹೇಳುದು? ಅದು ನಮ್ಮ ತಪ್ಪೇ ಅಲ್ವೇ? ಹೇಗೆ ನಮ್ಮ ತಪ್ಪು? ನಾವು ಅದನ್ನ ಮೊದಲೇ ಆಲೋಚನೆ ಮಾಡಬೇಕಿತ್ತಲ್ಲ. ನೋಡು, ನಾವು ಅತಿಥಿಗಳಾಗಿ ಹೋದವರು ಆ ಮಾಯಾ ನಿರ್ಮಿತವಾದಂತಹ ಮಂಟಪ ಹೇಗೆ ನಿರ್ಮಿಸಿದ್ದಾರೆ ಅಂತೇಳಿ ಮೊದಲೇ ಪರಿಚಯ ಮಾಡಿಕೊಟ್ಟು ಅವರು ಬರಬೇಕು. ಅವರ ತಪ್ಪು. ಆ ಪಾಂಡವರ ಧರ್ಮರಾಯನ ವಿಲನಲ್ವ ನಾನು ನನ್ನನ್ನು ಕರೆದುಕೊಂಡು ಹೋಗಿ ಬರಬೇಕಿತ್ತು. ಆದರೆ ಉಪ್ಪರಿಗೆ ಮೇಲೆ ಹೊಡಿತಂತಹ ದ್ರೌಪದಿ ಕೈ ತಟ್ಟಿ ಕಿರುನಗೆಯಿಂದ ಬಾಬಾ ನಕ್ಕದ್ದು ಗೊತ್ತುಂಟಲ್ಲ, ಬಿದ್ದೀರಿ ಅಂತ ಕೇಳಿ. ಹೌದಲ್ಲ? ಹೇಳ್ಬೇಡ. ಆದ ಕಾರಣ ಆ ಪ್ರತಿಕಾರವನ್ನು ತಿಳಿಸಬೇಕು. ಹೋ ಅವಳಿರುವಂತಹ ಅಂತಃಪುರಕ್ಕೆ ಹೋಗಬೇಕು, ನನ್ನ ಆಜ್ಞೆ ಅಂತ ಹೇಳಬೇಕು. ಈ ಸಭೆಗೆ ಅವಳನ್ನು ಕರೆಕೊಂಡು ಬರತಕ್ಕದ್ದು ಕಟ್ಟಪ್ಪಣೆ. ಒಂದು ವೇಳೆ ಬರದಿದ್ರೆ ಏನ್ ಮಾಡ್ತೀವಿ? ನಾನು ಹೇಳಿದ್ರೆ ಬರ್ತಾಳೆ, ನನ್ನ ಒಳ್ಳೆ ಪರಿಚಯ ಉಂಟಲ್ಲ ಅವರಿಗೆ. ಹೌದಾ? ಅದೇ ಹೇಳ್ತೇನೆ. ಒಂದು ವೇಳೆ ಬರದಿದ್ರೆ ಹೇಗೆ ಗೊತ್ತಾಯ್ತಲ್ಲ? ಆಯ್ತಲ್ವಾ? ಹೋ 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 ಮೈಕ್ ಚೆಕ್ ಮಾಡೋದು, ಮೈಕ್ ಚೆಕ್ ಮಾಡೋದು, ಚೆಕ್ लाइट चेक करने को बोल लाइट नहीं, माइक बोलते हैं लाइट 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 ಒಂದು ಸೆಟ್ ಮಾಡಿ ಇಡು ಅವನಿಗೆ. ಹೇಳು ಹೇಳು, ಒಂದು ಸೆಟ್ ಮಾಡಿ ಇಡು, ಮತ್ತೆ ತೆಗಿಬಿಡ. कान में लगा, साउंड तो वेब जाते हैं इसके. ಮುಖಿಯರ ನಡುವೆ ಮಂಚದಿ ಕನಕ ಪುತ್ಥಳಿಯಂತೆ ರಾಜೀಪ, ಕನಕ ಪುತ್ಥಳಿಯಂತೆ ರಾಜೀಪ, ಮನೋಮಥನ ಮದದ ಡೈರೆಕ್ಟ್ ಔಟ್ ಅಲ್ಲ. ಎಲ್ಲಿಗೂ ಹೋಗಬಲ್ಲಂತಹ ಸ್ವಾತಂತ್ರ್ಯ ಅಂತಹ ಸ್ವಾಮಿಷ್ಠರ ಸೇವಕರಾಗಿ ಇದು ಬಂದೆ ದೇವಿನಿ ಲಾಲಿಸುವ ಪೀಳುವಿಂದು ವಿಭವದಿ ಮೆರೆವ ದೇವಿನಿ ಲಾಲಿಸುವ ದೇವಿ
ಆದಾಗ ಅಂದ್ರೆ ಜಾಸ್ತಿ ವಾಲ್ಯೂಮ್ ಇದ್ದಾಗ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲೇ ಜಾಸ್ತಿ ಕೊಡು ಹಾಗೆ ನೀವಂದಂತೆ ಈ ಹಸ್ತಿನಾಪುರದಲ್ಲಿ ಎಲ್ಲಿಯೂ ಹೇಗೂ ಯಾವ ಕಾಲಕ್ಕೂ ಹೋಗಿ ಬರುವಂತಹ ಸ್ವಾತಂತ್ರ್ಯ ನನಗಿದೆ. ಆದ್ರೆ ಇಂದು ಆ ಸ್ವಾತಂತ್ರ್ಯದ ಕಾರಣದಿಂದಾಗಿ ಮತ್ತೇನು ಕಾರಣ? ನನ್ನೊಡೆಯ ಗೌರವೇಶ್ವರ ನೀಡಿದ ಅಪ್ಪಣೆಯಂತೆ ನಾನು ಇಲ್ಲಿಗೆ ಬರಬೇಕಾಗಿ. ಗೌರವನಪ್ಪಣೆ? ಹೌದು. ಯಾರಿಗೆ ಏನೆಂಬುದಾಗಿ? ಅಪ್ಪಣೆ ನನಗೆ ನಿಮ್ಮಲ್ಲಿ ಹೋಗ್ಬೇಕು ಅಂತಲೇ ಕಠೋರವಾದ ಆಜ್ಞೆ. ಯಾಕೋ? ನಿಮಗೆ ತಿಳಿಯದೆ ಕಠೋರವಾದ ಒಂದು ಸತ್ಯವನ್ನು ನಾನು ಅರುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಏನದು? ಗೊತ್ತಾಗ್ತಿಲ್ಲ. ಯಾವುದೇ ಸುದ್ದಿ ಇಲ್ಲಿವರೆ ನಿಮ್ಮ ಕಿವಿಗೆ ಕೇಳಲಿಲ್ಲ. ಇಲ್ಲ, ಯಾವ ವಿಷಯಕ್ಕಾಗಿ ಹೇಳುವುದಕ್ಕೆ ನೀನು ಸುಖದ ಯುದ್ಧವನ್ನಾಡುವ ಸೋತನು ನಿಮ್ಮ ಮಾತಯು ಹೀಗೆಂದು ಭರವಸೆಯೊಂದಿಗೆ ಆ ದ್ಯೂತವನ್ನು ಪ್ರಾರಂಭ ಮಾಡಿ. ದ್ಯೂತವನ್ನಾಡುವುದು ಸತ್ಯ ಆದವರಿಗೆ ಅದು ಭೂಷಣ ಒಂದು ಸಪ್ತ ಹೆಸರಿನಲ್ಲಿ ಒಂದಾದವೇ. ಆದ್ರೆ ಅದರಲ್ಲಿ ಏನು ತಪ್ಪು ಹೇಳು? ಏನು ತಪ್ಪಿಲ್ಲ. ಮತ್ತೆ ಅದರ ನಡೆ ವಿಪರೀತವಾಗಿ ಹೋಯ್ತಲ್ಲ. ಅದೇನು ನನಗೆ ತಿಳಿಯದಿದ್ದಂತ ಸರಣಿ. ಸುಖದ ದ್ಯೂತ ಅಂತ ಹೆಸರಿಗೆ ಮಾತ್ರ ಪ್ರಾರಂಭ ಮಾಡಿದ್ದಮ್ಮ. ಆಮೇಲೆ ಹೌದು, ಆಮೇಲೆ ಅದೇ ಪಗಡೆ ಪಣವಾಗಿ ಪರಿಣಮಿಸಿದ. ಪಣವಿಟ್ಟು ಆಡಿದರೆ ಹೌದು. ಏನನ್ನೆಲ್ಲ ಪಣ ಇಟ್ಟರು? ನಿಮ್ಮ ಪತಿದೇವ ಪ್ರಥಮವಾಗಿ ತನ್ನಲ್ಲಿರುವ ಸೇನೆಯನ್ನೇ ಪಣವಾಗಿತ್ತು. ನಿಮ್ಮ ಆದ್ರೆ ಪಂಥ ಮುಂದುವರಿತಾ ಹೋದಂತೆ ಯಾವುದೋ ಒಂದು ಲೋಕದಲ್ಲಿ ಬ್ರಹ್ಮಲೋಕದಲ್ಲಿದ್ದರೋ ಯಾಕೆ ಏನು ಅಂತ ನನಗೆ ಒಂದು ಅರ್ಥವಾಗಲಿಲ್ಲ. ನಾನಲ್ಲಿ ಸಾಕ್ಷೀಭೂತನಾಗಿ ನಾನೇ ನಿಂತಿದ್ದೆಮ್ಮ. ಆಮೇಲೆ ರಾಜ್ಯದ ಸರ್ವ ಬೊಕ್ಕಸವನ್ನೇ ಸಂಪತ್ತನ್ನೇ ಪಣಕ್ಕಿಟ್ಟು ಆಟ ಮುಂದುವರಿತಾ ಈ ಆಟ ಕ್ರೋಧದ ರೂಪವನ್ನು ತಾಳುವುದಕ್ಕೆ ಪ್ರಾರಂಭ ಮಾಡಿ. ಕೃಷ್ಣನಿಗೆ ಫೋನ್ ಪರಿಣಾಮ ಒಬ್ಬೊಬ್ಬರೇ ತಮ್ಮ ಪಣಕ್ಕಿಟ್ಟುವುದಕ್ಕೆ ತೊಡಗಿದ್ರು. ನಿಮ್ಮ ಕಷ್ಟ ಇತ್ತಲ್ಲ, ಅದನ್ನು ಮೊದಲೇ ಗೊತ್ತಾಗಿದೆ. ಎರಡನೇ ಸ್ವರ್ಗವಾದಂತಹ ಯುದ್ಧವಸ್ತುವನ್ನು ನಮ್ಮವರು ಸೋತರೆ ಸಂಬಂಧಿಕರು ಒಬ್ಬೊಬ್ಬರನ್ನಾಗಿ ಯುದ್ಧಕ್ಕೆ ಅದರಲ್ಲೂ ಎಲ್ಲಾ ಸಂಬಂಧಿಕರನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ. ಆ ಬಳಿಕ ನಾನು ಸತ್ತದ ಇನ್ನಾದ್ರೂ ಇದು ಮುಗಿತದೆ ತನ್ನನೆ ಸೋತನು
ಹಿಂದ್ಗಡೆ ಇಡ್ಬೋದ? ಆಟ ಮುಗಿಲಿಲ್ಲ. ಅದು ಇನ್ನೂ ನಿಗುಡವಾಗಿ ಹೋಗುತ್ತಾ, ನಿಗುಡವಾಗಿ ಸಾಗುತ್ತಾ, ನಿಗುಡವಾಗಿಯೇ ಮುಂದುವರಿಯಿತು. ಎಲ್ಲವನ್ನು ಕಳೆದಂತಹ ಧರ್ಮಪ್ರಭು ತನ್ನನ್ನೇ ತಾನು ಪಡೆದುಕೊಂಡಿದ್ರಮ್ಮ. ಹೌದಮ್ಮ. ಅದರ ಪರಿಣಾಮವೇ ಹಾಗಾಯಿತು. ಗೌರವನಿಗೆ ಜಯ. ಹೌದು. ನಾವೆಲ್ಲ ಹಾಗೆ ಭಾವಿಸಿಬಿಡ್ತಮ್ಮ. ಆದ್ರೆ ಕೌರವನ ಕೈಗೆ ಸಿಕ್ಕ ಮೇಲೆ ಮುಂದೆ ನಿನ್ನ ಆಟ ಮುಗಿತು ಎನ್ನುವ ಹೊತ್ತಿಗೆ ಕೊನೆಯದಾದ ಒಂದು ದಾಳ ಇತ್ತಮ್ಮ. ಅದನ್ನು ಎಸೆದರು ನಿಮ್ಮ ಗಂಡ. ಮತ್ತಾರಲ್ಲಮ್ಮ, ನಿಮ್ಮನ್ನೇ ದಾಳವಾಗಿ ಮುಂದುವರಿಸಿದಮ್ಮ. ಪರಿಣಾಮ ನಾನು ಯಾವ ನಾಲಗೆಂದು ಹೇಳಲಿಕ್ಕಾಯೇ ಮೊದಲಿಂದ ಸೋಲಿನ ಸರಮಾನ ಅನುಭವಿಸಬಹುದಂತಹ ಧರ್ಮರಾಜನಿಗೆ ಇಲ್ಲಿ ಸೋಲಿನ ಮುಖವನ್ನೇ ಕಾಣಬೇಕಾಗಿತ್ತಮ್ಮ. ಆದ್ರೆ ಒಂದು ಇಷ್ಟ ಆಗುವಾಗ ಕೌರವ ಸಿಂಹಾಸನಿದ್ದವ ನೇರವಾಗಿ ಬಂದು ನನ್ನ ಎಳೆದುಕೊಂಡು ಬಂದು ನಿನ್ನಿಂದ ಒಂದು ಕಾರ್ಯ ಆಗಬೇಕು, ಈ ಕ್ಷಣವೇ ದ್ರೌಪದಿ ಅಂತಃಪುರಕ್ಕೆ ಹೋಗ್ಬೇಕು, ಅವಳನ್ನು ಕರೆದುಕೊಂಡು ಬರಬೇಕು. ಬರುವುದಿಲ್ಲ ಅಂತ ಹೇಳಿದ್ರೆ ಬಲತ್ಕಾರವಾಗಿ ಎಳೆದುಕೊಂಡು ಬಾ. ಆಜ್ಞೆಯನ್ನು ಮೀರಲಾರೆ ನಮ್ಮ ರಾಜಾಜ್ಞೆ ತಪ್ಪಿದ್ರೆ ನನ್ನ ಶಿರವು ಹೋಗಿತ್ತು. ಆದ್ದರಿಂದ ನನ್ನೊಟ್ಟಿಗೆ ಬಂದರೆ ಹಿರಿಯರ ಮಾತು ದಿಟವಾಯ್ತೆ, ಹಿರಿಯರ ಮಾತು ದಿಟವಾಯ್ತೆ, ದಿಟವಾಯ್ತೆ. ರಾಧಿಕಾಮಿಕರಿಂದ ನುಡಿ ಕೇಳ್ದ ತಳೋದರಿ ಮರುಗಿ 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 ಈ ವಿಷಯವನ್ನು ಗುಪ್ತವಾಗಿ ನಮಗೆ ಮೊದಲೇ ತಿಳಿಸಿದ್ದ ಭೀಷ್ಮ ದ್ರೋಣಾದಿಗಳು ನಿಮಗೆ ಸೂಚಿಸಿದ್ದಾರೆ. ಪಾಂಡವರು ಹಸ್ತಿನಾವತಿಗೆ ಬರುವುದು ಬೇಡ, ಅಂದರೆ ಕೇಳು ಕಾದಿಗೆ ಅನ್ನುವ ಹಾಗೆ. ಹಾಗೆಂದು ಹೀಗೆ ಮಾಡಿದಂತಹ ಮಾತನ್ನು ಧಿಕ್ಕರಿಸಿ ವಿರೋಧಿಸಿ ಧೃತರಾಷ್ಟ್ರ ಭೂಪತಿಯ ಮಾತು ಅನ್ನುವ ಹಾಗೆ ಗೌರವಿಸಿ ಬಂದಕ್ಕೆ ನಾವೇ ಸರಿಯಾಗಿ ಅಪಮಾನವನ್ನು ಹಾಗಾಯಿತು.
ನಮ್ಮ ಈ ದುಸ್ಥಿತಿಗೆ ನಾವೇ ಕಾರಣರಾಗುವ ಹಾಗಾಯಿತು. ಆಲೋಚಿಸಬೇಕಾಗಿದೆ. ಹೇಗಾಯ್ತು ನನ್ನೊಳಗೆ ಸೋಲು? ಆ, ರೈತರ ದೀಕ್ಷಾ ಶತ್ರುಘ್ನ ಮಹಾಶಯ. ಹಾಗಾದ್ರೆ ಧರ್ಮದಾಟ ಈ ನಡೆಯುವುದಕ್ಕೆ ಸಾಧ್ಯ ಉಂಟೆ? ಎಲ್ಲಿ ನಡೆಯುವುದಕ್ಕೆ ಸಾಧ್ಯ? रियली रियली ನಾವಾಗು मिक्सर मत दे लगा के देख मिक्सर का पट रहा है बाहर जाके चल मिक्सर ಅಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲ ಸೌಂಡ್ ಬ್ಯಾಲೆನ್ಸಿಂಗ್ ಇಲ್ಲ ಮಿಕ್ಸರ್ ಅಲ್ಲಿ ಸ್ವಲ್ಪ ಇದು ಒಂದು ವಾಲ್ಯೂಮ್ ಕಮ್ಮಿ ಔಟ್ ಅಲ್ಲೇ ಚೇಂಜ್ ಮಾಡಬೇಡಿ ಚೇಂಜ್ ಮಾಡಬೇಡಿ ಇಲ್ಲಿ ಅಷ್ಟೇ ಇಲ್ಲ ಅಷ್ಟೇ ಇಲ್ಲ ಹೌದು ಲೈಟ್ ಹಾಕು ಕೈ ಬಣ್ಣ ಲೈಟ್ ಹಾಕು ರೆಡ್ ಲೈಟ್ ಅಲ್ಲಿ ವೈಟ್ ಲೈಟ್ ಕಮ್ಮಿ ರೆಡ್ ಜಾಸ್ತಿ ಮಾಡು ರೆಡ್ ರೆಡ್ ಕೊಡ್ತಾ 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 ಬಾ ರೆಡ್ ಮತ್ತೆ ಎಲ್ಲೋ ಮಿಕ್ಸ್ ಮಾಡಿ ತನ್ನ ಸೋತ ಮೇಲೆ ನನ್ನನ್ನು ಮನದಲ್ಲಿ ಒಪ್ಪುತ್ತದೆ ಅಲ್ಲ. ಮೊದಲಾಗಿ ನನ್ನನ್ನು ಒಟ್ಟಿ ಸೋತು ಆ ಬಳಿಕ ತನ್ನನ್ನು ತಾನು ಸೋತುತ್ತದೆ. ಇದನ್ನು ಹೇಳ್ತೀಯ? ಈಗ ನನಗೆ ಗೊತ್ತಾಗ್ತದೆ. ಧರ್ಮರಾಜ ಸೋತ ಬಳಿಕ ನಿಮ್ಮನ್ನು ಕಳಕಿಟ್ಟರು. ಹೌದೇ? ಹೌದು, ಇದು ಸತ್ಯ. ಸತ್ಯವೇ? ಹೌದಮ್ಮ, ನಾನೇ ಇದನ್ನೆಲ್ಲ ಕಂಡಿದ್ದೇನಲ್ಲ. ದೂತನಿ ಲಾಲಿಸಯ್ಯ ಬೇಡೋ ಬೇಡೋ ಮಾತನಿ ಪಾಲಿಸಯ್ಯ ಬೇಡೋ ಬೇಡೋ ಮಾತನಿ ಪಾಲಿಸಯ್ಯ ಜೂತನಿಯ ಮಜಾತ ಸೋತ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಾಗಲಿ ತನ್ನನ್ನು ತಾನು ಸೋತ ಬಳಿಕ ಮತ್ತೊಬ್ಬ ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಒತ್ತಿರುವಂತಹ ಅಧಿಕಾರವಾಗಿ ಅರ್ಹತೆಯಾಗಿ ಆತನು ಇರುವುದಿಲ್ಲ. ಹೌದು, ಒಂದು ವೇಳೆ ಆತ ಹಾಗೆ ಯಾರನ್ನೇ ಆಗಲಿ ಒತ್ತಿಯಾಗಿಟ್ಟಲ್ಲಿ ಆ ವ್ಯಕ್ತಿಯಾಗಲಿ ವಸ್ತುವಾಗಿ ಅದು ಸ್ವತಂತ್ರ ಆಗುವುದಿಲ್ಲ.
ಹಾಗಾಗಿ ಏನಾಗುತ್ತಾನೆ? ನೇರವಾಗಿ ನೀವು ಸಭೆಗೆ ಹೋಗ್ಬೇಕು. ಹಾ. ಸಭೆಗೆ ಹೋಗಿ ಹಾ. ಆ ಸಭೆಯಲ್ಲಿ ಹಾ. ವಿದ್ವಜ್ಜನ ಪರಿವೇಶಿಸಿದಂತಹ ಸಭೆಯಲ್ಲಿ ಹಾ. ಜ್ಞಾನಿಗಳಾದಂತಹ ಹಾ. ಭೀಷ್ಮ ದ್ರೋಣಾದಿ ವಿಧಗಳನ್ನು ಮಂಡಿಸಿರಬಹುದು. ಹಾ. ಅವರೆಲ್ಲರೂ ಕೇಳುವ ಹಾಗೆ, ಹಾ. ಅವರೆಲ್ಲರಿಗೂ ತಿಳಿಯುವ ಹಾಗೆ ನೀವು ಒಂದು ಪ್ರಶ್ನೆಯನ್ನು ಕೇಳಬೇಕು. ಏನಮ್ಮ? ಈ ಲೋಕದಲ್ಲಿ ಹಾ. ಧರ್ಮರಾಯನು ಹಾ. ತನ್ನನ್ನು ತಾನು ಸೋತ ಬಳಿಕ ಹಾ. ದ್ರೌಪದಿಯನ್ನು ಒತ್ತಿ ಇಟ್ಟಲ್ಲಿ ಹಾ. ದ್ರೌಪದಿ ಸೋತಂತಾಗುವಳೆ. ಅದಲ್ಲ, ಹಾ. ತನ್ನನ್ನು ತಾನು ಸೋತ ಬಳಿಕ ಯಾವ ವ್ಯಕ್ತಿಯೇ ಆಗಲಿ ಹಾ. ಮತ್ತೊಂದು ವ್ಯಕ್ತಿಯನ್ನಾಗಲಿ ವಸ್ತುವನ್ನಾಗಲಿ ಒತ್ತಿಡುವಂತಹ ಅಧಿಕಾರವನ್ನು ಪಡೆದಂತಾಗಿದೆ. ಇದು ದ್ರೌಪದಿ ಕೇಳಿದಂತಹ ಧರ್ಮ ಸೂಕ್ಷ್ಮದ ಪ್ರಶ್ನೆ. ಇದನ್ನು ಸಭೆಯಲ್ಲಿ ಎಲ್ಲರೂ ಸರಿಯಾಗಿ ಕೇಳುವ ಹಾಗೆ ಕೇಳಬೇಕು. ಮಾತ್ರವೇ ಅಲ್ಲ, ಇದಕ್ಕೆ ದಯಮಾಡಿ ನೀನು ಉತ್ತರವನ್ನು ಪಡೆದುಕೊಂಡು ಬರಬೇಕು. ಆದರೆ ಒಂದು ಇನ್ನೂ ಸಂಶಯ ಉಂಟು. ಸಂಶಯವಲ್ಲಪ್ಪ, ನಾನು ಹೇಳಿದಂತಹ ಮಾತಿನಲ್ಲಿ ಒಂದು ಅಕ್ಷರವನ್ನು ಸೇರಿಸುವುದಾಗ್ಲಿ, ಅಲ್ಲ ಒಂದು ಅಕ್ಷರವನ್ನು ಬಿಡುವುದಾಗ್ಲಿ ಮಾಡಬೇಡ. ಉತ್ಪ್ರೇಕ್ಷೆ ಮಾಡಬಾರ್ದು ಅಂತ ಹೇಳುವುದಲ್ವೇ? ಹೋಗಿ ಬಾ. ಸಾಧಿತ ಮಾಡಿ ಅದು. ತಿಳಿಸಿದೆ. ಆದರೆ ವಿಪರೀತ ಕಡಿಮೆ ಮಾಡಿಕೊಟ್ಟಿದ್ದಲ್ಲ. ದ್ರೌಪದಿ ಚಿತ್ತವರ್ಚಿ ಹೌದು. ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ತಿಳಿದವರೆಲ್ಲ ಈಗ ದ್ಯೂತ ಆಯ್ತಲ್ಲ, ಆ ದ್ಯೂತದ ನಿಯಮದ ಪ್ರಕಾರ ಹೀಗೆಲ್ಲಿಯಾದ್ರೂ ಉಂಟೆ ಎನ್ನುವಂತ ಒಂದು ಸಂಶಯ. ದ್ಯೂತವನ್ನು ತಾನು ಸೋತ ಬಳಿಕ ಎಲ್ಲವನ್ನು ಕಳೆದುಕೊಂಡ ಬಳಿಕ ಆ ವ್ಯಕ್ತಿ ಇನ್ನೊಂದು ವ್ಯಕ್ತಿಯನ್ನಾಗಲಿ ಚಂದ್ರಮಂಡಲ ದ್ಯೂತದಲ್ಲಿ ಒತ್ತಿಡುವಂತ ಕ್ರಮ ಇದು ಸರಿಯಲ್ಲ ಅಂತ ಅದೇ ಮಾತನ್ನು ಪುನರಾವರ್ತಿಸಲಿಕ್ಕೆ ಬಂದರು. ಆಗುವುದಿಲ್ಲಲ್ಲ, ನ್ಯಾಯ ಸಂಸ್ಕೃತಲ್ಲ. ಏನಂತೆ ಬರಲೊಲ್ಲೆ ಪ್ರಶ್ನೆಗೆ ಉತ್ತರ ಇವರಿಂದ ಆಗ್ಲಿಲ್ಲ. ಹಾಗಾದ್ರೆ ಅವಳನ್ನು ತೊರೆ ಕರೆದುವಂತಹ ಜನರೇ ನಮ್ಮಲ್ಲಿ ಬೇರಿದ್ದಾರೆ ಎಂದು ವಿಶ್ವಾಸರ Thank you.
ಮಾಡುವಂತಹ ದಿಶೆಯಲ್ಲಿ ಸಮಸ್ತ ವಸ್ತುಗಳನ್ನು ಕೂಡ ಶಕುನಿ ಮಾವನ ಸಹಾಯದಿಂದ ಪಾಂಡವರಿಂದ ನಾವೆಲ್ಲ ಆನಂದ ಸಾಗರದಲ್ಲಿ ಏನಾದಂತಹ ಸಂದರ್ಭದಲ್ಲಿ ತಮ್ಮ ದುಶ್ಯಾಸನ ಕೇಳಿ ಓಡೋಡಿಕೊಂಡು ಬಂದಿದ್ದೇನೆ. ನಾವೆಲ್ಲ ತುಂಬಿದ ಸಭಾಮಧ್ಯದಲ್ಲಿ ಕುಳಿತಂತಹ ನೀನು ತಮ್ಮ ದುಶ್ಯಾಸನ ಭಾಗವಾಗಿ ಎದ್ದು ಓಡೋಡಿ ಬಂದು ಪಾದ ಕೆಳಗಿಕೊಂಡು ನೀನು ತಮ್ಮ ಪಾಂಡವರನ್ನು ಸೋಲಿಸಿ ನಾವೆಲ್ಲರೂ ಸಂತೋಷ ಸಾಗರಲ್ಲಿ ತೇಲಾಡುತ್ತಿರುವಂತಹ ಸಮಯ ನಿನ್ನ ದೇಶ ದೇಶ ರೋಷ ಯಾರಲ್ಲಿ ಅಲ್ಲಯ್ಯ ಯಾರಲ್ಲಿ ಪಾಂಚ ಅಂದು ಹಿಂದೆ ಪಕ್ಷದಲ್ಲಿ ಉಪ್ಪರಿಗೆ ಮೇಲೆ ಕುಳಿತು ಕೈ ತಪ್ಪಿಸಿ ನಕ್ಕಂತ ದೃಶ್ಯ ಏನಂತ ಅವಳಿಗೆ ಪಾಂಡವರು ಸೋತ ಬಳಿಕ ಅವಳು ನಮ್ಮಲ್ಲಿ ಸೋತಿದ್ದಾಳೆ ಅವಳನ್ನು ರಾಜ್ಯಸಭೆಗೆ ಕರೆತರಬೇಕು ಅಂತ ಹೇಳಿ ರಾತ್ರಿಕಾವ್ಯನ್ನ ಕಳುಹಿಸಿಕೊಟ್ಟೆ. ಏನಾಯ್ತು ಪರಿಣಾಮ? ನಿಷ್ಪ್ರಯೋಜನ ಹಿಂದೆ ಬಂದ. ಹೇಗೆ? ಅವಳು ಬರಲಿಲ್ಲ. ಅವಳನ್ನು ಪ್ರಶ್ನೆ ಇಟ್ಟಿದ್ದಾಳೆ. ನಿನ್ನ ಆಜ್ಞೆಯ ಬದಲಾಗಿ ಪ್ರಶ್ನೆಯೊಂದು ಇಟ್ಟಿದ್ದಾಳೆ. ಪ್ರಶ್ನೆಯನ್ನು ಹೊತ್ತು ತಂದರೆ ಪ್ರಾತಿಕಾಮಿಕ ಏನಂತ ಪ್ರಶ್ನೆ? ಧರ್ಮರಾಯನು ಜೂತದಲ್ಲಿ ಸೋತ ಬಳಿಕ ಪಾಂಚಾಲಿಯನ್ನು ಪಣಕ್ಕಿಟ್ಟು ಸೋತನೇ ಅಥವಾ ಮೊದಲ ಒಂದು ವೇಳೆ ಮತ್ತೆ ಸೋತದ್ದು ಹೌದಾದರೆ ನಾನು ಆ ಆಜ್ಞೆಯನ್ನು ಪರಿಪಾಲಿಸುವ ಸರಿಯಲ್ಲ, ಅದಕ್ಕೆ ಉತ್ತರ ಬೇಕು, ಅದು ಸರಿಯ ಅಂತ ಕೇಳಿದ್ದಾಳೆ. ಈಗ ನನ್ನನ್ನು ಕರೆದ ಉದ್ದೇಶ ಇದಕ್ಕೆ ನೀನೇ ಸಮರ್ಥ ಅಂತೇಳಿ ಭಾವಿಸ್ತಂತ ಅವಳಂತ ನನ್ನ ಆಜ್ಞೆ ಕುರುಕುಲ ಬರತಕ್ಕದ್ದು ನಮ್ಮ ಮಹಾಸಭೆಗೆ. ಒಪ್ಪದಿದ್ದರೆ ಮುಡಿಗೆ ಎಳಕೊಂಡು ಬರತ
ಯಾರು ನಿನ್ನನ್ನು ಮತ್ತೆ ನನ್ನನ್ನು ಆ ಸಭೆಯಲ್ಲಿ ಛೇಡಿಸುವುದಕ್ಕೆ ಅವಕಾಶ ನೋಡುತ್ತಿದ್ದವಳು. ಆ ನೆನಪು ಈಗಲೂ ನನ್ನ ಹೃದಯದಲ್ಲಿ ಉಂಟು. ತಮ್ಮ ನೀನು ಬಾ ಅಂತ ಹೇಳಿದಾಗ ಬಂದೆ. ಕಾಡಿ ಅಂತ ಹೇಳಿದ್ರೆ ಕೊಲ್ಲುವಣ, ಕೊಲ್ಲುವಂತ ಹೇಳಿದ್ರೆ ಮಾಡ್ತೇನೆ. ನೀನು ಬೇಕು ಅಂತೇಳಿ ದೂರದಿಂದ ಕರೆಸಿಕೊಂಡವನು ನಾವು. ತಮ್ಮ ಪರಿಪೂರ್ಣವಾದಂತಹ ವಿಶ್ವಾಸಕ್ಕೆ ಯಾವ ಕಾಲದಲ್ಲೂ ಘಾತಕ ತರುವವನಲ್ಲ. ನಿನ್ನಾತೆಯನ್ನು ನಾನು ಶಿರಸ ವಹಿಸಿದ್ದೇನೆ, ತಡ ಮಾಡುವುದಿಲ್ಲ. ಕೊಡು ಕೇಳುದಿಲ್ಲ ಚೆಂಡೆ ಕೇಳುದಿಲ್ಲ. ಅನಭಿಷಿಕ್ತ ದೊರೆಯಾದಂತಹ ಕೌರವೇಶ್ವರ ತಮ್ಮ ದುಶ್ಯಾಸನ ಏನು ಕುರಿತೆ ಹೌದೇನೆ? ನಿನ್ನ ಕಣ್ಣಂದಿರಿಗೆಲ್ಲ ಸೋತ ಧರ್ಮರಾಯ ತನ್ನನ್ನೇ ನಾನು ಸೋತ ನೀನು ನಾಶ ಆಗಬೇಕು. ಹಾಗೆಂದು ಅಣ್ಣ ಪ್ರಾರ್ಥಿಕರನ್ನು ತಗೊಂಡು ಸರಿಯಾದ ಏನು ಪ್ರಶ್ನೆ ಕೇಳಿದೆ? ನಿನ್ನ ಪ್ರಶ್ನೆ ಪರಿಕಟರಿ ನುಡಿಯರು ಕೇಳುತ್ತಾಗನೆ ಕೃಷ್ಣ ಮನದಲ್ಲಿ ತಾಳಿ ಪ್ರೀತಿಯ ಒಳನೊಳದಳು ಮಧುರ ವಚನದಲ್ಲಿ ಕೃಷ್ಣೆಯೋ ಜೀವಿಗಳ ಪ್ರಾಣವನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಸಮಧರ್ಮನೇ ಬಂಧನೇ ಮಾಡುವ ಹಾಗೆ ಭಯಭೀತರಾಗಿದ್ದೆ. ಇದು ನೋಡಿದ್ರೆ ಬಂದವನು ಯಮಧರ್ಮನಲ್ಲ, ದುಷ್ಟ ಶಾಸನ ದುಶ್ಯಾಸನ. ಈತನ ಬರವೇ ಇಂಥವಾಗಿದೆಯಲ್ಲ, ಈತನ ನಡೆಯನ್ನು ಕಾಣುವಾಗ ಇಲ್ಲ ಏನು
ಆದ್ದರಿಂದ ಈತನನ್ನು ಮಾತನಾಡಿಸಬೇಕಾಗಿದೆ ಕೂಡ ನೀವು ಹಾಗಾಗಿ ಈ ರೀತಿ ನಡೆದುಕೊಳ್ತೀರಂತೆ. ನನಗೆ ಮೈದುನ ನೀನು ನೀನು ಮಗನೇ ಮರು ಮಾತೆ ನನಗೆ ದೊರೆಯಲಿ ಪ್ರಶ್ನೆಗಳಲ್ಲದೆ ನಾನೇ ಮರು ಮಾತೆ ನನಗೆ ದೊರೆಯಲಿ ಪ್ರಶ್ನೆಗಳಲ್ಲದೆ ಅನುಜಕೇನ ಪುಷ್ಪವತಿ ಬರಲು ಸಭೆಗೆ ಅನುಜ ಕೇನ ಪುಷ್ಪವತಿ ಬರಲು ಸಭೆಗೆ ನನಗೆ ಅಮ್ಮನಿಗೆ ಮೈದುನ ದುಶ್ಯಾಸನ ಮೈದುನ ಅತ್ತಿಗೆಗೆ ಹೌದವೇ ಹ್ಮ್ ನಿನಗೆ ಮೈದುನ ನೀನು ಹ್ಮ್ ಕುಮಾರ ಆ ನೆನಪು ನಿನಗೆ ಉಂಟಾ? ಉಂಟಪ್ಪ ಅಂದು ಸಭೆಯಲ್ಲಿ ಯಾಕೆ ನನ್ನ ಅಣ್ಣನಾದಂಥ ಆ, ಆ ದುರ್ಯೋಧನ ಬಿದ್ದಾಗ ಅರಿಯದೆ ಬಿದ್ದಿದೆ ಭಾವ ಗುರುಕುಲ ಕುಂಡಲ ದೇವ ಅಂತ ಹೇಳಿದ್ದು ನೀನಲ್ವಾ? ನಿನ್ನ ರಕ್ತವರಿಸಲಿಕ್ಕೆ ಬಟ್ಟೆ ತುಂಬಬೇಕೆಂದು ಕೇಳಿದವಳು ನೀನಲ್ವಾ? ಆಗ ಇಲ್ಲದ ಸಂಬಂಧ ಈಗ ಏನಿದೆ ಬಂತು? ಕುಮಾರ ಏನು? ಯಾವತ್ತಿನ ಹಾಗೆ ನಿನ್ನನ್ನು ನಾನು ಕಾಣ್ತಾ ಇಲ್ಲ. ಕ್ರೋಧ ವಶನಾಗಿದ್ದೀಯಾ ನೀನು? ಯಾವತ್ತು ಹ್ಮ್ ಬಹು ಪ್ರೀತಿಯಿಂದ ಅತಿ ಗೌರವದಿಂದ ಅತ್ತಿಗೆಯಾದಂತಹ ನನ್ನೊಂದಿಗೆ ನಡೆದುಕೊಳ್ತಾ ಇದ್ದಾರೆ. ನಿನ್ನ ಜನ್ಮಕ್ಕೆ ಪ್ರೀತಿಯೊಂದು ಕೇಡು. ಇನ್ನು ಮಾತ್ರ ಹಾಗಲ್ಲ ಮಗನೇ. ಆ ಯಾಕೆ ಸಿಟ್ಟಿನ ಆವೇಶದ ಈ ಲೈಟ್ ಮೇಲೆ ಯಾಕಂತೆ ಈ ಲೈಟ್ ವೈಟ್ ಹೌದು ಆ, ನಿನಗೆ ಸಿಟ್ಟು ಬರೋದಕ್ಕೆ ಕಾರಣ ಇದೆ. ನನ್ನ ಅಣ್ಣನಾದ್ರೇನು ಈ ರೀತಿ? ಆ, ನಿನ್ನ ಅಣ್ಣನಾಚಿಯಂತೆ ಆ ನಿನ್ನೊಂದಿಗೆ ನಾನು ಸಭೆಗೆ ಹುಟ್ಟಿದ್ದೆ. ಹಾಕು ಒಮ್ಮೆ. ಮತ್ತೇನು? ಆದ್ರೆ ನಾನು ಸಭೆಗೆ ಬರುವ ಹಾಗೆ ಇಲ್ಲವಲ್ಲ. ಅದೇನು? ನಾನು ಪುಷ್ಪವತಿ Wait ಬರಲಿಲ್ಲ a minute. ಸಭೆಗೆ ಹೇಳು. ವೈಟ್ ಕಮ್ಮಿ ಇದು ನಿನಗೆ ರೋಗ. ಬ್ಲೂ ಕಮ್ಮಿ ಹಿಡಿದು ಹೌದು ರೋಗವೇ ನನಗೆಂದಲ್ಲ ಈ ಲೋಕದಲ್ಲಿರುವಂತಹ ಸಕಲ ನಾರಿಯರಿಗೆ ಹರಡುವಂತಹ ರೋಗವಿದು. ಹೆಚ್ಚೇನು ಈ ರೋಗ ನಿನ್ನ ತಾಯಿಯನ್ನು ಈ ಕೊಡು ವೈಟ್ ಕೊಡು. ನನ್ನ ತಾಯಿಯ ಯೋಗ್ಯತೆಯನ್ನು ನಿನ್ನ ಹಣೆ ಬರೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಏನು? ನಾನು ಹೇಳಿದಂತಹ ಮಾತು ನಿನಗೆ ಅರ್ಥವಾಗಲಿಲ್ಲವೇ? ಅರ್ಥ ಆಗಿದೆ, ಇಲ್ಲವೇ? ಅರ್ಥ ಆಗಿದೆ. ಅರ್ಥ ಆಗಲಿಲ್ಲ ನನಗೆ. ಈಗ ನನಗೆ ಅರ್ಥ ಟೆರೇಸ್ ಮೇಲೆ ಆಗ್ತಾ ಇದೆ. ಆ, ಮಗನೇ, ಆ, ಬ್ಲರ್ ಉದ್ದಾದ ಹೆಣ್ಣು ತಿಂಗಳಿಗೆ ಒಂದಾವರ್ತಿ ಆ, ಅಶುದ್ಧರಾದಂತಹ ಸಮಯದಲ್ಲಿ ಹ್ಮ್, ಪರ ಪುರುಷರನ್ನು ನೋಡಬಾರದು. ಆ, ಮಗನೇ, ಏನು? ಅಲಂಕಾರ ಇಲ್ಲದೆ ಹ್ಮ್, ಆಕೆ ಮನೆಯ ಮೂಲೆಯಲ್ಲಿ ಇರಬೇಕಾದ್ದು ಹ್ಮ್, ಸ್ತ್ರೀಯ ದೇಹ ಧರ್ಮ. ಆ, ಹಾಗಾಗಿ ಹೇಳ್ತಾ ಇದ್ದೇನೆ, ನಾನು ಬದುಕಕ್ಕಾಗುವುದಿಲ್ಲ. ಆಗುದಿಲ್ವಾ? ಮಗನೇ, ಆ, ಈಗಲೂ ನಿನಗೆ ಅರ್ಥವಾಗದೇ ಇದೆ. ಆ, ಕೊನೆಯ ओवरऑल आउट का ये- चार ज्यादा है क्या ओवरऑल आउट का ಅಶುದ್ಧರಾದಂತಹ ಹೆಣ್ಣು ಆ, ಯಾವತ್ತೂ ಸಭೆಯನ್ನು ಪ್ರವೇಶಿಸಕೂಡದು. ಇದರಲ್ಲಿ ಎಂತಿಲ್ಲ ಕುಮಾರ, ನಿನ್ನ ಮಾತಿಗೆ ಒಳಪಟ್ಟು ನಾನು ಸಭೆಗೆ ಬರಲಾಗದು.
ಏನು ನೀನು ಏಕವರ್ತೆ ಅಲ್ವಾ? ಎಲ್ಲಿ? ನಾನು ಬರುವಾಗ ನೀನು ರಜೆ ಸರಿ ಕಾರಣ ನೋಡಬೇಡ. ನೀನು ಪುಷ್ಪವತಿಯಿಂದ ಹೇಳ್ತಾ ಇದೆಯಲ್ಲ, ಆಗದಾ? ಒಂದು ಮಾತು ಹೇಳ್ತಾ ಇದ್ದೀನಿ. ನೀನು ಪುಷ್ಪವತಿ ಆದ್ರೆ ನೋಡಂತ ನನ್ನ ಅಣ್ಣನೊಂದಿಗೆ ಸೇರಿದಲ್ಲಿ ಏನು ಅಸಂಬದ್ಧ ಪ್ರಲಾಪವಿದಪ್ಪ? ಹೇಗೆ ಕೊಡ್ತಿ ಮತ್ತೆ ನೋಡು ಇದಾದ್ಮೇಲೆ ಅವರಿಂದ ಇರ್ತದಲ್ಲ ನೀವೀಗ ದಾಸಿಯಾಗಿ ಬರ್ತೀಯ ಅಲ್ಲ, ಅವನ್ನ ರಾಣಿವಾಸಕ್ಕೆ ಬರ್ತೀಯ ಹೇಳಿದಾಗ ನಾನು ಬರಲಿಕ್ಕಾಗುವುದಿಲ್ಲ ಮಗನೇ, ಮೊದಲೇ ಹೇಳಿಬಿಟ್ಟಿದ್ದೇನೆ. ಆಗದಿದ್ದರೆ ಬಿಡುವುದಿಲ್ಲ ಮಗನೇ, ಮತ್ತೆ ನಾಮ್ ಚೇಂಜ್ ತಾಯಿಗೆ ಕಂದ ಕಂದ ಕಂದವ ನಿನ್ನ ಮುಖ್ಯ ಮಂದ ಮೈದುನ, ಮೈದುನ ಅತ್ತಿಗೆ ಅಪ್ಪ, ಎನ್ನ ಬಂಧು ನೀನು. ಬಂದು ಆಗ ಇಲ್ಲದ ಬಂದು ಈಗ ಬಂದದ ನಮ್ಗೆ. ಬಾ. ಬರಲಾಗದ ಬಾ. ಮೈ ಮೇಲೆ ಕೈ ಮಾಡಬೇಡ ನೀನು. ಏಯ್, ಆ, ಅದರ ಮೇಲೆ ಏನು ಮಗನೇ? ಕೈ ಮಾಡಬೇಡ ಮಗನೇ. ನಾವು ಆರ್ಟಿಸ್ಟ್ ಕ್ಲಾಸ್ ಆರ್ಟಿಸ್ಟ್ ಕ್ಲಾಸ್ ಚಂದನ ಮಂಡಲ ಬೇಡ. ಅಮ್ಮನಿಗೆ ಮಾಡಬೇಡ. ನಿನಗೆ
ಎಂತ ಅವಸ್ಥೆ ನೋಡು ಮಾರೆ. ಯಾವ್ದು ಕೊಡ್ತೀನಿ ಎಕ್ಸಲರಾ? ಅದು ಎಲ್ಲಿದೆ? ಬೈಕನ್ನು ಕೊಡ್ತೀಯಾ? ಬೇಡ ಬಿಡು, ಇಡ್ಲಿ. ಅಲ್ಲಿಂದ ಹಾಕ್ತೀನಿ ಜಸ್ಟ್ ಇದು ತೆಗೆದು ಎಕ್ಸ್ಟ್ರಾ ಕನೆಕ್ಟ್ ಮಾಡಿ ಮತ್ತೆ ಆಗಲಿಲ್ಲ ಅಂದ್ರೆ ಪಕ್ಕಂತ ನಾನು ತೆಗಿತೀನಿ ಮತ್ತೆ ಇಲ್ಲ ಕನೆಕ್ಷನ್ ಮಾಡಿ ಹೋಗಲ್ಲ ಮೇಲೆ ಮೇಲೆ ಎಲ್ಲದಕ್ಕೂ ಕಾರಣ ನಮ್ಮಣ್ಣ. ಎಲ್ಲಿ? ಒಂದಿಷ್ಟು ಬೆಂಕಿಯನ್ನು ತ- ಅವನ ಕೈಯಲ್ಲಿ ನಿನ್ನಂತೆ ಸೊಕ್ಕಿದ ಪಾಂಚಾಲಿಯ ತಂದಿದ್ದೇನೆ. ವಿಶ್ರಾಂತಿಯನ್ನು ಬಳೆ ಅಗತ್ಯವಿದ್ದಾಗ ಕಲಿಸಿಕೊ. ಕರೆಕ್ಟ್ ಇದೆ. ಯಾವ್ದು ಕೊಡಿ? ಹೇಗೆ ಅಂದಿನ ನಗು ಹೇಗೆ ಇಂದಿನ ಈ ನಿನ್ನ ಅವತ್ತೇ ಹೇಗೆ ನಿನ್ನ ಕೈ ಹಿಡಿದ ನಿನ್ನ ಪತಿ ಪತಿ ಕಳೆಯುವುದು ನೀನಾಗೆ ಏನು ಪ್ರಯೋಜನ? ಓ ಪಂಚಾಲೆ
ಈ ಕುರುಕುಲೇಶನ ಸಭಾ ಮಧ್ಯದಲ್ಲಿ ಅಂದು ಮಾಡಿದ ಅವಮಾನಕ್ಕೆ ಸರಿಯಾದಂತಹ ಸ್ವಾಸ್ಥ್ಯ ಅಂತಾಲೆ ನಗು 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 ಅಂದು ಹೇಗೆ ಉಪ್ಪರಿಗೆಯ ಮೇಲೆ ಹೊಡಿತು ನಕ್ಕಂದ ನಿನ್ನ ಸೊಕ್ಕೆ ಹೌದೇನು? ನಿನ್ನ ಪತಿಗಳ ಇವರು ಈಗ ಬರೇ ದಂಡ. ಈಗ ನನ್ನ ಆವೇನ ಕೇಳಬಟ್ಟಿದ್ದೀಯ. ನಾನು ಹೇಳಿದಾಗೆ ಕೇಳತಕ್ಕದ್ದು. ಈಗ ನಿನಗೆ 2 ಸಂದರ್ಭ 2 ವಿಷಯವನ್ನು ಹೇಳ್ತೇನೆ. ಅದನ್ನು ಯಾವುದಾದ್ರೂ ಒಂದನ್ನು ನೀವು ಆರಿಸಿಕೊಳ್ಳಬಹುದು. ಯಾವುದು ಒಳ್ಳೆಯ? ಒಂದೋ ನೀನು ನನ್ನ ಅರಸಿಯರ ಪುರಕ್ಕೆ ಅಂತಃಪುರಕ್ಕೆ ಸೇರತಕ್ಕದ್ದು, ಅಥವಾ ಇದ್ದಾರೆ ನನ್ನ ದಾಸಿಯರು, ಆ ದಾಸಿಯರ ಕೂಟಕ್ಕೆ ಸೇರತಕ್ಕದ್ದು. ಯಾವುದನ್ನು ನೀವು ಸ್ವೀಕರಿಸಿ ಒತ್ತಿರುವಂತಹ ಅಧಿಕಾರವಾಗಲಿ ಅರ್ಹತೆಯಾಗಲಿ ಅವನಿಗೆ ಇರ್ತದೆ. ಒಂದು ವೇಳೆ ಆತ ಆ ರೀತಿಯಲ್ಲಿ ಮತ್ತೋರ್ವರನ್ನು ಒತ್ತೆಯಾಗಿಟ್ಟಲ್ಲಿ ಆ ವ್ಯಕ್ತಿಯಾಗಲಿ ವಸ್ತುವಾಗಲಿ ಸ್ವತಃ ಹಾಗೆ ಆಗುವುದೇ ಹೇಳು. ಇದು ನಾನು ಕೇಳಿದಂತಹ ಧರ್ಮ ಸೂಕ್ಷ್ಮದ ಪ್ರಶ್ನೆ. ನಾನು ಕೇಳಿದಂತಹ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನಿನ್ನ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ಬದಲಾಗಿ ನನ್ನ ತಮ್ಮನಾದಂತಹ ದುಶ್ಯಾಸನವನ್ನು ಪಡೆದಿದೆ. ಅವನಾದರೂ ಭಕ್ತಿಗೆ ಅನ್ನುವಂತಹ ಭಾವದಿಂದ ನನ್ನನ್ನು ಗೌರವ ಭಾವದಿಂದ ನೋಡಲಿಲ್ಲ. ಬದಲಾಗಿ ಸಾಮಾನ್ಯ ಪಶುವನ್ನು ನಡೆಸಿಕೊಳ್ಳುವಂತಹ ರೀತಿಯಲ್ಲಿ ನನ್ನನ್ನು ನಡೆಸಿಕೊಂಡ. ಮಾರಿಗೆ ಬಲಿ ಕೊಡುವುದಕ್ಕೆ ಕುರಿಮರಿಯನ್ನು ಹಿಡಿದೆಳಿಸುವಂತೆ ನನ್ನ ಕೂದಲಿಗೆ ಕೈಯನ್ನಿಕ್ಕಿ ದರದರನೆ ಎಳೆದುಕೊಂಡು ಬಂದ. ಪರಮೇಶ್ವರ, ಈ ಲೋಕದಲ್ಲಿ ಸಾಮಾನ್ಯರು ಓಡುವ ತೆರದಿ ನನ್ನನ್ನು ರಾಜಬೀದಿಯ ಮಾರ್ಗವಾಗಿ ಎಳೆದುಕೊಂಡು ಬಂದು ಈ ಸತ್ಯ ಮುಂಭಾಗದಲ್ಲಿ ನಿನ್ನಲ್ಲೇ ಕೇಳ್ತೇನೆ. ಯಾವ ವ್ಯಕ್ತಿಯೇ ಆಗಲಿ ಹೆಣ್ಣೂರುಗಳನ್ನು ನಡೆಸಿಕೊಳ್ಳುವಂತಹ ರೀತಿ ಯಾವುದು ಅನ್ನುವುದು ಚಂದ್ರವಂಶದ ಪರಂಪರೆಗೆ ತಿಳಿಯದೇ ಇರುವುದಕ್ಕೆ ಸಾಧ್ಯವೇ? ಅದು ನಮಗೊತ್ತುಂಟು. ಹೀಗಿರುವಾಗ ನಾನು ಯಾರು? ಹಸ್ತಿನೆಯ ಶ್ರೀಮಂತಿನಿ. ಎಲ್ಲಾ ಹೆಣ್ಮಕ್ಕಳ ಹಾಗಲ್ಲ ನನ್ನ ಮುಡಿ. ಇದು ಸಿರಿಮುಡಿ. ರಾಜಸಿಯ ಅಕ್ಷರದ ಔಷಧ ಸ್ಥಾನದಿಂದ ಅಂದು ನಡೆದಂತಹ ಪುಣ್ಯ ಜಲಾಭಿಷೇಕದಿಂದ ಪರಿಪೂರ್ಣವಾದಂತಹ ನನ್ನ ಸಿರಿಮುಡಿಯನ್ನು ತುಡುಕಿ
ಈ ನನ್ನ ಅದು ಕೂದಲನ್ನು ಒಂದೊಂದು ಕಡೆ ಬಿಚ್ಚುವಂತೆ ಇದಾಗುವುದಲ್ಲ. ಮಾಡಿದ. ಇಲ್ಲ ಸಾಕು. ಈಗ ಈ ಇದು free ಅಲ್ವಾ? ಸಂಭ್ರಮದಲ್ಲಿ ನಾನು ರುಚಿಯಾಗಿ ನಿಂತಿದ್ದೇನೆ. ನಿನ್ನ ತಿರುಮಡಿದ ಕೈಯಾಗಿ ಎದೆಗೆ ಉತ್ತರವಾಗಿ ಒಂದ್ ಕೆಲಸ ಮಾಡು, ಅದು ಸಾಲದಕ್ಕೆ ಇದು ಸ್ವಲ್ಪ ಡಿಮ್ ಮಾಡು, ಎಲ್ಲ ಎದುರದೆಲ್ಲ ಲೈಟ್ ನುಡಿಗಳು. ಎಲ್ಲ ಆಡು ಫ್ರಂಟ್ ಆಡು. ಇದೆಲ್ಲ ನಿನ್ನ ಆಸ್ಥಾನ ಕೇಳುವವರೆಲ್ಲ ನಿನ್ನ ನಂದಿಗಳು. ಡಿಮ್ ನಿನ್ನನ್ನು ಮಾಡು. ಕೇಳುವವರು ಯಾರು, ಕೇಳುವವರು ಯಾರು, ತಡೆಯುವವರು ಯಾರು? ಸಾಕು ಸಾಕು. ಆದರೆ ಒಂದು ಮಾತ್ರ ನೆನಪಿರಲಿ, ಏನ್ ನಾನು ಕೇಳಿದಂತಹ ಧರ್ಮಸೂಕ್ಷ್ಮದ ಪ್ರಶ್ನೆಗೆ ಹಾ. ಮೊದಲು ಉತ್ತರ ಬರಲಿ. ಹಾ. ಉತ್ತರ ಬರಲಿ. ಆರ್ಸಿ ಬರೋಣ, ಆರ್ಸಿ ಬಂದು ಬರೋಣ. ಚಪಲತನವನ್ನು ಬಿಡು. ಮಾತಿನ ಮೋಡಿಯಲ್ಲಿ ನೀನು ಮಾತನಾಡಿ ಇಲ್ಲಿ ಯಾರನ್ನೂ ಮರುಳುಗೊಳಿಸಲು ಕೂಡ ನನ್ನ ಮಾತಿಗೆ ಮರುಳಾಗುವವರಲ್ಲ. ಗುರುಪತಿ ನನ್ನ ಆಪ್ತ ಮಿತ್ರ, ಅವನಾಡಿದ ಮಾತಿಗೆ ಬದ್ಧತೆಯಿಂದ ಒಪ್ಪಿದರೆ ಲೇಸು, ಕುಪಿತಕ್ಕೆ ಒಳಗಾಗಬೇಡ. ಏನು ನೀನು ಪತಿವ್ರತೆಯ? ಏನು ಲೋಕದಲ್ಲಿ ಒಂದು ಮದುವೆ ಆಗುವುದು ಅದು ಒಳ್ಳೆಯದು, ಎರಡು ಆಗುವುದು ಹೆಚ್ಚು, ಮೂರು ಹುಚ್ಚ, ಐದು ಅದಕ್ಕೆ ವ್ಯಭಿಚಾರ ಎಂಬುದಾಗಿ ಹೇಳು. ಐದಾದವರಿಗೆ ಆರಾದರೆ ಏನು, ಆರಾದವರಿಗೆ ನೂರಾದರೆ ಏನು? ಒಳ್ಳೆಯ ರೀತಿಯಲ್ಲಿ ಮಾತಿಗೆ ಒಪ್ಪಿ ಅವನು ಹೇಳಿದಾಗ ಕೇಳು. ಕರ್ಣ ರಾಜಸೂಯದ ಅಮೃತ ಸ್ನಾನದಿಂದ ಭೂತನಾದಂತಹ ಅವನ ತಲೆ ಕೂದಲಿನ ಕೈ ಆ ಸಂದರ್ಭದಲ್ಲಿ ನೀನಾಡಿದ ಮಾತುಗಳೇನು ಮುಂದೆ ನಾನು ನೋಡಿಕೊಳ್ತೇನೆ. ಈಗಲ್ಲ, ಎಚ್ಚರ ಎಚ್ಚರ ಎಚ್ಚರ. ಈ ತಿಂಡಿ ಫಲಗಳು ಬಲಿಗೆ ಸರಿಸಿ. ಬಾಲಿಕೆಯ ಒಪ್ಪಿಸಿಕೊಟ್ಟಿರೇ ನೀವು ಬಾಲಕಿಯ ಒಪ್ಪಿಸಿಕೊಟ್ಟಿರೇ ಮೃತ್ಯುವಿನ ಕಾಣಿಕೆಗೆ ಅಗಟ ಅಗಟ ಅಗಟ
ಫಲಗುಣ ನಕುಲ ಸಹದೇವರಿರ ಧರ್ಮಜ ಸೇನ ಅರ್ಜುನನಿರ ನಕುಲ ಸಹದೇವರಿರ ಈ ಬಾಲಕಿಯನ್ನು ಮೃತ್ಯುವಿನ ದವಳಿಗೆ ಒಪ್ಪಿಸಿಕೊಟ್ಟಿರೆ. ಇಲ್ಲ ಇಲ್ಲ, ಒಂದು ವೇಳೆ ನೀವು ಮೃತ್ಯುವಿನ ನಾಲಿಗೆಗೆ ನನ್ನನ್ನು ಒಪ್ಪಿಸ್ತಾ ಇದ್ರು ನನಗೆ ವೇದನೆ ಆಗ್ತಾ ಇರಲಿಲ್ಲ. ಹಾಗಿದ್ದು ಈ ದುಷ್ಟರಾದವರು ಮಾತಾಡುವಂತಹ ತುಚ್ಛ ನುಡಿಗಳು, ನಿಂದನೆಯ ಮಾತುಗಳು ಇದನ್ನು ಕೇಳಿ ಸಹಿಸುವುದಕ್ಕಾಗುತ್ತಾ ಇಲ್ಲ. ಯಾಕೆ ಹೀಗೆ ಈ ದುಷ್ಟರು ಆಡುತ್ತಿರುವಂತಹ ಮಾತುಗಳನ್ನು ಕೇಳಿ ಒಂದು ಕಾಣದವರ ಹಾಗೆ ನೀವು ಕೇಳಿದವರ ಹಾಗೆ ವರ್ತಿಸ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತೇನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥದಲ್ಲಿ ನಿನ್ನನ್ನು ಅತಿಕ್ರಮಿಸಿ ನಡೆಯಲಾರೆ. ದ್ರೌಪದಿಯನ್ನು ನಾವು ಆ ಚತುರ್ವಿಧ ಪುರುಷಾರ್ಥದಲ್ಲಿ ಯಾವತ್ತೂ ಅತಿಕ್ರಮಿಸಿ ನಡೆಯುವುದಿಲ್ಲ ಅನ್ನುವುದಾಗಿ ನನ್ನ ತಂದೆಯಾದಂತಹ ಮಾತಾಡುವಿಗೆ ವಾಗ್ದಾನವಿದ್ದವರು ನೀವಲ್ವೇ? ಹಾಗಾದ್ರೆ ನಿಮ್ಮಲ್ಲೇ ಕೇಳುತ್ತೇನೆ, ಇದೇನು ಧರ್ಮವೇ? ಇದೇನು ಅರ್ಥವೇ? ಇದೇನು ಕಾಮವೇ? ಅಲ್ಲ, ಇದರಿಂದ ಕೊನೆಯದಾದಂತಹ ಮೋಕ್ಷ ಅದು ಲಭಿಸುವುದಕ್ಕೆ ಸಾಧ್ಯವೇ? ಇಲ್ಲ. ಇದು ಸೊಕ್ಕಿನಾಟ, ಸೊಕ್ಕಿನಾಟ. ಈ ಹೊತ್ತು ನೀವು ಮಾಡಿದಂತಹ ಗಾಳ ನನ್ನ ಕೊರಳಿನ ಗಾಳವಾಗಿದೆ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀರ, ಈ ಜೀವನದಿಂದ ನಮ್ಮನ್ನು ಬಿಡಿಸಿ ಅಕೋಟಿಲರು ಗುರು ಭೀಷ್ಮ ಕೃಪರಿದ ಅಕೋಟಿಲರು ಗುರು ಭೀಷ್ಮ ಕೃಪರಿರ ಸಕಲ ಧರ್ಮವನರಿತವನು ಸಕಲ ಧರ್ಮವನರಿತವರು ದುರ್ಮುಖರಿಗಂಜುತ ಸುಮ್ಮನಿಗಿರೇಕೆ ದುರ್ಮುಖರಿಗಂಜುತ ಸುಮ್ಮನಿಗರೇಕೆ ಸುಮ್ಮನಿಗಿರೇಕೆ ಎಂದಳಿಂದು ಮುಖಿ ಸಾಮಾನ್ಯವಾದ ಸಭೆಯಲ್ಲ. ಈ ಸಭೆಯಲ್ಲಿರುವರು ಜ್ಞಾನಿಗಳು, ವಿದ್ವಾಂಸರು, ವಿದ್ವಜ್ಜನ ಪರಿವೇಷಿತವಾದಂತಹ ಮಹಾಸಭೆ ಇದು. ಇಲ್ಲಿ ಮಂಡಿಸಿದವರು ಪಿತಾಮಹರಾದಂತಹ ಭೀಷ್ಮಾಚಾರ್ಯರು, ಉಭಯ ಕುಲ ವಿಲ್ಲೋಜರಾದಂತಹ ದ್ರೋಣಾಚಾರ್ಯರು, ಕೃಪಾಶ್ವತ್ಥಾಮರು. ನೀವು ಅಪ್ಪಟಿದರು, ನಿಮ್ಮದು ವಂಚನೆ ಇಲ್ಲ ಅಂತ ನೀವು ಎಂದಿನ ದಿನ ಈ ದುರ್ಮುಖನಿಗಂತ ಯಾಕೆ ಸುಮ್ಮನಿದ್ದೀರಿ? ಒಂದು ಮಾತನಾಡಿ ನಾನು ಕೇಳಿದಂತಹ ಧರ್ಮ ಸೂಕ್ಷ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನನ್ನನ್ನು ಕಾಪಾಡಿ ಕಾಪಾಡಿ ರಕ್ಷಿಸಿ ರಕ್ಷಿಸಿ. ಕೇಳು ತಾವಿ ಕರ್ಣ
ಪ್ರಶ್ನೆಗೆ ಅದು ಉತ್ತರ ನೇತ್ರ. ಕೊಡುವ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲ. ಕಿವಿ ಇದ್ದು ಕಿವಿಡರಾಗಿದ್ದಾರೆ, ಕಣ್ಣು ಇದ್ದು ಕುರುಡರಾಗಿದ್ದಾರೆ. ಇಂಥ ಸಭೆಯಲ್ಲಿ ಇಲ್ಲವೇ ಇವರಲ್ಲಿ ಉತ್ತರ ಇಲ್ಲ ಎಂದು ಅಲ್ಲ, ನನ್ನ ಅಣ್ಣನಿಗೆ ಹೆದರಿ ನಾಳೆ ಏನಾದರೂ ಸಿಗುವುದು ಕಡಿಮೆ ಆಗುವುದು ಎನ್ನುವ ಉದ್ದೇಶದಿಂದ ಸುಮ್ಮನೆ ಕೂತಿದ್ದಾರೆ. ಆದರೆ ನಾನು ವಾಲ್ಯೂಮ್ ಜಾಸ್ತಿ ಮಾಡು, ವಾಲ್ಯೂಮ್ ಕೊಡ್ತೇನೆ. ತನ್ನನ್ನು ತಾನು ಸೋತ ಮೇಲೆ ಮತ್ತೊಬ್ಬರನ್ನು ಒತ್ತೆ ಇಡುವುದು ಪಾಯಸಕ್ಕೆ ಹಾಕುದನ್ನು ಮರ್ತು ಬಿಟ್ಟಿಯಾ? ಯಾಕೆ ಅಲ್ಲ, ಏನಾದ್ರೂ ಪಕ್ವಾನದಲ್ಲಿ ಹೆಚ್ಚು ಕಮ್ಮಿ ಆಯ್ತಾ? ಅಲ್ಲ, ಅರೆಯುವ ಕಲ್ಲು ಜಾರಿ ಬಿಟ್ಟ, ಒಲೆಗೆ ಉಳಿಯೋದು ಹತ್ತದೇ ಹೋಯ್ತಾ? ಯಾಕೆ ಎದ್ದು ಬಂದದ್ದು? ಏನು ಎಲ್ಲರೂ ಮುತ್ಸದ್ದಿ ಒಳಗಡು ಆಚಾರ್ಯರು ಎರಡೂ ಕೈಯನ್ನು ಬಾಯಿ ಬಿಟ್ಟು ಕೂತಿದ್ದಾರೆ. ಇಲ್ಲಿ ನೋಡು ಕೃಪಾಚಾರ್ಯರು ಎದೆಯಲ್ಲಿದ್ದಾರೆ, ಅಲ್ಲಿ ನೋಡು ಎಲ್ಲರೂ ಸುಮ್ಮನಿರುವಾಗ ಇನ್ನು ಮಧ್ಯೆ ಬಂದು ನನ್ನವರು ಮಾಡಿದ ತಪ್ಪು ಎಂಬುದಾಗಿ ಹೇಳ್ತಾ ಇದ್ದಲ್ಲ. ಹೇಳಿದ್ದಕ್ಕೆ ಸರಿಯಾದ ಉತ್ತರ ಕೊಟ್ಟದ್ದು. ಉಣ್ಣುವುದು ಕೌರವನ ಅನ್ನ, ತಿನ್ನುವುದು ಕೌರವನನ್ನು, ನಿಲ್ಲುವುದು ಕೌರವನಲ್ಲಿ. ಕೌರವನಿಗೆ ತಮ್ಮ, ಕೌರವ ಮಾಡಿದ್ದಕ್ಕೆ ನಾವು ಬೆಂಬಲ ಕೊಡಬೇಕು. ಯಾವಾಗಲೂ ವಿಶ್ವಾಸ ಮತದಲ್ಲಿ ನಮ್ಮವರಿಗೆ ನಾವು ಬೆಂಗಾವಲು ಕೊಡಬೇಕು. ಯಾರನ್ನೋ ನಂಬಿ ನಾವು ಬದುಕುವುದಲ್ಲ. ನೀನು ನಮ್ಮವ, ಅದು ಕೂಡ ಕೌರವನ ತಮ್ಮ ಎಂಬುದಾಗಿ ಬಿಟ್ಟಿದ್ದೇನೆ. ಬೇರೆ ಯಾರಾದ್ರೂ ಆಗ್ತಿದ್ರೆ ದವಡೆಗೆ ಬಾರಿಸಿ, ಹಲ್ಲನ್ನು ಉದುರಿಸಿ, ತಲೆಯನ್ನು ಬೋಳಿಸಿ, ಕಟ್ಟೆಯ ಮೇಲೆ ಕುಳ್ಳಿರಿಸಿ ಇರಲಿಲ್ಲ ಕೆಲವು ದಿನ. ನೀನು ಬೇಕು ಎಂಬುದಾಗಿ ಇಟ್ಟುಕೊಂಡದ್ದು ನಾವು. ಹೌದು, ನೀನು ಯಾಕೆ ಮಾತಾಡುದು ಮತ್ತೆ? ಆ ತಪ್ಪನ್ನು ತಪ್ಪ ಎಂಬುದಾಗಿ ಹೇಳ್ಬೇಕಲ್ವಾ? ಹೇಗೆ ತಪ್ಪಾಗುತ್ತದೆ? ಇದು ತಪ್ಪಲ್ವ? ಅವರು ಜೀವಿತ ಆಡಿದ್ದು ಸೋತಿದ್ದಾರೆ, ಸೋತು ತಾಳವಿಟ್ಟ ಅವರನ್ನು ಒತ್ತೆ ಇಟ್ಟ ಮೇಲೆ ಮತ್ತೊಬ್ಬರನ್ನು ಒತ್ತೆ ಇಡುವ ಅಧಿಕಾರ ಅವನಿಗೆ ಒಂದು ಮಾತು. ಏನು ಅದು? ಅವನ ಹೆಂಡತಿಯೋ ಬೇರೆಯವರ ಹೆಂಡತಿಯೋ? ಅವನದ್ದೇ ಇರ್ಲಿ, ಅವನದ್ದೇ ಇರ್ಲಿ ಅಂತ ಅವನದ್ದೇ. ಸೋತರು ಗೆದ್ದರು ಸತ್ತರು ಹೆಂಡತಿ ಗಂಡನದ್ದೇ ಹೊರತು ಬೇರೆಯವರದ್ದಲ್ಲ. ಅವ ಸಾಯುವವರೇ ಅವನ ಹೆಂಡತಿ ಅವಳು. ಅವ ಏನು ಬೇಕಾದ್ರೂ ಮಾಡುವುದು. ಈಗ ಮಾಡು, ನಾವು ವಾದಿಸುವ. ಏನು? ನನ್ನ ಅಣ್ಣ ಹಾಳಾಗುವುದಕ್ಕೆ ಕಾರಣ ನೀನೆ. ಹೌದಾ? ಹೌದು. ಹಾಗಾದ್ರೆ ನೀನು ಯಾಕೆ ಬದುಕಿ ಉಳಿದಿ? ಅಲ್ಲ, ನಾನು ಹಾಳಾಗಲಿಕ್ಕೆ ಬೇಡದ್ದೆಲ್ಲ ಮಾಡಬಾರದು ಎನ್ನುವ ಉದ್ದೇಶ. ಈಗ ನಾನು ಬೇಡದ್ದು ಮಾಡಿದ್ದು ಯಾವುದು ಸರಿ ಮಾಡಿದ್ದು? ಏನಾದ್ರೂ ಸರಿ ಮಾಡಿದ್ದುಂಟಾ? ನಾನು ಸರಿ ಮಾಡಲೇ ಇಲ್ವಾ? ಹೌದು, ಇಲ್ಲ, ಯಾವುದು ಮಾಡಲಿಲ್ಲ. ಇದನ್ನು ಸರಿ ಆಗಿದ್ದ? ಏನು ಮಾಡ್ಲಿಕ್ಕಿಲ್ಲ, ನಮ್ಮಿಂದ ಏನು ಆಗ್ಲಿಕ್ಕಿಲ್ಲ. ಅಂದ್ರೆ ನಾವು ಸುಮ್ಮನೆ ಇರುವುದು ಅಂತ ಹೇಳುವುದಾ? ಹೌದಲ್ಲ, ಮಾಡಿದ್ದೆ ಪ್ರಸಂಗದಿಂದ ಹೊರಗೆ ಆದರೆ
ಅಲ್ಲ, ಇಷ್ಟ ನನಗನ್ನ ಚರಿತ್ರೆಯಲ್ಲಿ ಹೆಸರೇ ಇರಲಿಲ್ಲ. ಈಗ ಒಂದು ಚರಿತ್ರೆ ನಿನ್ನ ಹೆಸರು ಬೇಕು ಅಂತೇಳಿ ಎಲ್ಲೋ ಇದ್ದವ ಸಭೆಯಲ್ಲಿ ಮೂಲೆಯಲ್ಲಿ ಕುತ್ಕೊಂಡಿದ್ದ ಕೌರವ ಇವ ಆದಿತ್ಯರಂತೆ ಬಂದದ್ದು ಉದ್ಭವನಾಗಿ. ಹೌದು. ಇಷ್ಟ ತನಕ ಎಲ್ಲಿಯೂ ನಮ್ಮ ಕೆಲಸಗಳಲ್ಲಿ ಕೈಯಾಡಿಸುವವನು ಇವನಲ್ಲ. ದೂರದಲ್ಲಿ ನೋಡಿದ್ದು ತಿಂದದ್ದು ಮಲಗಿದ್ದು, ಹೊಟ್ಟೆಗೆ ತಿಂದದ್ದು ಮಲಗಿದ್ದು. ಕೆಲಸದಲ್ಲಿ ಕೈಯಾಡಿಸಿ ಏನು ಪ್ರಯೋಜನ ಇಲ್ಲ ಎಂದ ಮೇಲೆ ಯಾಕೆ ಕೈಯಾಡಿಸ್ಬೇಕು? ನೀ ನನ್ನ ತಮ್ಮ ಅಂತ ಹೇಳಿದ್ರೆ ನಾಚಿಕೆ ಆಗ್ತಾ ಉಂಟು. ಹೌದಲ್ಲ, ಅಲ್ಲಿ ಕುಳಿತುಕೊಂಡವರೇ ಅವರಿಗೆ ಗೊತ್ತಿಲ್ಲದವರ. ಅದೇ ನಾನು ಹೇಳಿದ್ದು, ಗೊತ್ತಿತ್ತು ಯಾಕೆ ಅವರು ಅವರೆಲ್ಲರೂ ತಿಳಿದವರು, ಒಳ್ಳೆ ಜ್ಞಾನ ಇದ್ದವರು. ಹಾಗಿರುವಾಗ ಸಣ್ಣವನಂತಾಗಿ ನಾನು ಇಲ್ಲೊಂದು ನನ್ನ ಹೆಸರು ಬರಬೇಕು ಅಂತೇಳಿ ತೋರಿಸಬೇಕು. ಇನ್ನು ಚರಿತ್ರೆ ನನ್ನ ರಿಕಾರ್ಡಲ್ಲಿ ಹೆಸರು ಇರಲಿ ಅದನ್ನು ತೋರಿಸಿದಾಗ ಬಂದಂತ ನಾನು ತಮ್ಮ ಅಂತ ಹೇಳಿಬಿಟ್ಟದ್ದು. ಅಣ್ಣ, ಏನು ಗಲಾಟೆ? ಅಲ್ಲ, ಅವ ತಮ್ಮ ಏನಂತೆ? ತನ್ನ ವಿಕರ್ಣ ಏನಂತೆ ಅವನಿಗೆ? ಈಗ ಇಲ್ಲಿ ಓಡಿ ಬಂದು ಹೇಳಿದ್ದೇನೆ ಗೊತ್ತಾ? ಏನು? ಧರ್ಮರಾಯ ಸೋತ ಬಳಿಕ ಅವಳನ್ನು ಪಣಕ್ಕಿಟ್ಟದ್ದು ತಪ್ಪು. ಅವಳನ್ನು ಸುಳಿಗಲಾಗಿಸಿ. ಹೌದು, ಅವ ಏನು ಗಲಾಟೆ ಸಿಗ್ತಾರ? ಹೌದು, ಅದೇ ಇಷ್ಟರ ಎಲ್ಲಿದ್ದವ? ಹೌದು, ಸಣ್ಣವರಿಗೆಲ್ಲ ಸಲಿಗೆ ಕೊಟ್ಟದ್ದಕ್ಕೆ ಅಲ್ಲ, ಅವ್ರು ಬೇಕು ಅಂತ ಹೇಳಿದ್ದದ್ದು ನಾನು. ಈಗ ಏನು ತಮ್ಮ ಕೆಲಸ ಏನು ಕೆಲಸ ಆಗ್ಬೇಕು. ಈಗ ಅವರ ಮೇಲೆ ಇದ್ದ ಒಡವೆ ಎಲ್ಲ ತೆಗಿಬೇಕಲ್ಲ. ಹೌದು, ಅದು ನೋಡುವ. ಹೋಗು. ಇಂಗುದಿಂದ ಮಂಗನಾಗಿದ್ದಾನೆ. ನಿನ್ನ ತಲೆಯಲ್ಲಿ ಇದಕ್ಕಿದೆ ಅಂತ ಊರಿನ ಹೆಸರು ಮಾತಿನಿಂದ ದಂಡ ದಂಡುಗಲಿ ಬಹಳ ಪ್ರಚಂಡ ಪಾತ್ರನೇ ಹೋದಂತ. ಬಂಡೆ ಅನ್ನ ಬರೀ ಹೋದ ಯಾರಿಗೆ ಕಾಣಬಡಿಸುವುದು? ಯಾರಿಗೆ? ನೀನು ಕೆಂಗಣ್ಣಿನಿಂದ ನೋಡಿದ್ರೆ ನಾನು ಬೆದರುವ ವಿಶ್ವಾಸ ನಾನು ಆಜ್ಞೆ ಮಾಡ್ತಾ ಇದ್ದೇನೆ. ಹೇಗೆ ಪಾಪ ಮಕ್ಕಳು ಅವಳು ಬೇಕಾದರೂ ಕಟ್ಟಿಕೊಂಡು ಬಂದಿದ್ದಾಳೆ. ಏನೇ ನಿನಗೆ ಪ್ರತ್ಯೇಕ ಹೇಳಬೇಕಾ? ನಿನ್ನ ಮೈ ಮೇಲೆ ಏನು ಉತ್ತರ ಇಲ್ಲ? ಅಲ್ಲ, ಅವರು ತೆಗೆದಿದ್ದಾರೆ, ನಿನ್ನ ಆಜ್ಞೆಯನ್ನು ಪಾಲಿಸಿದ್ದಾರೆ. ಅವಳಲ್ಲಿ ಹೇಳಿದೆ ಹಾಗಾದ್ರೆ ತಮ್ಮ
ತೆಗೆ 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 वस्त्र अलंकार है ना, तुम फ्लैशर मारो, तुम बंद करके फ्लैशर मारो। ನಿಮಗೆ ಕಣ್ಣು ಕಾಣುವುದಿಲ್ಲ, ಕಿವಿಯು ಕೇಳಿಸುವುದಿಲ್ಲ. ನಿಮ್ಮ ಮಗ ಮಾಡ್ತಿರುವಂತಹ ಅನ್ಯಾಯವನ್ನು ಕೇಳಿಯೂ ಕೇಳದ ಹಾಗೆ ಯಾಕೆ ವರ್ತಿಸ್ತಾ ಇದ್ದೀರಿ? ಇದು ನಿಮ್ಮ ಮಗ ಮಾಡ್ತಿರುವಂತಹ ಅನಾಚಾರವನ್ನು ನೀವು ಒಂದು ಮಾತು ಹೇಳಿ ನಿಲ್ಲಿಸಿ. ನನ್ನ ಮಗನನ್ನು ಕಾಪಾಡಿ ಬಾಬಾ, ಕಾಪಾಡಿ ಕಾಪಾಡಿ. ಅಸುರನೋ ನಿಂದ
ಯಾಕೆ ಹೆಣ್ಣಾದ ನೀವು ಹೆಣ್ಣಾಗಳಿಗೆ ಆಗುವ ಅವಮಾನವನ್ನು ಕಂಡು ಕಾಣದ ಹಾಗೆ ಕೇಳದ ಹಾಗೆ ವರ್ತಿಸ್ತಾ ಇದ್ದೀರಿ ತಾಯಿ. 100 ಮಕ್ಕಳ ತಾಯಿ ನೀವು. ಹಾಗೆ ನಿಮಗೂ ಓದುವ ಮಗಳಿದ್ದಾಳಲ್ಲ, ಆ ಮಗಳಂತೆ ನಾನಲ್ಲವೇ ನಿಮ್ಮ ಸೊಸೆಯಲ್ಲವೇ ನಾನು. ನಿಮ್ಮ ಮಗ ಗಾಢ ಗರ್ವದಿಂದ ನನ್ನ ಸೆರಗ ನಡೆಯುವಾಗ ಯಾಕೆ ಸುಮ್ಮನಿದ್ದೀರಿ ಅತ್ತೆ? ಈ ಲೋಕದಲ್ಲಿ ಪತಿವತಿಯರಲ್ಲಿ ಓರ್ವರು ನೀವು. ಗಂಡನಿಗೆ ಕಾಣದಂತಹ ಆ ಲೋಕವನ್ನು ನಾನು ಕಾಣುವುದಿಲ್ಲ ಅನ್ನುವ ಹಾಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನೀವು ಕಣ್ಮುಚ್ಚಿ ಕೂತವರಿದ್ದೀರಿ ತಾಯಿ. ಇದು ಅಂಗಲಾಚಿ ಬೇಡ್ತಾ ಇದ್ದೇನೆ. ನಿಮ್ಮ ಮಗ ಈ ಮನುಷ್ಯರಲ್ಲ. ಈ ತರ ಈ ಲೋಕದಲ್ಲಿ ಹೆಣ್ಣುವವರಿಗೆ ದೇವರಿದ್ದಂತಹ ಆ ಹುಡುಗರಿಯದು ಮಾನ ಅಲ್ಲದೆ ಬೇರೇನಲ್ಲವಲ್ಲ. ಹಾಗಾದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಇಷ್ಟು ಹೆಣಗಾಡ್ತಾ ಇದ್ದೇನೆ. ನೀವ್ಯಾರು ಮುಂದೆ ಬರ್ತಾ ಇಲ್ಲ, ನೀವ್ಯಾರು ಒಂದೇ ಒಂದು ಮಾತನ್ನು ಹೇಳ್ತಾ ಇಲ್ಲ. ಮಾತಾಡ್ತಿದ್ರೆ ಇದು ಸರಿಯಾಗಿ ಕಣ್ಣು ಬಿಟ್ಟು ನೋಡಿ. ನನ್ನಂತ ಹೆಣ್ಣು ಮಕ್ಕಳನ್ನು ನೀವು ಹೆತ್ತಿದ್ದಿಲ್ಲವೇ? ನಿಮ್ಮ ಮಗಳಿಗೆ ಇಂತಹ ಸ್ಥಿತಿ ಒದಗಿ ಬರ್ತಿದ್ದಲ್ಲಿ ನೀವು ಹೀಗೆ ಕೈ ಕಟ್ಟಿ ಕೂತಿರ್ತಿದ್ರೆ ಹೇಳಿ. ಇದು ನಿಮ್ಮ ಮಗಳು ನಾನು, ನಿಮ್ಮ ತಂಗಿ ನಾನು, ನಿಮ್ಮ ಸೊಸೆ ನಾನು ಅನ್ನುವ ಭಾವದಿಂದ ನನ್ನ ಮಾನ ಉಳಿಸಿ ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ. ರೆಡ್ ಬ್ಲೂ ರೆಡ್ ಬ್ಲೂ ರೆಡ್ ಬ್ಲೂ
ತೋರುವಿ ಸಭೆಯಿಲ್ದು ಕಾಂತಾರವಾಯ್ತು. ತೋರುವಿ ಸಭೆಯಿಲ್ದು ಕಾಂತಾರವಾಯ್ತು. ಎನ್ನ ನೀರರೆ ಕೈ ಬಿಡಲು ಕಾವರಿನಾರು. ಎನ್ನ ನೀರರೆ ಕೈ ಬಿಡಲು ಕಾವರಿನಾರು. ಗುರುಗಾಂಗೆಯ ಕೃಪ ಮುಖ್ಯರು ಸೂರ್ಯಗೊಂಡಿಗರು ಅರ್ಥ ಭೀತಿಯಲಿ. ಗುರುಗಾಂಗೆಯ ಕೃಪ ಮುಖ್ಯರು ಸೂರ್ಯಗೊಟ್ಟಿಗರರ್ಥ ಭೀತಿಯಲಿ. ಪರಹಿತವ ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು ಭೂಪ ಗಾಂಧಾರಿಯರು. ಸತ್ಯವ ಸುತರ ಸಿರಿಯ ಬಯಸುವರು ಮೀರಿ ಸತ್ಯವ ಸುತರ ಸಿರಿಯ ಬಯಸುವರು ಭೂಪ ಗಾಂಧಾರಿಯರು. ಇನ್ನಾರು ಗತಿಯನಗೆ ಕೃಷ್ಣ ನೀನಲ್ಲ ಧನ್ಯರಿಲ್ಲ. ಇನ್ಯಾರು ಗತಿಯನಗೆ ಕೃಷ್ಣ ನೀನಲ್ಲ ಧನ್ಯರಿಲ್ಲ. ಆರಿ ಗೊರಲಿದರೆಲ್ಲ ದೂರ ಕೇಳು. ಬ್ಲೂ ಕೊಡು. ಕಣ್ಣೀರು ಗರಿದ್ರು ಯಾರು ಕೇಳುವವರಿಲ್ಲ. ಇಲ್ಲ, ನನ್ನ ಈ ಕೂಗನ್ನುವುದು ಬರೀ ಅರಣ್ಯ ರೋದನವಾಯಿತು. ಕಾಂತಾರದಲ್ಲಿ ನಾನು ಕೂಗಿದ ಹಾಗಾಗಿ ಹೋಯಿತು. ನನ್ನ ಗೋಳು ಹೌದು. ಗುರುಗಾಂಗೆಯ ಮುಖ್ಯರು ಇವತ್ತು ಅರ್ಥ ಪ್ರೀತಿಯಿಂದ ಹೆದರಿ ಕೂತಿದ್ದಾರೆ. ಮದಮುಖನಾದಂತಹ ಕೌರವನಿಗೆ ಹೆದರಿ ಇಲ್ಲಿ ನಮ್ಮ ಅನ್ನದ ಭಕ್ತರಿಗೆ ಸಮಯ ಆಗ್ತದೆ ಅನ್ನುವಂತಹ ಭಾವದಿಂದ ಕೂತಿದ್ದಾರೆ. ಈ ಕಡೆಗೆ ನೋಡಿದ್ರೆ ಗಾಂಧಾರಿ ದೇವಿಯರು ಮಗನಿಂದ ಕೂಡು ನಮಕಾರದಿಂದ ಸತ್ಯ ಏನು, ಧರ್ಮ ಏನು, ನ್ಯಾಯ ಏನು, ನೀತಿ ಏನು ಅನ್ನೋದೆಲ್ಲವನ್ನು ಮರೆತು ಬರೀ ಪ್ರಾಪಂಚಿಕವಾದಂತಹ ಮೋಹದ ವಶರಾಗಿದ್ದಾರೆ. ಅಯ್ಯೋ, ನನ್ನನ್ನು ಯಾರು ಕಾಯ್ದಕ್ಕಿಲ್ಲವೇ? ಯಾರ್ಯಾರನ್ನು ನಾನು ಯಾಕೆ ದೂರಲಿ, ಯಾಕೆ ದೂರಲಿ? ನನ್ನ ಗಂಡಂದಿರೇ, ಅಯ್ಯೋ, ನಾನಿಷ್ಟು ಗೋಗರೆದು ಕೈ ಕಟ್ಟಿ ಕೂತಿದ್ದಾರೆ. ನನಗಾಗುತ್ತಿರುವಂತಹ ಈ ಅವಮಾನ, ನನಗಾಗುತ್ತಿರುವಂತಹ ಈ ಹಿಂಸೆಗೆ ಇವರೆಲ್ಲರ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಯ್ಯೋ ಶಿವನೇ, ಈ ಲೋಕದಲ್ಲಿರುವಂತಹ ಅತುಲ ಪರಾಕ್ರಮಿಗಳು ನನ್ನ ಗಂಡಂದಿರು. ಅವರಿಗೂ ನನಗಿಂತಹ ದುಸ್ಥಿತಿಯೇ? ಈ ಲೋಕದಲ್ಲಿ ಮನೆ ಮನೆ ಬೇರುವ ಭಿಕ್ಷುಕರಾದರು ನನ್ನ ಹೆಂಡತಿಯ ಮಾನ ಹೋಗುವಂತಹ ಸಮಯದಲ್ಲಿ ನನ್ನ ಪ್ರಾಣವನ್ನು ಕೊಟ್ಟಾದರೂ
ನನ್ನ ಹೆಂಡತಿಯ ಮಾನವನ್ನು ಕಾಯುವುದಕ್ಕೆ ಮುಂದಾಗುತ್ತಾರೆ. ಲೋಕ ವಿಕ್ರಮಿಗಳಾದ 5 ಮಂದಿ ಗಂಡಂದಿರಿದ್ದು ಈ ಪಾಂಚಾಲಿಯ ದುರವಸ್ಥೆಗೆ ಏನನ್ನಲಿ. ಹಾಗಾದ್ರೆ ಯಾರನ್ನು ದೂರಿ ಏನೂ ಫಲ ಇಲ್ಲ. ಈ ಲೋಕದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ದೆ. ನನ್ನ ಮೊದಲ ಅಪರಾಧ. ಅಯ್ಯೋ ಇಲ್ಲ, ನಾನು ಯಾರನ್ನು ಬೇಡುವ ಹಾಗಿಲ್ಲ, ಯಾರನ್ನು ಕೇಳುವ ಹಾಗಿಲ್ಲ, ಯಾರು ನನ್ನನ್ನು ಪೊರೆಯುವವರಿಲ್ಲ. ಯಾರು ಇಲ್ಲವೇ ಒಬ್ಬನಿದ್ದಾನೆ. ಅವನೇ ಅನಾಥ ರಕ್ಷಕ ಶ್ರೀಕೃಷ್ಣ. ಹೇ ದಯಾನಿಧಿ ಕೃಷ್ಣ, ಹೇ ದಯಾನಿಧಿ ಕೃಷ್ಣ, ಕೌರವನ ದೆಸೆಯಿಂದ ತವ ಮೈ ಮರುಳಾಟದಿಂದಲೇ ಹೋದುದಿಲ್ಲ ಅಭಿಮಾನ. ಕೌರವನ ದೆಸೆಯಿಂದ ಬೈದು ಫಲವೇ ಬೈದು ಫಲವೇನು ಸಲಹು ಗದಾಧರ ಅಚ್ಯುತ ನರಕ ಸೂತನ ವಿಷ್ಣು ದಾಮೋದರ ಮಾಧವ ಚಾಯಗೆ ಬು ಚಾಯ್ ಆನಂದೈಕ ವಿಗ್ರಹ ದೀನ ಜನ ಬಂಧು ದಯಾನಿಧೆ ಕೃಷ್ಣ 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 ವಾಲ್ಯೂಮ್ ಸೆಟಪ್ ಉಂಟು, ಅದನ್ನ ಸ್ವಲ್ಪ ಕಮ್ಮಿ ಮಾಡಿ, ಜಾಸ್ತಿ ಮಾಡಿದ್ರ ಕೃಷ್ಣ ಇಲ್ಲಿದ್ಯಾ? ಹಾ ತೊಂದ್ರೆ ಉಂಟು. ಇಲ್ಲ ಕಮ್ಮಿ ಇಲ್ಲ, ಯಾಕಂದ್ರೆ ಅದಕ್ಕಾಗಿ ಟ್ರ್ಯಾಕ್ ಆಗ್ತಾ ಉಂಟು. ಕಮ್ಮಿ ಮಾಡಿದಲ್ಲ, ಕಮ್ಮಿ ಉಂಟು. ರೆಡ್ ತನಕ ಹೋಗುದು ಟಚ್ ಆಗ್ತಿಲ್ಲ ರೆಡ್ಡಿಗೆ. ಕೃಷ್ಣ ದಯಾನಿಧೆ ಕೃಷ್ಣ ಮೈಸೂರಿನ ಮರುನಾಟದಿಂದ ಇದು ಈ ಹೊತ್ತಿಗೆ ನನ್ನ ಅಭಿಮಾನ, ನನ್ನ ಸ್ವಾಭಿಮಾನ ಎಲ್ಲವೂ ನಷ್ಟವಾಗ್ತಾ ಇದೆ ಕೃಷ್ಣ. ಈ ಹೊತ್ತು ನನ್ನ ಮಾನ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಭಗವಂತ, ಈ ಲೋಕದಲ್ಲಿರುವಂತಹ ಎಲ್ಲರಲ್ಲಿ ನಾನು ಯಾಕಲ್ಲ ಏನೇನೆಂದು ಮಾಡಿಟ್ಟರೂ ಯಾರೂ ಎದ್ದು ಬರಲಿಲ್ಲ.
ಸುತ್ತದಡಿಯಲ್ಲಿ ಹಾವು ಸತ್ತಿತು ಎಂದಿದ್ರೆ ಅವಮಾನ ಅನ್ನುವ ಹಾಗೆ ಹೋಗರೆದು ಈ ಲೋಕದಲ್ಲಿರುವಂತಹ ಯಾರೂ ನನ್ನನ್ನು ಕಾಯುವವರಿಲ್ಲ. ಇವತ್ತು ನಾಚರಿದ್ದು ನಾನು ಅನಾಥಳಾದೆ ಕೃಷ್ಣ, ನಾನು ಅನಾಥಳಾದೆ. ಹೌದು, ಒಂದು ವಿಷಯ ನನಗೆ ಈಗ ಅರ್ಥವಾಗ್ತಾ ಇದೆ ಕೃಷ್ಣ. ಈ ಲೋಕದಲ್ಲಿ ಯಾರಿಗೆ ಯಾರಿಲ್ಲ ಕೃಷ್ಣ, ಯಾರಿಗೆ ಯಾರಿಲ್ಲ. ಇದು ನೀನು ದೀನ ಜನ ಬಂಧು, ಅನಾಥರೆಲ್ಲರಿಗೂ ನೀನು ರಕ್ಷಕನಾದುದರಿಂದಲೇ ನಿನ್ನದು ಅನಾಥ ರಕ್ಷಕ ಅನ್ನುವ ಹಾಗೆ ಜ್ಞಾನಿಗಳು ಹೊಗಳಿದ್ರು, ಕೊಂಡಾಡಿದ್ರು ಕೃಷ್ಣ. ಈ ಲೋಕದಲ್ಲಿರುವಂತಹ ಜನರ ಮನಸ್ಸಿನಲ್ಲಿ ದಯೆಯಾಗಲಿ ಅಲ್ಲ ಕರುಣೆಯಾಗಲಿ ಎಲ್ಲಿ ಅದೆಷ್ಟಿರುವುದಕ್ಕೆ ಸಾಧ್ಯ ಹೇಳು? ಇಂದು ಮಾತ್ರ, ಇನ್ನು ಹಾಗಲ್ಲ, ಇನ್ನು ಕರುಣಾ ಸಿಂಧು ತಂದೆ. ಇದು ನಿನ್ನ ತಂಗಿಯ ಬಾನು ಹೋಗ್ತಾ ಇದೆ. ಅನಾಥ ರಕ್ಷಕನಾದಂತಹ ನೀನು ನನ್ನನ್ನು ರಕ್ಷಿಸು ಓ ಗದಾಧರ, ನರಕಸೂದನ, ಓ ಮುಕುಂದ, ಕಾಪಾಡು ದಾಮೋದರ, ನನ್ನನ್ನು ರಕ್ಷಿಸು. ಕರುಣದಿ ಕಾಯೋ ಗೋವಿಂದ, ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ಓ ಗೋವಿಂದ, ನಿನ್ನ ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ಗೋವಿಂದ ಕತಿಗೆ ನರಿಗೆ ನೀನೇ ಕತಿಯು, ಲಕ್ಷ್ಮೀಪತಿಯ ನವನೀವನೇ ಕಾಯೋ. ಪತಿತ ಪಾವನ ಪಾಪವು, ಪತಿತ ಪಾವನ ಪಾಪವು, ಪ್ರತಿಪತಿ ಪ್ರೀತ ಕಮಲಾಕ್ಷ ಭಟು ಕರುಣಾರ. ಕರುಣದಿ ಕಾಯೋ ಗೋವಿಂದ, ಮರೆಯ ಹೊಕ್ಕೆನು ಈಗ ವಸುದೇವ ಕಂದ. ಓ ಕೃಷ್ಣ ಸ್ವಾಮಿ, ಇದು ನಿನ್ನ ಪುಣ್ಯ ಪಾದಗಳನ್ನು ನನ್ನ ಕಣ್ಣೆಯಿಂದ ತೊಳೆದು ಬೇಡಿಕೊಳ್ಳುತ್ತಾ ಇದ್ದೇನೆ. ನನಗೆ ಅಸಹಾಯಕ ಸ್ಥಿತಿ, ಗತಿ ಇವರಿಗೆ ಗತಿಯನ್ನು ಕೊಡುವಂತಹ ನೀನು ಇವತ್ತು ಯಾರೇ ಆಗಲಿ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಗಳನ್ನು ದೃಢೀಕರಿಸಿ ರಕ್ಷಿಸುವಂತಹ ಕರುಣಾಳುವಂತೆ. ಯಾವ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ಯಾವ ಪಾಪವನ್ನೇ ಮಾಡಿದ್ರು ಅಚ್ಚುತರಾದಂತಹ ನೀನು ನನ್ನ ಪಾಪಗಳನ್ನು ತೊಳೆದು ಮರೆತು ನನ್ನನ್ನು ರಕ್ಷಿಸು, ನನ್ನನ್ನು ಮನ್ನಿಸು ವಸುದೇವ ಕಂದ. ರಕ್ಷಿಸು ಸ್ವಾಮಿ, ರತಿಪತಿಯ ಪಿತನೇ, ನನ್ನನ್ನು ಕಾಪಾಡು ದೇವರೇ, ಕಾಪಾಡು. ಗುರು ವರ ಪಿತಾಮಹ ಬಂಧು ಬಾಂಧವರಲ್ಲಿ ತಂದೆ ತಾಯಿ ಗುರು ವರ ಪಿತಾಮಹ ಬಂಧು ಬಾಂಧವರಲ್ಲಿ ಎನಗೆಂದು ನಂಬಿದೆ ಎನ್ನ ಮಾನವು ನಿನ್ನದೈದೆಯೇ. ಎನ್ನ ಮಾನವು ನಿನ್ನದೈದೆಯೇ. ಹಿಂದು ಸುಖದೇ ಕಾಂಗಿಸಿಸುವನು ಬಂದು ಬಹು
ಕೃಪೆ ನಿನಗೆ ಕೃಷ್ಣ 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 ಅಳಲು ಈ ಕೃಷ್ಣೆಯ ಅಳಲು ನನಗೆ ಕೇಳಿಸಲಲ್ಲದೆ ತಂದೆ. ಈ ಲೋಕದಲ್ಲಿ ನನ್ನವರೆಂಬುವರು ಯಾರೂ ಉಳಿದಿಲ್ಲ. ಇವತ್ತು ಇದು ಕೂಗಿಲೆಯ ಮರಿಯನ್ನು ಕಾಡಿಗಳನ್ನೆಂದು ಬಂದು ಹಿಂಸಿಸುವ ತರದಿ ಕೂಡನಾದ ಈ ದುಶ್ಯಾಸನ ಲೈಟ್ ಸ್ವಲ್ಪ ಕಟ್ ಇದ್ದಾರೆ. ಯಾಕೆ ತಂದೆ? ತಂದೆ ತಾಯಿ ಗುರು ವರ ಪಿತಾಮಹ ಬಂಧು ಬಾಂಧವ ನನಗೆ ನೀನೇ ತಂದೆ, ನೀನೇ. ಈ ಲೋಕದಲ್ಲಿರುವಂತಹ ಯಾರಲ್ಲಿಯೂ ನನ್ನ ಯಾವ ಅಪೇಕ್ಷೆಯೂ ಉಳಿದಿಲ್ಲ ತಂದೆ. ಅರಿವಾಗಿದೆ. ಹೌದು, ಈ ಲೋಕದಲ್ಲಿ ದೀನರನ್ನು ಉತ್ತರಿಸುವಂತಹ ದೀನಜನ ಬಂತು ನೀನು. ಯಾಕೆ ತಂದೆ? ಇದು ನನ್ನ ಮಾನವಲ್ಲ, ನಿನ್ನ ಮಾನ. ನನ್ನ ದೇಹದ ಅಸ್ಮಿತೆಯನ್ನೇ ನಾನು ಅನ್ನುವ ಹಾಗೆ ಧರ್ಮ ತಿಳಿದುಕೊಂಡವಳು ನಾನು. ಈಗ ನನಗೆ ಅರ್ಥವಾಗ್ತಾ ಇದೆ ಕೃಷ್ಣ, ಈ ಲೋಕದಲ್ಲಿ ನಾನು ಅನ್ನುವುದಿಲ್ಲ, ನಾನು ಅನ್ನುವುದಿಲ್ಲ. ಎಲ್ಲವೂ ನೀನೇ, ಎಲ್ಲವೂ ನೀನೇ ತಂದೆ. ಇನ್ನಾದ್ರೂ ನಿನಗೆ ದಯಮಾಡದೆ ನಿನ್ನ ಮಾನ, ನಿನ್ನ ಪ್ರಾಣ ಎಲ್ಲವೂ ನಿನ್ನದೇ ರಕ್ಷಿಸುವುದಿಲ್ಲವೇ? ಶ್ರೀರಗಚ್ಚಳ ಬಾಗಲನು ತಾವಾರಿದ ಮಗನ ವೀರನು ದೇವಿದಾಸರ ಮುಡಿಪು ಶಿರಮಣ್ಣಾಟಿನಲ್ಲಿ ಯಾರ ಭಯವೋ ಅರ್ಥವಾಯ್ತು, ಅರ್ಥವಾಯ್ತು. ಯಾಕೆ ಹೀಗಾಗ್ತಾ ಇದೆ? ನಾನೆಷ್ಟು ಕೂಗಿ ಕರೆದ್ರು ಭಗವಂತನ ಅನುಗ್ರಹ ನನಗಾಗ್ತಾ ಇಲ್ಲ. ಇದಕ್ಕೆ ಕಾರಣ ನನ್ನಲ್ಲಿರುವಂತಹ ಅಹಂಕಾರ ಮತ್ತು ಮಮಕಾರ. ಹೌದು, ನನ್ನ ಈ ದಯನೀಯ ಸ್ಥಿತಿಯಲ್ಲಿಯೂ ಇನ್ನಾದರೂ ನನ್ನ ಕಣ್ಣಲ್ಲಿ ಮೆಟ್ಟಾರು ಎದ್ದು ಬಂದು ನನ್ನ ಮಾನವನ್ನು ಉಳಿಸಿಯಾರು ಅನ್ನುವಂತಹ ಮಮಕಾರ ತೊರೆದೆ. ಈ ಮಮಕಾರವನ್ನು ತೊರೆದೆ ತಂದೆ. ಇಲ್ಲ, ಮಮಕಾರ ಹೋದ್ರೆ ಆಗುವುದಿಲ್ಲ. ಎಲ್ಲಿಯವರೆಗೆ ಅಹಂಕಾರ ಉಳಿಯುತ್ತದೆಯೋ ಅಲ್ಲಿಯವರೆಗೆ ನಿನ್ನ ಅನುಗ್ರಹ ಆಗುವುದಿಲ್ಲ ಖಂಡಿತ ಅನ್ನುವುದು ನನಗೆ ತಿಳಿತಾ ಇದೆ. ಇದು ಅಹಂಕಾರಕ್ಕೆ ಪ್ರತೀಕವಾದಂತಹ ನನ್ನ ಕೈ ಇದು ಸರ್ವ ಸಮರ್ಪಣ ಭಾವದಿಂದ ಬಿಟ್ಟೆ ಸ್ವಾಮಿ. ದ್ರೌಪದಿ ನಿನ್ನ ಸಿರೆ ಅಕ್ಷರವಾಗಲಿ ಅಕ್ಷರವಾಗಲಿ ಅಕ್ಷರವಾಗಲಿ.
ಶಾಸನ ಏನು ಏನು ಸೀರೆ 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 स्पॉटलाइट मारो ना पीछे स्पॉटलाइट हाँ बराबर है अच्छा ही ಏನು ಶಾಸನ ಏನು ಏನು ಸೀರೆ ಸೀರೆ ಶಾಸನ ಬನ್ನಿ ಅವರನ್ನು ಸ್ವಲ್ಪ ಒಳಗೆ ಕೊಂಡೋಗಿ ಈ ಸೀರೆ ನಮ್ಮ ಭಂಡಾರಕ್ಕೆ ಸೇರತಕ್ಕದ್ದು ಆದ ಕಾರಣ ಯಾರಲ್ಲಿ ಹೋಗಲಿ ಭಂಡಾರಕ್ಕೆ ಅಕ್ಷರವಾದಂತಹ ಈ ಸೀರೆಯನ್ನು ಉತ್ಪಂತಹ ಅಧಿಕಾರ ಯಾರಿಗೆ 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 ನೀನೆ ಮಗೆಲ್ಗೋ
ನೀನೆ ಬಂದೆ टाइगर और रपा रपा ನೀನು ನನಗೆ ದಾಟಿ ಈಗ ನಿನ್ನ ಪತಿಗಳ ಇವರು ಸೋತ ಬಳಿಕ ಈ ಸಭಾವಧ್ಯದಲ್ಲಿ ನಿನ್ನ ನಾನು ಸಂತಸ್ತನಾದೆ ಅಂದರೆ ನನಗೆ ಅಪಹಾಸ್ಯ ಮಾಡಿ ಕೈಕಟ್ಟಿ ನಟ್ಟಿಯಲ್ಲ ಅದಕ್ಕೆ ಪ್ರತಿಕಾರವಾಗಿ ನಾನಿಂದು ಗೆದ್ದೆ ಸಂತೋಷ ಮೊದಲೆಂದರೆ ನೀ ಇಂದು ನನಗೆ ಕಾಸಿ ಮುಕ್ತ ಮೊದಲೇ ನಾನು ಹೇಳಿದ್ದೇನೆ ನೀ 7 ಐಕ್ಯವನ್ನು ಕೊಟ್ಟಿದ್ದೇನೆ ಅಂತೇಳಿ. ಒಂದನೇದಾಗಿ ನನ್ನ ವಾಮಭಾಗವನ್ನು ನನ್ನ ತೊಡೆಯಲ್ಲಿ ಕುಳಿತುಕೋ. ಮುಗೀತಾ ಮುಗೀತಾ ನಾಳಪ್ಪ ಕೆಟ್ಟವನೇ ಅತಿರಥಿಯಾದಂತಹ ನನ್ನನ್ನು ಹೊರಗಟ್ಟಿ ಕರೆದೆಯಾಗಿ ನಡೆಯುವಂತಹ ಪ್ರವಾಹದಲ್ಲಿ ನನ್ನ ಗಂಡನಾದಂತಹ ಭೀಮಸೇನ ನಿನ್ನ ಸೊಸೆಯನ್ನು ಅನಿಷ್ಟ ಪಿಂಡವೇ ನಮ್ಮ ರಸವಂತಹ ಪಾಂಚಾಲ್ಯನು ನನ್ನ ತೊಡೆಯಲ್ಲಿಯಲ್ಲ. ಇದು ನನ್ನ ಪ್ರತಿಜ್ಞೆಯನ್ನು ಕೇಳು. ಮುಂದೆ ನಡೆಯುವಂತಹ ಯುದ್ಧದಲ್ಲಿ ನಿನ್ನ ತೊಡೆಯನ್ನು ದುರುಳನಾದಂತಹ ದುಶ್ಯಾಸನನ ಹೊಟ್ಟೆಯನ್ನು ಬಾಗಿಲು ಅವನ ರಕ್ತವನ್ನು ಯಥೇಷ್ಟವಾಗಿ ಕುಡಿಯುತ್ತೇನೆ. ನನ್ನ ಕೂದಲ ನಿನ್ನ ಕೂದಲಿಗೆ ಎಣ್ಣೆಯು ಕಾದಿಯಲ್ಲಿ ಹಚ್ಚಿದ್ದೇನೆ. ಅವನ ಕರುಳನ್ನು ತೆಗೆದು ಉಪಾದಿಯಲ್ಲಿ ಮುರಿಯುತ್ತೇನೆ. ಅವನ ಹಲ್ಲುಗಳನ್ನು ಮುರಿದು ಅವನ ದಂತ ಕಂಕಿಗಳಿದ್ದೇನೆ. ನಿನ್ನ ತಲೆಯನ್ನು ಹಾಕಿದ್ದೇನೆ. ಇದು ನನ್ನ ಪ್ರತಿಜ್ಞೆ. ಇದಕ್ಕೆ ಭೂಮಿ ಆಕಾಶವೇ ಸಾಕ್ಷಿ, ಅಷ್ಟದಿಕ್ಪಾಲಕರೇ ಸಾಕ್ಷಿ, ನಾನು ನಂಬಿದಂತಹ ಕೃಷ್ಣದೇವರ ಸಾಕ್ಷಿ. ಭಯ ಪಡಬೇಡ, ಭಯ ಪಡಬೇಡ. ತುಂಬಿದ ಸಮಯದಲ್ಲಿ ನನ್ನನ್ನು ದಾರಿ ಸಮಯದಲ್ಲಿ ಅವಮಾನ ಮಾಡಿದೆಯ ಇದ್ದೋ ನಿನ್ನನ್ನು ಬರುವ ರಣಕಣದಲ್ಲಿ ನಿನ್ನನ್ನು
ಸಂತೋಷ ಇಷ್ಟಕ್ಕೆ ಕಾರಣ ಹಕ್ಕಿ ಸಪ್ಪನಿ ಹೇಗೆ ಹೋಗಿ अरे ಮುಂದಿನ ಬರುವ ಯುದ್ಧದಲ್ಲಿ ಶಕುನಿಗೆ ಸರಿಯಾದ ಉತ್ತರವನ್ನು ನಾನು ಕೊಡುತ್ತೇನೆ. ಅದು ನಾಶ ಆಗಬೇಕು ಶಕುನಿಯ ಸಂತಾನ अरे राकेश भी थोड़ा ಶಕುನಿಯ ಸಂತಾನ ನಾಶ ಮಾಡಿದಿಲ್ಲ ಸಂತೋಷವಾಯಿತು ಸ್ವಾಮಿ ಸಂತೋಷವಾಯಿತು ಗೌರವೇಶ್ವರ ನಮಗೆಲ್ಲ ನಾವು ಹೆದರುವವರಲ್ಲ. ಸಂತೋಷವಾಯ್ತು ನಡೆದ ಘಟನೆಯಿಂದ ಕಂಡು ನಾವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣವೇ? ಇಂತಹ ಅಚಾತುರ್ಯ ನಡೆದು ಹೋಯಿತು. ಏನು ಕೇಳ್ತಾ ಇದ್ದೇನೆ ನಾನು? ಚಂಡಮಾರುತ ಬೀಸುತ್ತಾ ಇದೆ, ಬೆಟ್ಟದ ಮಳೆ ಹರಿಯುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಈ ಹಗಲು ಹೊತ್ತಿನಲ್ಲಿ ನರಿಗೂಗಿಗಳು ಉಳಿಸ್ತಾ ಇವೆ. ಯಾವ ಕಾರಣ? ನನ್ನ ಮಕ್ಕಳನ್ನು ಸಾಕಿದಲ್ಲಿ ಏನೋ ತಪ್ಪಾಯಿತಲ್ವೇ? ನನ್ನ ಮಹತ್ವಾಕಾಂಕ್ಷೆ ನನ್ನ ಮಕ್ಕಳಲ್ಲಿ ಬಂತು. ಇಷ್ಟೆಲ್ಲ ಬರಬಹುದು, ಇಷ್ಟು ಅನ್ಯಾಯ ನಡೆಯಬಹುದು ಎಂದು ನಾನು ಭಾವಿಸಿರಲಿಲ್ಲ. ದೇವಸ್ಥಾನದಲ್ಲಿ ಗಂಟೆ ತನ್ನಷ್ಟಕ್ಕೆ ನಾನೇ ಸುಳ್ಳಾಗಿ ಬೀಳುತ್ತಾ ಇದೆ, ರಕ್ತದ ಹೊಳೆಯೇ ಹರಿಯುತ್ತಾ ಇದೆ ಎಂದಾದರೆ ಇದರ ಅರ್ಥ ಏನು? ಪತಿವ್ರತೆಯಾದಂತಹ ದ್ರೌಪದಿಯ ಕಣ್ಣೀರಿನ ಪರಿಣಾಮದಿಂದಲೇ ಅಯ್ಯೋ ಎಂತ ಅಪರಾಧವನ್ನು ಮಾಡಿದೆ ನಾನು. ಕಂಡು ಇದ್ದು ಕಾಣುವುದಿಲ್ಲ, ಇವರು ಒಂದು ವೇಳೆ ಕೇಳುತ್ತಲಿರದಿದ್ದರೆ ಅಂತ ಸ್ಥಿತಿಯನ್ನು ನಾನು ಕೇಳುವಂತ ಅವಕಾಶವು ದೊರೆಯುತ್ತಿರಲಿಲ್ಲ. ಈ ಜನ್ಮ ಬೇಕೇ ಅಂತ ನನ್ನನ್ನು ಯಾಕೆ ಜೀವಂತವಾಗಿ ಇರಿಸಿದ್ದಿ? ಕೊಂಡೊಯ್ಯು ಕೊಂಡೊಯ್ಯು. ತಾಯಿ ದುಃಖಿತ ಬೇಡ ಕಳದು ಪತ್ರ ತುಳಿದು ನೋಯದಿನ ನನ್ನಿಂದ ಶತ ಅಪರಾಧವಾಯಿತು ಮಗನೇ. ನನ್ನ ಮಹತ್ವಾಕಾಂಕ್ಷೆ, ನನ್ನ ಪುತ್ರ ವಾತ್ಸಲ್ಯ ನನಗೆ ಮುಳುವಾಗಿ ಹೋಯಿತು. ಮಗಳೇ, ಇನ್ನಷ್ಟು ಕಣ್ಣೀರನ್ನು ಸುರಿಸಿದರೆ ಈ ಚಂದ್ರವಂಶವೇ ನಾಶವಾಯಿತು. ಪತಿವ್ರತ ಶಿರೋಮಣಿ ಆದಂತಹ ನೀನು ಇನ್ನು ಕಣ್ಣೀರು ಸುರಿಸಬೇಕು. ನಾನು ಸಮರ್ಥನಾಗಿ ಅಂಗನಾಗಿರುವುದು
ಬರುತ್ತಿರಲಿಲ್ಲ. ಇದು ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ ನಾನು ಚಕ್ರವರ್ತಿಯ ಪೀಠದಲ್ಲಿದ್ದೇನೆ. ಆದುದರಿಂದ ಆಗ ಇಷ್ಟರವರೆಗೆ ಏನೆಲ್ಲ ನಡೆಯಿತು, ಏನೆಲ್ಲ ದುಷ್ಟರು ಮಾಡಿದರು ಅದನ್ನೆಲ್ಲ ಮರೆತು ಬಿಡಿ. ಅದೊಂದು ಕನಸೆಂದು ಮರೆತು ಬಿಡಿ. ನಾನು ನಿನಗೆ 3 ವರಗಳನ್ನು ಕೊಡುತ್ತೇನೆ. ಕೇಳಿಕೋ, ಏನು ಬೇಕು ಕೇಳಿಕೋ. ಮವನಿವೇತೆಲ್ಲ ಬೈದು ಸಾತೈ ಸುರಿ ಗೋವಾಟೆ ನಿಮ್ಮಯ ಮನಗಿ ಕೇವಲ ಪಾಪಿ ಜನಯ ಸೀದೆ ಆವಡೆ ಮನವಿಲ್ಲದತಿ ಮೌನ ಮುದ್ರೆಯಲ್ಲಿದ್ದು ಇದೀಗ ಮಾತನಾಡಬೇಕಾರಂಭಿಸಿದ ಭಾವ. ಪುತ್ರವಾತ್ಸಲ್ಯ ಮಗಳೇ, ಪುತ್ರವಾತ್ಸಲ್ಯ. ಅದು ಯಾವಾಗ ನಿಮ್ಮ ಕರುಣಿಗೆ ಕೊಂಡಿಟ್ಟಾಗ ಮಾವ. ಭೂಪತಿಯಾದ ನಿಮ್ಮ ಮಾತಿಗೆ ಬೆಲೆ ನಿಂತು ನಾವು ಬಂದುದಕ್ಕೆ ಈ ಚಂದ್ರವಂಶದ ಶ್ರೀಮಂತ್ರಿಯಾದ ನನ್ನ ಮಾನ ಕಳೆಯುವ ವಿಷಯವನ್ನು ಕಾಣುವಂತಹ ಮನಸ್ಸು ನಿಮಗೂ ಆಯ್ತಲ್ಲ ಮಾವ. लाइव खत्म हो गया मेरा, इधर तो चालू है। ಅದನ್ನು ಉಪಯೋಗಿಸುವ ಬರೀ ನನಗೆ ಅಜೇಯರು. ಮಾವ, ಈ ಲೋಕದಲ್ಲಿ ಯಾವ ವ್ಯಕ್ತಿಯೇ ಆಗಲಿ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋದ ಬಳಿಕ ನೀವೇ ಕರೆಸುವುದಕ್ಕೆ ಮುಂದೆ ಹೋದರು ಎಂದಾದ್ರೆ ಏನಾದರೂ ಹೇಳಿ ಅಪರಾಧಿ ಸ್ಥಾನದಲ್ಲಿದ್ದೇನೆ, ನನ್ನನ್ನು ಮನ್ನಿಸಿ. ಊರು ಸೂರೆ ಹೋದ ಬಳಿಕ ಕೋಟೆಯ ಬಾಗಿಲನ್ನು ಹಾಕಿದಿರಿ ಎಂದಾದ್ರೆ ಅದರಿಂದ ಯಾವ ಪ್ರಯೋಜನ ಕೇಳಿ ಮಾವ. ಈ ಬದಿಗೆ ನನ್ನ ಕಣ್ಣಿನಿಂದ ಎಲ್ಲಿ ನಿಮ್ಮ ಮಕ್ಕಳ ಬದುಕು ಅಧೋಗತಿಗಿಳಿತದೆ ಅನ್ನುವಂತ ಭಯ ನಿಮ್ಮನ್ನು ಕಾಡ್ತಾ ಇದೆ. ಆ ಭಯದಿಂದಲಾಗಿ ನೀವು ಸ್ವಾರ್ಥಿಗಳಾಗಿಯೇ ನೀವು ವರ್ತಿಸ್ತಾ ಇದ್ದೀರಿ. ಹೆಣ್ಣುವಗಳ ದಯನೀಯ ಸ್ಥಿತಿ, ಹೆಣ್ಣುವಗಳ ಕಣ್ಣೀರು ಈ ಕೂಗುವಿನಲ್ಲಿ ಕೇಳಿಸದಾಯಿತು ಮಾವ. ಅತ್ತೆಯು ಮೌನ ಮುದ್ರೆಯನ್ನಾಗಿತು. ನಿಮ್ಮ ಮಗಳ ಅಲ್ಲ ನಿಮ್ಮ ಸೊಸೆಯೋ ನಾನಾಗಿದ್ದಲ್ಲಿ ನೀವು ಹೀಗೆ ಸುಮ್ಮನೆ ಇರ್ತಿದ್ದೀರಿ ಮಾವ. ತಪ್ಪಾಯ್ತು ಮಗಳೇ. ಇಗೋ ಅದನ್ನು ಸರಿ ಮಾಡುವುದಕ್ಕಾಗಿ ಆನಂದವಿರುವಂತಹ ಅಧಿಕಾರವನ್ನು ಉಪಯೋಗಿಸ್ತಾ ಇದ್ದೇನೆ ಮಾವ. ಆಗಲಿ, ಚಕ್ರವರ್ತಿಗಳು, ಅದರಲ್ಲೂ ನಮಗೆ ಮಾವ ನೀವು. ಇದು ತನಕ ನಿಮ್ಮ ಮೇಲೆ ನಾವಿರಿಸಿದಂತಹ ಗೌರವ ಯಾವುದಿದೆಯೋ ನನ್ನ ಗಂಡನಾದಂತಹ ಲಕ್ಷ್ಮಣರು ವಿದೇಶಿಯರ ಮಹಾಶಯರು ಇರಿಸಿಕೊಂಡಂತಹ ಧರ್ಮದ ಸತ್ಯದ ಮೇಲಿಂತಹ ಆ ಭಕ್ತಿ ಭಾವ ಈ ದ್ರೌಪದಿಯ ಮನದಲ್ಲೂ ಗಾಢವಾಗಿದೆ ಭಾವ. ಅದನ್ನು ನಾನು ಬಿಡುವವಳಲ್ಲ. ನಿಮಗೀಗಲೂ ನಾನು ಮರ್ಯಾದೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮನ್ನು ನಾನು ಅವಮಾನಿಸಲಾರೆ. ಹಾಗೆಂದು ನನ್ನ ಕಣ್ಣೀರನ್ನು ತಡೆಯುವುದಕ್ಕಾಗ್ಲಿ ತೊಡೆಯುವುದಕ್ಕಾಗ್ಲಿ ಇನ್ನು ಸಾಧ್ಯ ಉಂಟೇ ಹೇಳಿ. ಆದ್ರೂ ನಿಮ್ಮ ಮಾತಿಗೆ ಗೌರವ ಕೊಡ್ತೇನೆ, 3 ವರಗಳನ್ನು ಕೊಡ್ತೇನೆ ಅನ್ನುವ ಹಾಗೆ ನಾವು ಹೇಳ್ತಾರೆ. ಇಲ್ಲ ಮಾವ, ನೀವು ಕೊಡ್ತೀರಿ ಅನ್ನೋ ಅಂದ ಮಾತ್ರಕ್ಕೆ ನಾನು ಕೇಳುವ ಹಾಗಿಲ್ಲ. ಓರ್ವ ಕ್ಷತ್ರಿಯನಿಗೆ 2 ವರವನ್ನು ಕೇಳುವುದಕ್ಕೆ ಮಾತ್ರ ಅಧಿಕಾರ. ಹಾಗಾಗಿ ಇದು ನಿಮಗೆ ಕೇಳುವುದಿಷ್ಟೇ. ಮೊದಲಾಗಿ ಬಂಧನದಲ್ಲಿದ್ದಾರೆ ನೀವು, ಅವರ ದಾಸ್ಯವಿಮುಕ್ತಿಯಾಗಬೇಕು. ಈ 1 ವರವನ್ನು ಗಮನಿಸಬೇಕು ಮಾವ. ಯಾರಲ್ಲಿ ಪಾಂಡವರನ್ನು ದಾಸ್ಯದಿಂದ ಮುಕ್ತಗೊಳಿಸಿ, ಇದು ಚಕ್ರವರ್ತಿಯ ಆಜ್ಞೆ ಮಾವ. 1 ವರ ಆಯಿತು. ಇನ್ನು 2ನೇ ವರವಾಗಿ ಕ್ಷತ್ರಿಯರ ಕೈಯಲ್ಲಿ ಆಯುಧ ಇಲ್ಲದಿದ್ದರೆ ಅವರು ಬರೇ ದಂಡ, ವೀರ್ಯರು ಅವರು. ಹಾಗಾಗಿ ನನ್ನವರಿಂದ ಕಸಿದುಕೊಂಡಂತಹ ಆಯುಧಗಳು ಮತ್ತೆ ಅವರ ಕೈ ಸೇರುವ ಹಾಗೆ ಅನುಗ್ರಹಿಸಬೇಕು. ಹಾಗೇ ಆಗಲಿ. ಯಾರಲ್ಲಿ ಪಂಚಪಾಂಡವರ ಆಯುಧಗಳನ್ನು ಅವರಿಗೆ ಕೊಟ್ಟು ಬಿಡಿ. ಇದು ರಾಜಾಜ್ಞೆ, ಚಕ್ರವರ್ತಿ ಆಜ್ಞೆ. ನನ್ನ
ಕರ್ತವ್ಯವನ್ನು ನನ್ನ ಧರ್ಮವನ್ನು ನಾನು ನೆರವೇರಿಸಿದೆ. 2 ವರಗಳನ್ನು ಮಾತ್ರ ಕೇಳಿದೆ. ಮಗಳೇ, ಉಳಿದದ್ದು ನಿಮಗೆ. ಮಗಳೇ, ಈ 3ನೇ ವರವನ್ನು ಕೇಳುವಂತೆ ಹೇಳುತ್ತಾ ಇದ್ದೇನೆ. ನೀವು ಕೇಳಿದ್ರು ನಾನು ಹೇಳುವ ಹಾಗಿಲ್ಲ ಹೇಳಿದೆನಲ್ಲ. ಮಗಳೇ, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ನಾನು ನಿಮಗೆ 3 ವರವನ್ನು ಕೊಡುತ್ತೇನೆ ಎಂದು ಹೇಳಿದ್ದೇನೆ. ಆದುದರಿಂದ ನೀವು ಇಷ್ಟರವರೆಗೆ ಇಂದ್ರ ಪ್ರಸ್ಥದಲ್ಲಿ ಯಾವ ರೀತಿ ಅಧಿಕಾರವನ್ನು ನಡೆಸುತ್ತೀರೋ, ಯಾವ ಸುಖಭೋಗಗಳನ್ನು ನೀವು ಉಪಯೋಗಿಸುತ್ತಿದ್ದೀರೋ, ಯಾವ ರೀತಿ ಪ್ರಜೆಗಳನ್ನು ಪರಿಪಾಲಿಸುತ್ತೀರೋ, ಅದೆಲ್ಲವನ್ನು ಬಿಟ್ಟು ಕೊಡುತ್ತಾ ಇದ್ದೇನೆ. ಇದು ಧೃತರಾಷ್ಟ್ರ ಚಕ್ರವರ್ತಿಯ ಆಜ್ಞೆಯ ಪಾಲನೆಯಾಗಲಿ. ಸಂತೋಷ ನಾವೆಲ್ಲರೂ ನಿಮ್ಮ ಆಶೀರ್ವಾದವನ್ನು ಪಡೆದು ಇಂದ್ರಪ್ರಸ್ಥವನ್ನು ಸೇರ್ತೇವೆ. ನಮ್ಮ ಪಾಲಿಗೆ ಸೋಲುಣಿಸಿದೆ ಅಂತೇಳಿ ಅಹಂಕಾರದಿಂದ ಈ ಕೌರವೇಶ್ವರನು ನನ್ನ ಆತ್ಮಶಕ್ತಿಯು ಹೊಂದಿಲ್ಲ ದೃಢತೆ ಈ ಕೌರವನಲ್ಲಿ ಆದ ಕಾರಣ ನಿಮ್ಮಂತಹ ಪಿಶಾಚಿಯ ಗಂಡನೆ ನಾನು ಬಿಡುವೆಂದು ಭಾವಿಸಿದ್ದೇನೆ. ಕೌರವೇಶ್ವರನ ದತ್ತ ಇರುವ ತನಕ ನನ್ನ ತಲೆ ಮಾಡಿದ ಹಸ್ತಿನಾವತಿಯ ಸಂಸ್ಕಾರ
ಈ ರುಧಿರಮುಖಿ ಎಂಬಂತಹ ಗದೆ ನಿನ್ನ ರಕ್ತವನ್ನು ಕುಡಿಯುವುದಕ್ಕೆ ಹಬಹಬಿಸ್ತಾ ಉಂಟು. ಹಠ ಮಾಡುವುದಿಲ್ಲ. ಆಕಾಶಕ್ಕೆ ಹೋಗಿ ಖದರ ಸಂಕುಲವನ್ನು ಸೇರಿಕೋ. ಅಲ್ಲ, ನೀನಾಗಿ ಸಾಗರವನ್ನು ಸೇರಿಕೋ. ಅದಲ್ಲ, ತರ್ಕವನ್ನೇ ಮರಳಿ ಪ್ರವೇಶಿಸಿದರು. ನಿನ್ನ ವಧೆಯನ್ನು ಮಾಡಬೇಕು. ನಾನು ನನ್ನ ಕರ್ತವ್ಯ ಉತ್ತಮನೇ ಮತ್ತು ಪಾಂಡವರಲ್ಲಿ ಒಬ್ಬನೇ. ಎಲ್ಲಿ ಹೋದ್ರು ಬಿಡಲಾರೆ ಬಿಡಲಾರೆ ಬಿಡಲಾರೆ. ಎಲ್ಲಿಯೂ ಕಾಣಲಿಲ್ಲ. ಹಸ್ತಿನಿಯ ಸಿಂಹಾಸನಕ್ಕೆ ಹಸ್ತಿನಿಯ ಅರಮನೆಗೆ ಹೋಗಿದ್ದಾರೆ ಎಂಬ ಹಾಗೆ ಅಲ್ಲಿ ಹೋಗಿ ಅರಸಿದ್ದು ಅವನು ಎಲ್ಲೇ ಅವನ ಕುರುಹು ಕಾಣಲಿಲ್ಲ. ಅಲ್ಲಲ್ಲಿ ನಮ್ಮ ಗೂಢಾಚಾರವನ್ನು ಬಿಟ್ಟಿದ್ದೇನೆ. ಅವರವರ ಸುದ್ದಿಯಲ್ಲಿ ಯಾರು ಸಿಕ್ಕಿದ್ರೆ ಒಂದು ಹೇಳಬೇಕು ಅಂತ ನೋಡುವ ಯಾರಾದ್ರೂ ಬರ್ತಾರಂತ. ಮೊದಲಿಗೆ ಒಂದು ದೀಪೆ ಎಂತದು? ನಿನ್ನ ವಂದನೆಗೆ ಬೆಂಕಿ ಬೀಳಿ ತಲೆಬಿಸಿಯಲ್ಲಿ ಅದು ಬೇಕಿದ್ರೆ ನಾನು ಸುಟ್ಟು ಸೋಂಬೇರಿ ಆಗುವುದಿಲ್ವಾ? ನನ್ನ ತಲೆಬಿಸಿಯಲ್ಲಿ ನಾನೀಗ ಯಾವ ವಂದನೆ ಇದೆ? ಅದು ನಾನು ಬಂದ ತಲೆಗೆ ನಿಮ್ಮ ತಲೆಗೆ ದೂರ ಮಾಡ್ಲಿಕ್ಕೆ. ಅಂದ್ರೆ ನೀನು ಹೀಗೆ ಇರುವುದು ಬೇಡ. ಬೇಡ ಶಿವ, ಎಂತದು? ಬೇಡ ಶಿವ. ದೇವಹೀನಂತಲ್ಲ ನೀನು. ದೇಹವನ್ನು ಮಾಡಿ ನಮ್ಮ ಕೈಯಿಂದ ಓಡಿ ಹೋಗುವಂತಹ ಕೌರವರಲ್ಲಿ ಯಾರು ಕಂಡ್ರೆ ಕುರುಬರಾಯ ಎಲ್ಲಿದ್ದಾನೆ ಅಂತ. ಕುರುರಾಯ ಎಂತದು ರಾಯಣ್ಣ? ಕೌರವ. ಹೌದು, ಎಲ್ಲಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಅಂತ ಬೇರೆ ಬೇರೆ ವೇಷ ಮಾಡಿಸಿಕೊಂಡು ನೀವೆಲ್ಲ ಹೋಗಿ ನಾನು ವೇಷ ಮಾಡಿಕೊಂಡು ಅರ್ಥ ಆಗ್ತದೆ. ವೇಷ ಮಾಡಿಕೊಂಡು ಹೌದೇ, ಎಲ್ಲಿಯಾದ್ರವನ್ನ ಗೊತ್ತಾಗಿದೆ. ಏನು ಮಾಡಿದ್ರಿ? ಸಭಾ
ಬೇಟ ಮಾಡಿದ್ರ ಬೇಟ ನಿಮ್ಮ ಉದ್ದೇಶ ಅಲ್ಲ, ಗೌರವನನ್ನು ಹುಡುಕುವುದು ಉದ್ದೇಶ. ಹೌದಾ? ಹಾ. ಎಷ್ಟು ಮಂದಿ ಹಾ. ಲೆಕ್ಕಕ್ಕಿಲ್ಲ. ಹಾ. ಅಷ್ಟು ಮಂದಿಯನ್ನು ಕಳ್ಕೊಂಡು ಹಾ. ಕೈಯಲ್ಲಿ ಆಯುಧ, ಹಾ. ಎಷ್ಟೆಲ್ಲ ಆಯುಧ ಇತ್ತು. ಹಾ. ಈಟಿ, ಕಟಾರಿ, ದಮ್ಮುಲ, ಮುಗ್ಗಲ, ಮುಸುಂಬಿ, ಹಾ. ಕೋಟಿ, ಪುಜಾರಿ, ಹಾ. ಎಂತದಲ್ಲ ಹೊಸ ನಿನ್ನೊಟ್ಟಿಗೆ ಬಂದವರ ಹೆಸರು ಅದು. ಹೌದೌದು. ಹಾ ಹಾ ಹಾ. ಬಂದದ್ದು ಮಾತ್ರ ಅಲ್ಲ, ಹಾ. ಬೇಟೆಯನ್ನಾಡಿ ಹಾ. ಆಡಿ ಹಾ. ಸುಸ್ತಾಗಿ. ಹಾ. ಹಾ 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 ಹಾ. 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 ನಿಮಗೆ ಒಂದು ದೊಡ್ಡ ಹೆಬ್ಬಾವು ತಂದಿದ್ದೇವೆ. ಎಂತದಲ್ಲ? ಅದಕ್ಕೆ ಎಲುಬಿಲ್ಲ. ಹಾ ಹಾ ಹಾ. ಎಲುಬಿಲ್ಲದ ಮಾಂಸ ನಿಮಗೆ ಆದಿತ್ತು ಅಂತ. ಓಯ್! ನುಂಗಬೇಕು. ಓ ಮುನಿಯಪ್ಪಣ್ಣ, ಹಾ. ನಾನೀಗ ನಿಮ್ಮನ್ನು ಮಾಂಸವನ್ನು ಆರಿಸಿ ತರುವುದಕ್ಕೆ ಕಳಿಸಿದ್ದಲ್ಲ. ಹಾ. ಮಾಂಸವನ್ನು ಆರಿಸುವುದು ಉದ್ದೇಶ ಅಲ್ಲ, ಹಾ. ಕುರುರಾಯನನ್ನು ಹುಡುಕುವುದು ಉದ್ದೇಶ. ಹಾ. ಅಷ್ಟಾಗುವಾಗ ಬುದ್ಧಿ ಹಾ. ಒಂದು ವಿಶೇಷ ಮಾಡಿದ್ರೆ ಹಾ. ಆಕೆ ಈಟಿ ಕಟಾರಿ ಗಿರಿತಾಗಾಗಿ ಬೇಟೆಯಾಡಿ ಬುದ್ಧಿ ಹೀಗೆ ಬೇಟೆ ಆಡುತ್ತಾ 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 ನೀರಳಿಕೆ ಆಯ್ತು. ಎಂತದು? ನೀರಳಿಕೆ. ಅದೇನು? ಬಾಯಾರಿಕೆ ಆಯ್ತು. ಹಾ 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 ಹಾ. ಬಾಯಾರಿಕೆ ಆಗುವಾಗ ಆಚೆ ಈಚೆ ನೋಡ್ತೇವೆ. ಬಾಯಾರಿಕೆ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನೀರು ಕುಡಿಯುವುದು. ಹೌದು. ನೀರು ಕುಡಿಲಿಕ್ಕೆ ಆಚೆ ಈಚೆ ನೋಡ್ತೇವೆ. ಎಂತದು ಸಿಗಲಿಲ್ಲ. ಹಾ. ಪಕ್ಕದಲ್ಲಿ ಒಂದು ಇತ್ತು. ಎಂತದು? ವೈನ್ ಶಾಪ್ ಸರ್. ಓ ಪುಣ್ಯಾತ್ಮ, ನೆನಪಾಗ್ತದೆ ಅಲ್ವಾ? ವೈನ್ ಶಾಪಿನ ಸ್ಥಳದ ಹತ್ರವೇ ನಾನು ಹೋದೆ. ಹಾಗಲ್ವ ಅದು? ವೈಶಂಪಾಯನ ಸರೋವರ. ಯಾವುದು? ವೈಶಂಪಾಯನ ಸರೋವರ. ಅದು ದೇವಪ್ಪನ ಸ್ಥಳ, ನನಗೆ ಗೊತ್ತು. ವೈಶಂಪಾಯನ ಇವರೆಲ್ಲ ಹೇಳಿದ್ರು ಅದು ಬೇರೆ ಏನಲ್ಲ, ವೈನ್ ಶಾಪಿನ ಸ್ಥಳ. ವೈಶಂಪಾಯನ ಸರೋವರ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿ ಹೋಗುತ್ತೇನೆ ಬುದ್ಧಿ. ಒಬ್ಬ ಬೇರೆ ನಿಂತು ನಾನಿದ್ದೆ. ಎಂತದು? ಕಪ್ಪೆ ಆಚಾರ್ಯ. ಯಾರು? ಕಪ್ಪೆ ಆಚಾರ್ಯ. ಓ ಕೃಪಾಚಾರ್ಯ. ಆಮೇಲೆ ಅಶ್ವತ್ಥಾಮ, ಗುರುಪುತ್ರ ಅಶ್ವತ್ಥಾಮ. ಅವರನ್ನು ಹುಡುಕಲಿಕ್ಕೆ ಕಲಿಸಿದ್ದಲ್ವ ನಿನ್ನನ್ನು? ಗುರುಪುತ್ರ ಅಶ್ವತ್ಥಾಮ. ಗುರುಪುತ್ರ ಇವರು ಎಲ್ಲಿ ಆ ಸರೋವರದ ಮೇಲೆ ನಿಂತು ನೀರು ಕುಡಿಲಿಕ್ಕೆ ಬಂದಿರೋ ಅವರಾಗೆ ಮಾತಾಡುದು. ನೆರವ ಯಾರ ಹತ್ರ? ನಿಮ್ಮ ಹತ್ರವಾ? ನಮ್ಮ ಹತ್ರ ಅಲ್ಲ. ನೀರಲ್ಲಿ ನೋಡಿ ನೀರಿನಲ್ಲಿ ನೋಡಿಕೊಂಡು ಮಾತಾಡು ಅವರವರಿಗೆ. ಅವರ ಮೇಲೆ ನಿಂತಿದ್ದಾರೆ. ಅವ್ರ ಮೇಲೆ ಅವರ ಕಣ್ಣು ನೀರಿನಲ್ಲಿ. ನಾನು ಹತ್ತಿ ಹೋಗಿ ನೋಡಿದೆ. ನನ್ನ ಹೆಸರು ಗುಪ್ತ ಸಿಗಿ. ಬೇರೆ ಎಂತದಲ್ಲ. ಪಾಯಸ ಪಾಯಸ ಪ್ರಾಯಶಃ ಪಾಯಸ ಕುರುವೆರಾಯ ಕುರುರಾಯ ನೀರಿನಲ್ಲಿಗೆ ಮುಳುಗಿ ನಾನು ಬರುವುದಿಲ್ಲ. ಹೋಗಿ ಹೋಗಿ ಇದ್ದದು ನಿಮ್ಮದ್ದು. ಮಾತಾಡಿದ ನೀವು. ಗುರುರಾಯ ನೀರಿನಲ್ಲಿ ಅಡಗಿ ಕೂತಿದ್ದಾರೆ. ಎಲ್ಲಿಗೆ ಈಗ ನಾವು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ.
ಇದನ್ನು ಸಾಕಾಗಲಿಕ್ಕೆ ಎಷ್ಟು ವರ್ಷ ಬೇಕು ಯಾರು ನನಗೆ ಹೀಗೆ ಆಗೋದಿಲ್ಲ. ಮತ್ತೆ ಒಳ್ಳೆದಾಗ್ತೀರಾ? ಇಲ್ಲ. ನನ್ನ ಸಂತೋಷದ ಪ್ರತೀಕವಾಗಿ ಎಂತ ಇದು? ಯಾರು ಗೊತ್ತುಂಟು? ಮುತ್ತಿನ ಏಕಾವಳಿ ಸರ. ಇದು ಮುಟ್ಟಿದ್ದಾರೆ ಅದು ಮುತ್ತಿನಿಂದ ಮಾಡಿದ್ದು. ಇದು ಮುತ್ತ ಹೌದು. ನಾನು ಒಳಗಿಂದ ಯಾರು ಇಲ್ಲ ಇಲ್ಲ ಇದು ಮುತ್ತಿನ ಏಕಾವಳಿ ಸರ. ಮತ್ತೆ ಇವನಿಗೆ ಇದು ಮುದ್ರೆಗೆ ಉಂಗುರ. ಇದು ಮುತ್ತೆ ಏನಾದ್ರೂ ಅಂಟಿಸಿದ್ದ? ಓ ಧನಂಜಯನ ಅಂಟಿಸಿರ್ಬೇಕು. ಅಲ್ಲ ನಿಜವಾದಂತಹ ಮುತ್ತಲು. ಓಯ್ ಇದು ಏಕೆ ಆವರಿಸ್ತಾರ? ಮುತ್ತಿನ ಏಕಾವಳಿ ಸರ. ಇದು ನಾನು ಎಲ್ಲಿಂದ ಹಾಕುವುದು? ಅದು ಎಲ್ಲಿ ಬೇಕಾದ್ರೂ ಹಾಕು. ನನ್ನ ಇದನ್ನು ಮಾರಿದ್ದರಿಂದ ನಿನ್ನ 10 ಕುಟುಂಬದ ಪೋಷಣೆ ಆಗಿತ್ತು. ಅಲ್ಲ ಬುದ್ಧಿ, ಇದನ್ನು ಹಾಕ್ಲಿಕ್ಕೆ ನನ್ನ ಹೆಂಡತಿ ನನ್ನ ಒಬ್ಬನೇ ಮಗ 3 ಸೇರಿದ್ರೆ ಬರ್ಲಿಕ್ಕಿಲ್ಲ. ಇದು ಆಗಲಿ ನಿನಗೆ ಹೇಗೆ ಬೇಕು ಹಾಗೆ ಉಪಯೋಗಿಸಿಕೋ. ಈ ಸಂತೋಷದ ವಾರ್ತೆಯನ್ನು ನಮ್ಮ ಅಣ್ಣನಲ್ಲಿ ಹೇಳಬೇಕು. ನಮ್ಮೆಲ್ಲರಿಂದ ಕಣ್ತಪ್ಪಿಸಿದ್ದು ಹೋದಂತಹ ಗೌರವೇಶ್ವರ ನಿನ್ನ ಬೇವಿನ ಜನರು ತಿಳಿಸಿದಂತೆ ದ್ವೈಪಾಯನ ಸರೋವರದಲ್ಲಿ ಅಡಗಿದ್ದಾನೆ. ಈ ಸುಳಿವು ಸಿಕ್ಕ ಮೇಲೆ ನಾವು ಸುಮ್ಮನಿರುವುದಲ್ಲ, ಯಾವುದಕ್ಕೂ ಕೃಷ್ಣನ ಸಲಹೆಯಿಂದ ನಾವು ಅಡಿಯನ್ನು ಮುಂದಿಡಬೇಕಾಗಿದೆ. ಅದಕ್ಕೆ ಈ ವಿಷಯವನ್ನ ಮಾತಾ ಲೋಕ GSB का प्रोग्राम Thank you.
ಕೀಳಲೇ ಇಲ್ಲ. ನೀವು ಐವರು ಬಂದಿದ್ದೀರಿ. ಎಲ್ಲರೂ ಮುಖ ನೋಡ್ತಾ ಇದ್ದೇನೆ, ಎಲ್ಲರೂ ಹರುಷರಾಗಿದ್ದರೆ ನೀವು ಮಾತ್ರ ದುಃಖಿತರಾಗಿರ್ಬೇಕಲ್ಲ, ಕಣ್ಣೀರು ಸುರಿಸ್ತಾ ಇರ್ಬೇಕಲ್ಲ. ಏನು ಧರ್ಮ ಇದು? ಬರುವುದಕ್ಕೆ ಬಲವಾದ ಕಾರಣ ಉಂಟು. ನಮ್ಮೆಲ್ಲರ ಕಣ್ತಪ್ಪಿಸಿ ಹೋದಂತ ಗೌರವೇಶ್ವರ ಎಲ್ಲಿ ಹುಡುಕಿದರೂ ನಮ್ಮವರಿಗೆ ಕಾಣ ಸಿಗಲಿಲ್ಲ. ಈ ಹೊತ್ತು ನಮ್ಮವನಾಥ ಯಾವ ನನ್ನ ತಮ್ಮನಾಥ ಭೀಮಸೇನನಿಗೆ ಅವನ ಬೇವಿನ ಜನರು ಊರನ್ನು ಸುತ್ತಾಡುವಲ್ಲಿ ಅವನು ಹುಡುಕಾಡುವಲ್ಲಿ ವೈಪಾಯನ ಸರೋವರದಲ್ಲಿ ತಿಳಿದು ನನ್ನೊಂದಿಗೆ ಬಂದ. ದೇವ, ಆತನನ್ನು ಏನು ಮಾಡುವುದು ಎಲ್ಲವನ್ನ ಕಳೆದುಕೊಂಡಿದ್ದಾರೆ, ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಈಗ ಏಕಾಂಗಿಯಾಗಿ ವೈಪಾಯನ ಸರೋವರದಲ್ಲಿ ಕಳೆದಿದ್ದಾನೆ ಅಂದ್ರೆ ಓಹೋ ಧರ್ಮ ಸಂಕಟದಲ್ಲಿ ನಿಂತಿದ್ದೀಯಲ್ಲಿ. ಓ ಧರ್ಮನಿಗೆ ಗೌರವೇಶ್ವರ ದ್ವೈಪಾಯನ ಸರೋವರದಲ್ಲಿ ಅಡಗಿಕೊಂಡಿದ್ದಾನೆ. ಅವರನ್ನು ನಾವು ವಧಿಸಿದೆವಂತಾದ್ರೆ ಆ ಧೃತರಾಷ್ಟ್ರನಿಗೆ ಓರ್ವನೇ ಮಗ ಅಲ್ವಾ, ಆ ಕುಡಿ ಉಳಿಬೇಕು ಎನ್ನುವಂತ ಮನೋಭಾವ ನಿನ್ನದು. ಆ ದುಃಖ ನಮ್ಮ ಪಾಲಿ ಅಲ್ವೇ? ಹಾಗಲ್ಲ ಭಾವ, ಇವರ ಸಮಸ್ಯೆಯನ್ನು ಏನು ಗೊತ್ತುಂಟಾ? ಹುತ್ತ ಹೇಳಿದವನನ್ನು, ಹುಲ್ಲು ಕಚ್ಚಿದವನನ್ನು, ಬೆನ್ನು ತೋರಿಸಿದವನನ್ನ ಕೊಲ್ಲಬಾರದು ಅಂತ ಶಾಸ್ತ್ರ ಉಂಟಂತೆ. ಹಾಗೆ ನೀರಲ್ಲಿ ಮುಳುಗಿ ಕುಳಿತಂತಹ ಅವರನ್ನು ಹೇಗೆ ವರ್ಣಿಸುವುದು? ಅದೆಲ್ಲ ಅವರ ಮನೋಭಾವದಿಂದ ನನಗೆ ಅರ್ಥ ಆಗಿದೆ. ಈ ಧರ್ಮರಾಜ ಇದ್ದಾರಲ್ಲ, ಯಾವಾಗಲೂ ಕೂಡ ಇವರನ್ನು ಧರ್ಮರಾಜ ಅಂತ ಹೇಳಿ ಕರೆಯುವಂತೆ ಯಾರು ಆಗ್ತದೆ? ಧರ್ಮನಿಗೆ चार्जिंग पे लगा तो फोन जाने का टाइम पर स्विच ऑफ हो जाएगा। एक बार बैकअप के लिए लैपटॉप ला के रखो, ऑफिस का लैपटॉप बैकअप के लिए इधर रखो। ಕೊನೆಗೆ ಅಶ್ವತ್ಥಾಮ ಎನ್ನುವಂತಹ ಒಂದು ಕುದುರೆಯನ್ನು ಆನೆಯನ್ನು ಕೊಂದು ಆನೆ ಇವನ ಬಾಯಿಂದ ಹೇಳಿಸಿದೆ. ಅಶ್ವತ್ಥಾಮ ಹತೋಹತ ಅಲ್ವಾ? ಆಗಿನ ಕಥೆ ಇವನು ಅಲ್ವಾ? ಹೇಳಿದಂತೆ ಹೇಳ್ತೇನೆ, ಯಾರು ಸಾಯಬಾರ್ದು, ಯಾರಿಗೂ ನೋವಾಗಬಾರ್ದು, ನಮಗೆಲ್ಲ ನೋವಾದ್ರೆ ಅಂತೇಳಿ ಧರ್ಮನಿಧಿ ಕಾಡಿನಲ್ಲಿ ನೀವೆಲ್ಲ ಇರುವಾಗ ಆ ಕಾಡಿನಲ್ಲಿ ತಪಸ್ಸು ಮಾಡುತ್ತಿರುವಂತಹ ಮನೋಗುಣಿಗಳು ಯುಧಿಷ್ಠಿರ ಎಂಬ ಹೆಸರಿನ ವರ್ಣಿಗಳು ನೀನು ಆದರೆ ಇದನ್ನು ಧರ್ಮರಾಜ ಅಂತ ಹೇಳಿ ಕರೆದರು. ಪ್ರತಿಕ್ಷಮ ಧರ್ಮೋದಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ಘ ಸತ್ಯವಂತರು ದಶಕಂಧರ್ಮ ಲಕ್ಷಣ. ಈ ಧರ್ಮದ 10 ಲಕ್ಷಣಗಳನ್ನು ನೀವು ಕೈಗೊಳಿಸಿದ ಕಾರಣದಿಂದಲೇ ಧರ್ಮನಿಧಿ ಧರ್ಮರಾಜ. ಧರ್ಮರಾಜ ಯಾಕಪ್ಪ ಇಂಥ ಮಾತನ್ನು ಮಾಡ್ತಾ ಇದ್ದೀವಿ? ಅವರನ್ನು ಬದುಕಿಸಬೇಕು ಹಾಗೆ ನಿನ್ನ ಇಚ್ಛೆ ಯಾಕೆ? ಆ ದುಷ್ಟ ಏನೆಲ್ಲ ನೀನು ಈಗ ಶಕ್ತಿಯ ಕುಲದಲ್ಲಿ ಹುಟ್ಟಿದವ, ಶಕ್ತಿಯ ಕುಲದಲ್ಲಿ ಹುಟ್ಟಿದವ ನೀನಲ್ವೇ? ಯಾವಾಗ ಉಭಯ ಕುಲ ವಿರೋಧರಾಗಿರುವಂತಹ ದ್ರೋಣಾಚಾರ್ಯರು ವಿದ್ಯೆಯನ್ನು ಕಲಿಯುವುದಕ್ಕೆ ನೀನು ಬಾಣವನ್ನು ನಿಮ್ಮ ಕೈಗೆ ಕೊಟ್ಟಾಗ ನೀವೆಲ್ಲ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೆ. ನೀವೆಲ್ಲ ಶಾಂತಿಯುತವಾದಂತಹ ಪರಾಕ್ರಮವನ್ನು ಮುಂದೆ ಈ ಧರ್ಮವನ್ನು ಕಾಯುವುದಕ್ಕೆ, ಧರ್ಮವನ್ನು ಕಾಯುವುದಕ್ಕೆ, ಸ್ತ್ರೀಯರ ಮಾನ ರಕ್ಷಣೆಯನ್ನು ಮಾಡುವುದಕ್ಕೆ, ಮಕ್ಕಳ ರಕ್ಷಣೆಯನ್ನು ಮಾಡುವುದಕ್ಕೆ, ಸತ್ಯ ಧರ್ಮವನ್ನು ಉಳಿಸುವುದಕ್ಕೆ, ಧರ್ಮ ರಕ್ಷಣೆಗೆ ಉಪಯೋಗವಾಗ್ತದೆ ಅಂತ ಹೇಳಿ. ಆದ್ರೆ ಈಗ ಅಧರ್ಮೀಯರಾದ ಗೌರವವನ್ನು ಉಳಿಸುವುದಕ್ಕೆ ಹೋಗುವಾಗ ಬೇರೆ ಸ್ವಾಮಿ ಅಂತ ಯಾಕಿಂತ ಮಾತು? ಗೌರವ ನಡೆದಂತ
ಆದರೂ ತನ್ನವರನ್ನೆಲ್ಲ ಕಳ್ಕೊಂಡಿದ್ದಾನೆ, ಹೀಗಾಗಿ ಆಗಿದ್ದಾನೆ. ಅವನನ್ನು ವಧಿಸಿಯಾದರೂ ನಮಗೆ ಏನು ಲಾಭ ಉಂಟು? ಎಲ್ಲವನ್ನು ಕಂಡುಕೊಂಡಾದ್ದರಿಂದ ನಾವು ಏನನ್ನು ಪಡೆಯುವುದಕ್ಕೆ ಸಾಧ್ಯ? ಹಾಗಂತ ಅವನಿಂದ ನಮಗಾದ ಅಪರಾಧವಾದರೂ ಏನು? ಎಲ್ಲ ಬರೋದು ಆಯ್ತಾ ನಿಮ್ಗೆ? ಮತ್ತೆ ಹೋಗ್ತಿದ್ರೆ ಶಿಕ್ಷಿಸುವುದಕ್ಕೆ ಆ ಗೌರವ ಮಾಡಿದಂತ ಅಪರಾಧವಾದರೂ ಏನು ಹಾಗೆ ಕೇಳುತ್ತಿರಲಿಲ್ಲ. ಅವರು ಮಾಡಿದಂತ ಅಪರಾಧ ಅದು ಒಂದು ಎರಡು ಹೌದಪ್ಪ. ಸಣ್ಣವರಿರುವಾಗ ಈ ಭೀಮಸೇನ ಆಟ ಆಡುವಾಗ ವಿಷದ ಮಟ್ಟಿಗೆ ರೂಢಿಸಿತು, ಮತ್ತೆ ಅವನನ್ನು ನೀರಿನ ಮಡುವಿನಲ್ಲಿ ತಳ್ಳಿತು. ಯಾಕೆ? ಕೈಕಾಲು ಗಟ್ಟಿಯೇ ಅವನನ್ನು ನೀರಿಗೆ ಎಸೆದಿದ್ದಾನೆ. ಯಾಕಂತ ಹೇಳಿದ್ರೆ ಅವನು ಸಾಯ್ಬೇಕು ಅಂತ ಹೇಳಿ ಇಂಥ ಒಂದು ಅಕೃತ್ಯವನ್ನು ಮಾಡಿದ್ದಾರೆ. ಮತ್ತೆ ನಿಮ್ಮ ಐವರನ್ನು ಅರಗಿನಾಲಯದಲ್ಲಿ ಸುಡಲು ಯತ್ನಿಸಿದ್ದು ಆ ಗೌರವೇಶ್ವರ ಬೆಂಕಿಯಲ್ಲಿ ಸುಡಲೆತ್ತಿಸಿದ್ದು ಅಲ್ಲವೇ ಭೀಮಸೇನ ಅಲ್ವಾ? ಮತ್ತೆ ನೋಡಿದೆಯ ಕಪಟ ದೂತವನ್ನಾಡಿದ್ದು. ಕಪಟ ದೂತವನ್ನು ಆಡಿದ್ದು ಹಾಗೆ ಶಕುನಿಯನ್ನು ಹಿಂದಿರುತ್ತದ್ದು. ಕಪಟದ ದೂತವನ್ನು ಆಡಿದ್ದು. ಆ ವೇಳೆ ಸೋತಂತ ವೇಳೆಯಲ್ಲಿ ಆ ದ್ರೌಪದಿ ನಿರ್ದೋಷಿ ಯಾವುದೇ ಅಪರಾಧವನ್ನು ಮಾಡದಂತಹ ಆಕೆಯನ್ನು ಹಿಡಿದು ಉಚ್ಚಾರದಲ್ಲಿ ತಂದು ಸಭೆಯಲ್ಲಿ ಅವರ ಸೀರೆಯನ್ನು ಸೇರಿದ ಮಾನವನ್ನು ಹರಣ ಮಾಡುವುದಕ್ಕೆ ಯತ್ನಿಸಲಿಲ್ವಾ ಅಲ್ವಾ? ಮತ್ತೆ ನೀವು ಮಾಡಿಕೊಂಡಂತಹ ಒಪ್ಪಂದ ಸೋತ್ರೆ ದ್ಯೂತದಲ್ಲಿ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಬೇಕು ಅಂತ ಹೇಳಿ ಅದರಂತೆ ಸ್ವತಂತ್ರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸುವುದಕ್ಕೆ ಕಾಡಿಗೆ ಹೋಗಲಿಲ್ಲ. ಪ್ರಾಮಾಣಿಕವಾಗಿ ಲೆಕ್ಕಕ್ಕೆ ಸತ್ಯವಾಗಿ ನೀವೆಲ್ಲರೂ ಆ ವನವಾಸವನ್ನು ನೀವು ಕರೆದುಕೊಂಡು ಬಂದವರು. ಮತ್ತೆ ಬಂದಾಗ ರಾಜ್ಯವನ್ನು ಕೇಳಿದ್ದಕ್ಕೆ ಕಳುಹಿದ್ರಲ್ಲ, ಅವರ ರಾಜ್ಯವನ್ನು ಕೊಟ್ಟ. ಮತ್ತೆ ಸಂಧಾನಕ್ಕಾಗಿ ನನ್ನನ್ನು ಕಳುಹಿದ್ರಲ್ಲ, ಸಂಧಾನಕ್ಕಾಗಿ ಹೋದಂತ ನನ್ನನ್ನೇ ಅವರು ಬಂಧಿಸಲಿಲ್ವ? ಮತ್ತೆ ರಾಜ್ಯ ಬೇಕಂತಾದ್ರೆ ಯುದ್ಧದ ಅಂತ್ಯವನ್ನು ಪಡೆಯಲಿ. ಒಂದು ಸೂಜಿಯಷ್ಟು ಮೊನೆಯಷ್ಟು ಅವರಿಗೆ ಸ್ಥಳವನ್ನು ಕೊಡುವುದಿಲ್ಲ ಅಂತ ಹೇಳಿ ಅವ ವಾದಿಸಿದ ಆ ಗೌರವೇಶ್ವರ ಮತ್ತೆ ಯುದ್ಧ ನಿರ್ಣಯ ಆದ ಬಳಿಕ ಅವ ಮಾಡಿದಂತಹ ಆ ಒಂದು ಯುದ್ಧದ ಧರ್ಮ ನೀತಿಯನ್ನೇ ಬರುತ್ತಿದ್ದಾರೆ. ಏನು ಮಾಡಿದ್ದಾರೆ? ಮತ್ತೆ ಇತ್ತೀಚೆಗೆ ನಮ್ಮ ಅರ್ಜುನನ ಮಗ ವೀರ
ವೀರ ಅಭಿಮನ್ಯು ಏಕಾಂಗಿಯಾಗಿ ಚಕ್ರವ್ಯೂಹ ಕೋಟೆಯಲ್ಲಿ ಹೋರಾಡುತ್ತಿರುವಂತಹ ವೇಳೆಯಲ್ಲಿ ಹಿಂದಿನಿಂದ ಬಂದು ಅವನ ಬಿಲ್ಲನ್ನು ತುಂಡರಿಸಿ ಕೈಗಳನ್ನು ಕತ್ತರಿಸಿ ಅವರನ್ನು ಮೋಸದಿಂದ ಕೊಂದವರು. ಅಂತ ಪಾಪಿಗಳನ್ನು ನಾವು ಬದುಕುವುದಕ್ಕೆ ಬಿಡಬೇಕೇನೋ? ಕತೆ ಪ್ರತಿಕೃತಿ ಕ್ರಿಯಾಧಿಂಸನೆ ಪ್ರತಿಹಿಂಸನಂ ತತ್ರ ದೋಷಂ ನ ಪಶ್ಯಾಮಿ ಶಕ ಶಾಕ್ಯಂ ಸಮಾಚಾರ ಅಂತ ಹೇಳಿದ್ದಾರೆ. ಹೇಳಿದ್ದೇನೆ ಯಾವಾಗ ಇದೇ ಅರ್ಜುನ ಕರ್ಣನನ್ನು ಯುದ್ಧದಲ್ಲಿ ಸೋಲಿಸುವ ಯುದ್ಧದಲ್ಲಿ ಎದುರಿಸಿದಾಗ ಸಮಸ್ಯೆಗೆ ಒಳಗಾಗಿದ್ದ ಬಂದು ಅವನ ಮೇಲೆ ವ್ಯಾಮೋಹಕ್ಕೆ ಒಳಗಾದಂತಹ ವೇಳೆಯಲ್ಲಿ ಅವನಿಗೆ ಸಾರಿ ಸಾರಿ ಹೇಳಿದಂತಹ ವಿಷಯ ಇದು. ಶಕ್ಯ ಶಾಕ್ಯಂ ಸಮಾಚಾರ. ಯಾರಾದ್ರೂ ಉಪಚಾರವನ್ನು ಮಾಡಿದ್ರೆ ಅವರಿಗೆ ಪ್ರತಿಯಾಗಿ ಉಪಚಾರವನ್ನು ಮಾಡಬೇಕು. ಯಾರಾದ್ರೂ ಅನ್ಯಾಯವನ್ನು ಮಾಡಿದ್ರೆ ಪ್ರತಿಭಟನೆಯನ್ನು ಮಾಡಬೇಕು. ಅಷ್ಟು ಮಾತ್ರವಲ್ಲ, ಈ ರೀತಿಯ ಶಟರಲ್ಲಿ ಶಾಕ್ಯತನವನ್ನೇ ನಾವು ತೋರಿಸಬೇಕು. ಹೀಗೆ ಮಾಡುವುದರಿಂದ ಯಾವುದೇ ದೋಷವು ಕಾಣುತ್ತಿಲ್ಲ, ಯಾವುದೇ ಪಾಪವು ನಮ್ಗೆ ಅಂಟಿಕೊಳ್ಳುವುದಿಲ್ಲ. ಹಾಗಿರುವಾಗ ನೀನು ಅಂಜಿಬೇಡ, ನೀನು ಹೆದರಬೇಡ, ಆ ದುಷ್ಟನ ವಧೆಯನ್ನು ಮಾಡಬೇಕು. ಮತ್ತೆ ಯಾಕೆ ಗೊತ್ತುಂಟ, ನೀವು ನಿಂದೆ ನಿನ್ನ ಜೀವನದಲ್ಲಿ ಉಂಟಲ್ವಾ ಧರ್ಮನಿಧಿ, ನೀನು ಮಾಡುವುದು ಕೆಲಸವೆಲ್ಲ ಒಂದೊಂದು ಅಧಿಕ ಪ್ರಸಂಗ ನೋಡಿದ್ರೆ ಹೋದ್ರೆ ಎಲ್ಲಿದೆ ಯುದ್ಧದ ನಿರ್ಣಯದ ಮೊದಲೊಂದು ಒಪ್ಪಂದವನ್ನು ನೀವೆಲ್ಲ ಒಟ್ಟುಗೂಡಿ ಮಾಡಿದ್ರಿ. ನೀನೇ ಬಾಯಿ ಹಾಕಿ ಮಾಡಿದೆ ಅಲ್ಲ. ಏನಂತ ಹೇಳಿದ್ರೆ ಕೌರವವಾದಿಗಳಲ್ಲಿ 100 ಜನ ಕೌರವರಲ್ಲಿ ಅಲ್ವಾ, ಯಾರು ಸುಯೋಧನ, ದುಶ್ಯಾಸನ, ದುಶ್ಯನ, ಜವಸಂಧ, ಸಮ, ಸಹ, ಇಂದ, ಅರವಿಂದ, ದುರ್ದರ್ಶನ, ದುಷ್ಪ್ರದರ್ಶನ, ದುರ್ಮರ್ಶನ, ದುಷ್ಕರ್ಣ, ಕರ್ಣ, ವಿಶಂತಿ, ವಿಕರ್ಣ, ಶಲ, ಸತ್ವ, ಸುಯೋಧನ, ಚಿತ್ರ, ಉಪಚಿತ್ರ, ಚಾರುಚಿತ್ರ, ಶರಾಸನ, ದುರ್ವಿಧಿ, ದುರ್ವಿಗಾರು, ವೀತು, ವಿಕಟಾನನ, ಮುನರಾಮ, ಸುರಾಮ, ನಂದ, ಉಪನಂದ, ಚಿತ್ರವಾಣ, ಚಿತ್ರವರ್ಮ, ಸುವರ್ಣ, ಆಯಮಾವ, ಮಹಾಮಾವ, ಚಿತ್ರಾಂಗ, ಶಿಕ್ಷಣ, ಕುಂಡಾತನ, ಚಿತ್ರಾಯುಧ, ನಿಶಾಯುಧ, ಹಾಗೆ ಮೊದಲಾದವರನ್ನೆಲ್ಲ ಕೊಳ್ಳದಿದ್ರೆ ಅದರಲ್ಲಿ ಒಬ್ಬ ಉಳಿದಂತಾದ್ರೆ ಮತ್ತೆ ಈ ಭೂಮಿ ಉಂಟಲ್ವಾ ನಮ್ಮ ಹತ್ತಿರವಕ್ಕೆ ಒಡೆತನ ಅದು ಅವರಿಗೆ ಹೋಗುವಂಥದ್ದು. ಯಾರಿಗೆ? ಕೌರವೇಶ್ವರಿ. ಮತ್ತೆ ನಿಮ್ಮ ಐವರಲ್ಲಿ ಒಬ್ಬ ಅಳಿದಂತಾದ್ರೂ ಕೂಡ ಅವನಿಗೆ ಈ ಭೂಮಿ. ಇಂಥ ಒಂದು ಬೇಡವಾದಂತಹ ಅಹಿತವಾದಂತಹ ಒಂದು ಒಪ್ಪಂದವನ್ನು ಮಾಡಿ ಬಂದೆಯಲ್ಲ. ಧರ್ಮ ಸಂಕಟಕ್ಕೆ ನಾನು ಒಳಗಾದ ಗೊತ್ತುಂಟ. ಮಮ ಪ್ರಾಣ ಈ ಪಾಂಡವ ಅಂತ ಹೇಳಿ ನಿಮ್ಮ ಐವರನ್ನು ತಂದು ನನ್ನ ಕಾಲ ಬುಡದಲ್ಲಿ ನಿಮ್ಮ ಅಲ್ವೇ ಕುಂತಿ ದೇವಿ ನನ್ನ ಅತ್ತೆ ಹಾಕಿದಾಗ ಮಮ ಪ್ರಾಣವ ಪಾಂಡವ ಅಂತ ಹೇಳ್ತವ ನಾನು. ನಿಮ್ಮ ಐವರ ಪ್ರಾಣವನ್ನು ರಕ್ಷಣೆ ಹೊಣೆ ಹೊತ್ತವ ನಾನು. ಆಗಿರುವಾಗ ಹೆಚ್ಚಿಗೆ ಮಾತನಾಡಿ ಬಂಧುವಿನ ಬಗ್ಗೆ ನೀವು ಚಿಂತಿಸುವುದು ಬೇಡ. ಯಾಕಂತ ಹೇಳಿದ್ರೆ ನನ್ನ ಮಾವನಾಗಿರುವಂತಹ ಕಂಸ ಅಲ್ವಾ, ಆ ಕಂಸ ನನ್ನ ತಂದೆಯ ತಾಯಿ ಅಂತಿರುವಂತಹ ವಸುದೇವ ದೇವತೆಯನ್ನು ಸೆರೆಮನೆಯಲ್ಲಿ ಇಟ್ಟಿರುವ, ಅಜ್ಜನಾದ ಉಗ್ರಸೇನನ್ನು ಸೆರೆಮನೆಯಲ್ಲಿ ಇಟ್ಟು ತಾನೇ ಮದುವೆ ಸುವಾಸನದಲ್ಲಿ ಏರಿರುವ ಅಂಥವನ್ನು ನನ್ನನ್ನು ಕೊಲ್ಲಬೇಕು ಅಂತ ಹೇಳಿ ಬಿಲ್ಲ ಹಬ್ಬವನ್ನು ಮಾಡಿ ಕಳಿಸಿದಾಗ ಅವನ ವಧೆಯನ್ನು ನಾನು ಮಾಡಲಿರುವ. ಆ ದುಷ್ಟರನ್ನು ಕಾರಣದಿಂದಲೇ ಅವನ ವಧೆಯನ್ನು ಮಾಡಿದವ ನಾನು. ಆ ಧರ್ಮನಿಧಿ ದುಷ್ಟರನ್ನು ವಧಿಸುವಲ್ಲಿ, ಶಿಷ್ಟರನ್ನು ಕಾಪಾಡುವಲ್ಲಿ ನಾವು ಯಾರು, ದುಷ್ಟರು ಯಾರು, ಶಿಷ್ಟರು ಯಾರು ಅಂತೇಳಿ ಆಲೋಚನೆ ಮಾಡಬೇಕು. ಅವ ದುಷ್ಟ ಯಾರು? ಕೌರವ. ಆದ ಕಾರಣ ವಧೆ ಮಾಡುವುದಕ್ಕೆ ಆರ್ಯಾನೇ ಅವನಾಗಿದ್ದಾನೆ. ಭೀಮಸೇನ ಇದ್ದಾನೆ. ಯಾವಾಗ ಹೋಗ್ಬೇಕು ಅಂತ ಹೇಳಿ ದ್ವೈಪಾಯನ ಸರೋವರಕ್ಕೆ ತಡ ಮಾಡುವುದಲ್ಲ, ಈಗಿಂದೀಗಲೇ ದ್ವೈಪಾಯನ ಸರೋವರಕ್ಕೆ ಬಂದಾಗ ಈ ಭೀಮಸೇನನ ಅವಸರ ನೋಡಿದ್ದೆ. ನೀರಿಗೆ ಹಾರ್ತೇನೆ, ಅವನನ್ನು ಎಳೆದುಕೊಂಡು ಮೇಲಕ್ಕೆ ಬರ್ತೇನೆ ಅಂತ ಹೇಳಿ ದಾಪುಗಾಲ ಹಾಕಿ ನೀರಿಗೆ ಹಾರಿ ಏನು ಪ್ರಯೋಜನ? ಕೌರವ ನಮ್ಮ ಕೈಗೆ ಸಿಕ್ಕಬೇಕಲ್ಲ. ಅವನನ್ನು ಹುಡುಕಿ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ನೋಡು, ನೀರಿನಿಂದ ಆತ ಈಗಾಗಲೇ ಎದ್ದು ಹೋದಂತ ಕಾಲಿನ ನಡಿಗೆ ಕುರುಹು ಕಾಣ್ತಾ ಇದೆಯಲ್ಲ. ಸರಿ, ಈ ಅಗಲ ನೀರಿನಲ್ಲಿ ಅಡಗಿದ್ದಾನೆ. ನೀರಿನಲ್ಲಿ ಅಡಗಿರುವಂತಹ ಮೇಲಕ್ಕೆ ಏರಿಸಬೇಕಲ್ಲ. ನೋಡೋಣ, ಅದಕ್ಕೆ ಉಪಾಯವನ್ನು ಮಾಡೋಣ. ಏನಂತ ಬನ್ನಿ.
ನಮಸ್ತೆ ಮಾತ್ರ ಇಲ್ಲ. ಬಿಲ್ಲವರ ಶಿಷ್ಯ ಮುಂಬೈ ಸಾಂಸ್ಕೃತಿಕ ಉಪಸಮಿತಿಯಲ್ಲಿ ಯಕ್ಷಗಾನ ಅಷ್ಟಕ ಸರಣಿದ 5ನೇ ಕಾರ್ಯಕ್ರಮ ನಡೆದುಕೊಂಡು ಉಲ್ಲಿಗೆ ವಹಿಸಿದ ಮಾತೆಗೆ ಸ್ವಾಗತ ಮಾಡುತ್ತಿಲ್ಲ. ಇನಿ ಮೂರು ಯಕ್ಷಗಾನ ಆವಡದಿಂದ ಉಲ್ಲಿಗೆ ಸೇವಕರ್ತಿಯರ ಮುಖ್ಯ ಕಾರಣ ನಮ್ಗಿಂತ ಸೇವಕರ್ತಿಯರಾದ ಲಕ್ಷ್ಮೀ ಕೋಟ್ಯನ್, ಸಂಪ ಬಿಲ್ಲವ, ಲೀಲಾ ಸಲ್ಯಾನ್, ಆಶಾಲತಾ ಕೋಟ್ಯನ್, ದೇವಕ್ಯಾಮಿ, ಮುಕುಲಿನಿ, ದ್ರೌಪದಿ ವಸ್ತ್ರಹಾರ ಬಕ ಗದ ಯುದ್ಧ ಯಕ್ಷಗಾನ ಮೊದಲ ಒಂಜಿ ಸೇವಕರ್ತರ ಒಂದು ಯಕ್ಷಗಾನ ನಡೆದುಕೊಂಡು ಯಾನತ್ತೆ ಲಕ್ಷ್ಮೀಕೋಟೆ ನಂದಿ ಮೇಲಿನ ವೇದಿಕೆ ಎತ್ತುವುದಿಲ್ಲ ಮಿತ್ತು ಬರ್ತದಾರ ಮಿತ್ತು ಬರುಡು ಅರಿಗೆ ಗೌರವ ಬರುಡು ಅರಿನ ಗೌರವ ಬರ ಬಿಲ್ಲವರ ಶ್ರೀ ಅಧ್ಯಕ್ಷರ ಹರಿಜಿಯ ಮೇಲಿನ ವೇದಿಕೆ ಎತ್ತುವುದಿಲ್ಲ ಅಂಚನೆ ಉಪಾಧ್ಯಕ್ಷರ ಶಂಕರ್ ಡಿ ಪೂಜಾರಿ ಒಕ್ಕ ಉಪಾಧ್ಯಕ್ಷರ ಸುರೇಶ್ ಕುಮಾರ್, ಮಾಜಿ ಉಪಾಧ್ಯಕ್ಷರು ಒಕ್ಕ ಶ್ರೀಕೃಷ್ಣ ಪರಿಸರ ಪ್ರೇಮದ ಅಧ್ಯಕ್ಷರ LVM ಸರ್ ವೇದಿಕೆ ಬರುಡು ಅಂಚನೆ ಬಿಲ್ಲವರ ಶಿಕ್ಷಣದ ಗೌರವ ಪ್ರಧಾನ ಕಾರ್ಯದರ್ಶಿ ಹರಿಜಿ ಸಾಲ್ಯಾನ್ ವೇದಿಕೆ ಬರುಡು. क्या करेगा बताइए क्या ಬಿಲ್ಲವರ ಶಿಕ್ಷಣದ ಉಪಾಧ್ಯಕ್ಷರಾಗಿನ ಜಯಂತಿ ಉಳ್ಳಾಲ್ ಮೇಡಮ್ ವೇದಿಕೆ ಬರುಡು ಅಂಚಿನ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರ ಶಕುಂತಲಾ ಕೋಟ್ಯಾನ್ ಮೇಲ ವೇದಿಕೆ ಬರುಡು ఒక ದೇವಕಿ ಅಮೀನ್ ವೇದಿಕೆ ಬರುಡು ದೇವಕಿ ಅಮೀನ್ ಇಂಥ ಸೇವಕರ್ತರ ಅಂಚನೆ ನಮ್ಮ ಸೇವಕರ್ತಿರಾದ ನಮನ ಫ್ರೆಂಡ್ಸ್ ಪ್ರಭಾಕರ್ ಬಿಳುವಲ್ಲಿ ಆರ್ಲ ಮಕ್ಕಳು ಒಕ್ಕ ವೇದಿಕೆ ಬರುಡು. ये ब्राइट लाइट मारा था बीच में मारा था पीछे अन्ना का देखो पीला आ रहा है मेरा अभी उसने भी किया उधर से सेटिंग किया उधर से ಮಾತ್ರ ದೂರ ದಾಟಬಹುದು ಯಕ್ಷಗಾನ ನಡಪಡಲು ಸೇವಕರ್ತರು ಇತ್ತಿನವರೇ ಯಕ್ಷಗಾನವನ್ನು ನಡಪಡ ಸಾಧ್ಯ. ಪ್ರಭಾಕರ ಬೀಳುವ ವೇದಿಕೆ ಬರುವುದು ಪ್ರಭಾಕರ ಬೀಳುವ ಒಂದು ಸರ್ಕಾರ ಇಂಥ ಸೇವಕರ್ತೆಯರಾದ ಮುಂಬೈದ ಪ್ರಭಾಕರನೇ ವೇದಿಕೆ ಬರುವುದು. मस्त नंग साकार दादापट्टी बिल ನಮ್ಮ ಯಕ್ಷ ಬಾರಿ ಬರಲು
ವೇದಿಕೆ ಮಿತ್ರ ಶಂಕರ್ ಎಸ್ ಪೂಜಾರಿ ಬರೋದು ಸರ್ ದಾದಾಪಂಡ ಅಣ್ಣನ ಸಹಕಾರ ನಮ್ಮ ಲೈಬ್ರರಿ ಗೌರವ ಉಂಟು. ನಮ್ಮ ಕಮಿಟಿದ ಸುರೇಶ್ ಕುಮಾರ್ ಸರ್ ಎಲ್ಲ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅರೆಗಳಲ್ಲಿ ಗೌರವ ಮಾಡಿಕೊಡುವಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರ ಸುರೇಶ್ ಕುಮಾರ್ ಸರ್ ಅರೆಗಳಲ್ಲಿ ಗೌರವ ಮಾಡಿದ್ದಾರೆ. ಈಗ ಸಹಕಾರ ಹತ್ರ ನೀವು ಸ್ವಲ್ಪ ಸಾಧ್ಯ ನನ್ನ ನೀವು ಹೆಚ್ಚಿನ ಸಹಕಾರ ನಮ್ಮ ಗುರುನಾಥ ಯಕ್ಷಗಾನ ಒಬ್ಬರು ಬಂದಿದ್ದು ಕೇಳೋದಿಲ್ಲ. ಸಹಕಾರ ಮಾಡ್ತಿರೋ ಮಾತುಗಳ ಧನ್ಯವಾದ. ಎಲ್ಲ 25 ತಾರೀಕಿನಲ್ಲಿ ಭೀಷ್ಮ ವಿಜಯ ಯಕ್ಷಗಾನ ನಡಬರಲು ಒಕ್ಕ 25ನೇ ತಾರೀಕಿನಲ್ಲಿ ಶ್ರೀರಾಮಕಾರಣ್ಯ ಯಕ್ಷಗಾನ ನಡಬರಲು 26 ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸಂಪೂರ್ಣ ಶ್ರೀ ದೇವನಾಟ ನಡಬರಲು ಹೆಚ್ಚಿನ ಸಂಖ್ಯೆ ನೀವು ಬರ್ತದೆ. ಸಹಕಾರ ಮಾಡಿಕೊಂಡು ಯಕ್ಷ ಪ್ರೇಮಿಗಳ ಕೇಳೋದಿಲ್ಲ. ಧನ್ಯವಾದ. ವೈಪಾಯನ ಸರೋವರದಲ್ಲಿ ಗೌರವೇಶ್ವರ ಅಡಗಿದ್ದಾನೆ. ಅವರೀಗ ನೀರಿನಿಂದ ಮೇಲೆ ಬರಬೇಕಾದರೆ ನಾವು ಒಬ್ಬೊಬ್ಬರೇ ಅವರನ್ನು ತಂದೆ ಮೊದಲನೇ ನೀರು ಗಡಿ ನೋಡೋಣ. ಅಯ್ಯೋ ಗೌರವೇಶ್ವರ, ಆಡಿದ ಮಾತಿನಂತೆ ನೀನು ಮಾಡದೆ ಈ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕುಳಿತುವ ಕಾರಣವೇನಯ್ಯ? ಹಾರಯ್ಯ, ನಿನ್ನ ಹಗೆಗಳನ್ನು ನೀನು ವಧಿಸುವುದಕ್ಕೆ ಮುಂದಾಗು, ಅವರೊಡನೆ ಕಾಡಗಾಡಿ ಭವನವನ್ನು ಕೊಡುವುದಕ್ಕೆ ಮುಂದಾಗು. ಯಾತಕ್ಕೆ ನೀನು ಮೌನವನ್ನಾಗಿ ಕೆರೆಯಲ್ಲಿ ಅಡಗಿ ಕುಳಿತಿರುವೆ? ಹೇಳಯ್ಯ, ಎದ್ದು ಹಾರಯ್ಯ ನೀನು. ನಿನ್ನೆ ಕಲಿತರೆ ಸಾಲೆ ಕಲಿತರೆ ಮೇಲೆ ಬಾ. ಓ ಹೋ ಹೋ
ಭಕ್ತರಾಗಿ ನೋಡಿ ವೈಸಂಪಾಯನ ಸರೋವರದಲ್ಲಿ ಮುಳುಗಿ ಕುಳಿತೆಯ ಇದು ಪಾರ್ಥ ಕರೀತಾ ಇದ್ದೇನೆ. ಬಾ ಬಾ ಬಾ. ಓ ಭಾವ, ಏನೋ ಪರಿಣಾಮ ಆಗಲಿಲ್ಲ. ಈಗ ಆಗ ಒಂದು ವೇಳೆ ನಿನ್ನ ಮೇಲೆ ವಿಶೇಷವಾದಂತಹ ಮಮಕಾರ ಉಂಟು ಅವನಿಗೆ. ಓಹೋ, ನೀನು ಕರೆದ್ರೆ ಬಂದ ನೋಡಿ. ಓ ಗೌರವೇಶ್ವರ, ಎಲ್ಲೋ ಗಂಡ ಇವರ ತಂಗಿ ದುಶ್ಯರ ಇರ್ತಾಳಲ್ಲ, ಅವಳ ಗಂಡ ಜಯದ್ರಥ. ಜಯದ್ರಥ ಏನು ಮಾಡಿದ್ದಾನೆ? ದುಶ್ಯರೆಯನ್ನು ಮದುವೆಯಾದ ಬಳಿಕ ತನ್ನ ಹೆಂಡತಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಹೋಗೇ ಇಲ್ಲ, ಮಾವನ ಮನೆಯಲ್ಲ ಬಿಡಾರು ಹೋಗಿದ್ದಾನೆ. ಹಾಗಾದ್ರೆ ಅವ ಭಂಡ. ಆ ಭಂಡರಿಗೆ ಭಾವ, ಭಂಡರ ಭಾವ. ಓ ಸುಯೋಧನ, ನಿನ್ನನ್ನು ನಾನು ಕರೀತಾ ಇದ್ದೇನೆ. ಶ್ರೀ ಕೃಷ್ಣ ವಸುದೇವ ಸುತಂ ದೇವಂ ಕಂಸಕಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಮಂದೇ ಜಗತ್ತು ಎನ್ನುವಂತಹ ಕೃಷ್ಣ ನಾನು ಕರೀತಾ ಇದ್ದೇನೆ. ಸಂಧಾನಕ್ಕೆ ಬಂದಾಗ ನನ್ನನ್ನು ಬಂಧಿಸಿದೆಯಲ್ಲ, ಈಗ ರಣ ಹೇಳಿಯಾಗಿ ಕುಳಿತುಕೊಂಡಿರುವೆಯಲ್ಲ, ನೀರಿನಲ್ಲಿ ಅಡಗಿ ಕುಳಿತುಕೊಂಡಿದ್ವಿ. ಪಾಪಿ ಮಗನ ಏನು ನಿನ್ನದು ಏನಿದ್ರು ಬೆಣ್ಣೆ ತಿಂದ ಬಾಯಿ. ನಿನಗೆ ನುಣ್ಣಗೆ ಮಾತಾಡಲಿಕ್ಕೆ ಬರ್ತದೆ. ಈ ಭೂತ ಇದು ಬಿಸಿ ಆಗದೆ ಬೆಂಕಿ ಕರಗದು. ಆ ಬಿಸಿ ಇರುವುದು ಇಲ್ಲಿ. ಪವಿತ್ರವಾದಂತಹ ಚಂದ್ರವಂಶದ ಧವಳ ಕೀರ್ತಿಗೆ ಮಸಿ ಬಳಿದು ಬಿಟ್ಟೆಯ ಪಾಪಿ. ಏನೋ ಅಂದು ಶ್ರೀಕೃಷ್ಣ ಸ್ವಾಮಿ ಸಂಧಾನಕ್ಕೆ ಬಂದಂತಹ ಹೊತ್ತಿನಲ್ಲಿ ಸೂಜಿಯ ಮನೆಯಲ್ಲಿನ ಹತ್ತಿರ ಸಿಂಹಾಸನವನ್ನು ಇಟ್ಟಿದ್ದೇನೆ, ಸಂಧಾನದಿಂದ ಕೊಡುವುದಿಲ್ಲ ಅಂತ ಹೇಳಿದಂತಹ ನಿನಗೆ ಈ ಹೊತ್ತು ಅಡಗಿ ಕುಳಿತು ಉಳ್ಳಕೊಳ್ಳುವುದಕ್ಕೆ ಸ್ಥಳದಾಗಿ ಹೋಯ್ತೇನೋ. ಓ ಕೌರವ, ಇದು ಯೂತದಲ್ಲಿ ನೀನು ನಿಪುಣಲ್ವೇನೋ? ಇದು ಯೂತವನ್ನು ಆಡುವುದಕ್ಕೆ ದಾಳಗಳು ಸಿದ್ಧವಾಗಿದೆ. ನಿನ್ನ ಮಾವ ಶಕುನಿಯನ್ನು ಕರಿ, ಬಾ ಆಡೋಣ ಯೂತ. ಬರುವುದಿಲ್ಲವೇ? ಬರುವುದಿಲ್ಲವೇ? ತುಂಬಿದ ರಾಜಸಭೆಯಲ್ಲಿ ನಮ್ಮ ರಸಿಯಾದಂತಹ ದ್ರೌಪದಿಯ ಸೀರೆಯನ್ನು ಸುಲಿಸಿದೆ. ವಾದಸೂರಾತ್ಮರದ ಅವಭೃತ ಸ್ನಾನದಿಂದ ಪವಿತ್ರವಾದಂತಹ ಬಣ ಸಿರಿ ಮುಡಿದ ಕೈ ಹಾಕಿ ದರದರನೆ ಹೇಳುತ್ತಲ್ಲ, ಇದು ಬಾಣನ ತಡೆಯ ಹಾಗೆ ಅವಳಿಗೆ ಆಹ್ವಾನ
ನಿನ್ನ ಅದಕ್ಕೆ ಎಲ್ಲಿ ಹೋಯ್ತು? ಅಗೋ ನಮ್ಮ ದ್ರೌಪದಿ ಹೊಸ ಸೀರೆ ಉಟ್ಟುಕೊಂಡು ಬಂದಿದ್ದಾಳೆ. ಮತ್ತೊಮ್ಮೆ ಮೇಲೆ ಬಾ ಮತ್ತೊಮ್ಮೆ ಸೀರೆಯನ್ನು ಸುರಿಸುವಂತೆ. ನೀನು ಬರುವುದಿಲ್ಲ ಅಂತಾದ್ರೆ ಈ ಗದಾದಂಡದಿಂದ ಈ ನಿನ್ನನ್ನು ಒಬ್ಬಂಟಿಗನಾಗಿದ್ದಾನೆ. ಅವನಲ್ಲಿ ನಾವೆಲ್ಲರೂ ಎರಗಿ ಯುದ್ಧವನ್ನು ಮಾಡುವುದು ಯುದ್ಧ ನೀತಿಯಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಅವನಿಗೊಂದು ಅವಕಾಶವನ್ನು ಕೊಡಬೇಕಾದ ಪರಮೇಶ್ವರ, ಯುದ್ಧ ನೀತಿಯನ್ನು ನೀನು ಅರಿತವನಾಗಿದ್ದೀಯ. ನಾವು 5 ಮಂದಿ ಇದ್ದು ಏಕಕಾಲದಲ್ಲಿ ನಿನ್ನ ಮೇಲೆ ಎರಗುವುದು ಸಮ್ಮತವಲ್ಲ. ಹಾಗಾಗಿ ನಮ್ಮ 5ರಲ್ಲಿ ನೀನು ಯಾರೊಬ್ಬರಾದರೂ ಬೇಕು ಆಯ್ಕೆ ಮಾಡುವುದಕ್ಕೆ. ಧರ್ಮರಾಯ, ಇದು ಯುದ್ಧ ನೀತಿ ಅಲ್ಲ ಅಂತ ಹೇಳುವುದರಿ. ನಾನು 5ರನ್ನು ಕರೀತಾ ಇದ್ದೇನೆ, ಅದು ಸಲ್ಲೋದು. ಯುದ್ಧ ಧರ್ಮ ಅಲ್ಲ ಹೀಗೆಂದು ಹೇಳುವುದ ನೀನು? ನಮ್ಮ 5ರಲ್ಲಿ ಬೇಕಾದರೆ ನೀನು ಒಬ್ಬನನ್ನು ಆಯ್ಕೆ ಮಾಡಿದರೆ ಎಲ್ಲರನ್ನು ಕರೆದರೆ ಯುದ್ಧ ಧರ್ಮ ಆಗುವುದಿಲ್ಲ ಅಂತ ಹೇಳುವುದ ನೀನು ಒಬ್ಬಂಟಿಗನಾಗಿದ್ದೀಯಲ್ಲ. ಧರ್ಮರಾಯ, ಯಾವಾಗ ಆಚಾರ್ಯ ಭೀಷ್ಮರು ಸಬಲ ಮಂಚದಲ್ಲಿ ಮಲಗಿದ್ರು ಅಲ್ಲಿಂದಲೇ ಅಧರ್ಮ ಯುದ್ಧ ಆರಂಭ ಆಗಿದೆ. ನಿನ್ನಂತಹ ಒಬ್ಬ ಪಾಪಿ ಕೂಡ ನಮ್ಮ ಆಚಾರ್ಯರಾದಂತಹ ದ್ರೋಣರ ಸಾವಿಗೆ ಕಾರಣಸ್ಥಾನನಾಗ್ತಾನೆ. ನಾವು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಈಗ ಧರ್ಮ ಬೋಧನೆಯನ್ನು ಮಾಡುವ ಅಗತ್ಯವಿಲ್ಲ. ಆದರೆ ಒಂದು ಮಾತು ಹೇಳಿದೆಯಲ್ಲ, ಒಬ್ಬನನ್ನು ಆಯ್ಕೆ ಮಾಡುವಂತ ಹೇಳಿ. ಓ, ಸಹದೇವನನ್ನು ಕರೆದರೆ ಬಂದಾನ? ಸಹದೇವ ನಿನಗೆ ಒಪ್ಪಿಗೆ ಆದರೆ ಆತನನ್ನು ಕರೆಯಬೇಕು. ನಕುಲ ಹೇಗೆ? ಈ ಸಲ ನಕುಲ ಹೇಗೆ? ಆತನಾದರೂ ಆಗಿ ಓ, ಅವನನ್ನು ಕರೆದರೆ ಅರ್ಜುನ ಪ್ರತಿಸ್ಪರ್ಧಿಯಾಗಿದ್ದಾನೆ, ಕರೆಯಬಹುದಲ್ಲ ಆತನನ್ನು. ಅವನು ಬಂದಾನ. ನಿನ್ನನ್ನು ಹೇಳಿದ್ರೆ ಹೇಗೆ? ನಾನು ಬಾರದಿರುವೆನೆ. ಯುದ್ಧ ಮಾಡ್ತೀವಿ, ಸರಿ, ಯುದ್ಧ ಮಾಡ್ತೀವಿ ಖಂಡಿತವಾಗಿ. ನೀನು ನಿನ್ನಯ ಬಲು ಹೇಳು, ನಿನ್ನಯ ಬಲು ಹೇಳು, ನಿನ್ನಯ ಬಲು ಹೇಳು.
ಯುದ್ಧ ಮಾಡುವುದಕ್ಕೆ ನೀನು ಸಮರ್ಥ ಅಂತ ಹೇಳ್ತಾ ಇದೆಯಲ್ಲ, ನೀನು ಯುದ್ಧ ಮಾಡಬಾರ್ದು. ನೀನು ಮಾಡಲೇಬೇಕಾದಂತಹ ಒಂದು ಕರ್ತವ್ಯ ಇದೆ. ವಿರಾಟ ನಗರದಲ್ಲಿ ಆ ಭೂಪನ ಮುಂದೆ ರಾಜಸಭೆಯಲ್ಲಿ ದಿನವೂ ಪಂಚಾಂಗವನ್ನು ಬಿಡಿಸಿ ಓದುತ್ತಾ ಹೇಳ್ತಾ ಇದ್ದವ. ಆ ಕೆಲಸಕ್ಕೆ ನೀನು ಆದಿತ್ಯ ವಿನಃ ಯುದ್ಧವೆನ್ನುವಂತಹ ಕಾರ್ಯಕ್ಕೆ ನೀನು ಸಾಧುವಾದಂತಹ ವ್ಯಕ್ತಿಯೇ ಅಲ್ಲ. ಮತ್ತೆ ಯಾರನ್ನ ನೀನು ಆಯ್ದುಕೊಳ್ಳಿ? ಓ ಇವ ಅರ್ಜುನ, 3 ಲೋಕದ ಗಂಡ, ನನ್ನ ಮುಂದೆ ಬರೀ ದಂಡ. ಮತ್ತೆ ಓ ಇಲ್ಲಿ ಪಾಪ ದ್ರೌಪದಿ ಗಂಡಂತಿರಂತೆ ಅವಳು. ಹೆಸರಿಗೆ ಮಾತ್ರ ಗಂಡಂದಿರ. ಆ ಮಕ್ಕಳಲ್ಲಿ ಯುದ್ಧ ಮಾಡಿ ಅವರನ್ನು ಕೊಂದು ನನಗೆ ಪಾಪ ಕಟ್ಟಿಕೊಳ್ಳುವುದಕ್ಕೆ ಇಲ್ಲ. ಹಾಗಂತ ಹೇಳಿ ನಿನ್ನಲ್ಲಿ ಸಮರ್ಥನಾದಂತಹ ವ್ಯಕ್ತಿ ನನ್ನಲ್ಲಿ ದುರವನ್ನು ಕೊಡುವುದಕ್ಕೆ ಒಬ್ಬ ಇದ್ದಾನೆ. ಶತಗಜ ಪ್ರಾಣಿಯಾದಂತಹ ಭೀಮಸೇನ, ಅವನನ್ನು ನನ್ನ ಇದಿರಿಗೆ ನಿನ್ನ ಆಯ್ಕೆ ಸರಿಯಾಗಿದೆ. ಅವನನ್ನ ಆಯ್ಕೆ ಮಾಡಿದ್ದು ಯಾಕೆ ಗೊತ್ತಾ?
ಹುಡುಕ್ತಾ ಇದ್ದೀವಿ. ಸಕಾಲ ಉಂಟು. ಈ ಹಿಂದೆ ಭಾಷೆ ಹಾಕಿದ್ದಾನೆ, ನನ್ನ ತೊಡೆಯನ್ನು ಮುರಿದು ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎನ್ನುವುದಾಗಿ. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿಕೊಂಡಿದ್ದೀವಿ ಪಾಪಿಗಳೇ. ನಿಮ್ಮನ್ನು ನಾನು ಪಾಂಡು ಪುತ್ರರಂತ ಯಾವ ಕಾಲಕ್ಕೂ ಹೇಳಲಾರೆ. ಕುಂತಿಯ ಮಕ್ಕಳು ನೀವು. ಪಾಂಡು ಚಿಕ್ಕಪ್ಪನ ಬಗ್ಗೆ ನನಗೆ ಅಭಿಮಾನ ಇದೆ, ಆದ್ದರಿಂದ ಅವರ ಮಕ್ಕಳು ಅಂತ ನಾನು ಯಾವ ಕಾಲಕ್ಕೂ ಹೇಳಲಾರೆ. ಕುಂತಿಯ ಮಕ್ಕಳೇ, ಅವರಿಂದ ನಾನು ಅವಕಾಶ ಕೊಡ್ತೇನೆ ಭಾಷೆ ಹಾಕಿದ್ದಕ್ಕೆ. ಆದ್ದರಿಂದ ನನ್ನ ಮುಂದೆ ನನ್ನ ಭಾಷೆಯನ್ನು ನನ್ನ ಪ್ರತಿಜ್ಞೆಯನ್ನು ಪೂರ್ತಿಗೊಳಿಸುವುದಕ್ಕೆ ಇದು ಸುಸಂದರ್ಭ. ಆದ್ದರಿಂದ ತಡ ಮಾಡುವುದಿಲ್ಲ. ಯುದ್ಧವನ್ನೇ ನೀನು ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದದ್ದ. ಅದಕ್ಕಿಂತ ಮೊದಲು ಒಂದು ದೊಡ್ಡ ಕೆಲಸ ನೀವು ಮಾಡಬೇಕಲ್ಲ. ಯಾವುದದು? ನಿಪುಣ ಅಂತ ನಾವು ತಿಳಿದಿದ್ದೇವೆ. ನಿಮ್ಮ ಇವರಲ್ಲಿ 4 ಮಂದಿಗೆ ಕಾಲು ಭಾಗ ಆದರೆ ಮುಕ್ಕಾಲು ಭಾಗ ನಿನಗಂತೆ. ಮಾತ್ರವಲ್ಲ, ಬಕನಿಗೆ ಮೀಸಲಾಗಿಟ್ಟಂತಹ ಬಂಡಿ ಬಂಡಿ ಅನ್ನವನ್ನು ನಾನೇ ಉಂಡದ್ದು, ನೀನು ಉಂಡವ. ಯಾರು ಉಣ್ಣಬೇಕು, ಯಾರು ಬೆಳಬೇಕು, ಹಾಗಾಗಿ ಆ ಕಾಲಕ್ಕೆ ನೀನು ನೋಡುವುದಿಲ್ಲ. ಆದ್ದರಿಂದ ಮೊದಲು ಊಟ ಮಾಡಿ ಬಾ, ಇಲ್ಲ ಇದ್ರೆ ನಿನ್ನ ಸತ್ಯವನ್ನು ಬಗೆಯ. ಊಟ ಯಾಕೆ? ನಿನ್ನ ತಮ್ಮನ ರಕ್ತವನ್ನು ಕೊಟ್ಟಿದ್ದೇನೆ. Blue flasher.
ನೀನು ಅಲ್ಲಿ ನೀನು ನೋಡಿದ್ದೇನೆ. ದೊಡ್ಡ ಪರ್ವತ ಬಿದ್ದ ಹಾಗೆ ಉಂಟು. ಭೀಮಸೇನ ಬಿದ್ದಿದ್ದಾನೆ. ಇಷ್ಟವ ಇನ್ನೂ ಹೇಳುವಂತಹ ಸ್ಥಿತಿಯಲ್ಲಿಲ್ಲ. ಆನೆ ಬಿದ್ದರೂ ಚಂದ, ಎದ್ದರೂ ಚಂದ, ಹೋದರೂ ಚಂದ, ಬಂದರೂ ಚಂದ. ಭೀಮ ಬಿದ್ದರೆ ನೋಡುವುದಕ್ಕೆ ಚಂದ. ಆದರೆ ನೀವೆಲ್ಲ ಮೂಕ ಪ್ರಾಣಿಗಳಂತೆ ಅಥವಾ ಕಣ್ಣಿದ್ದು ಕುರುಡರಂತೆ ವ್ಯವಹರಿಸುತ್ತಾ ಇದ್ದೀರಲ್ಲ. ಹೇಳಲ್ಲ ನೋಡ ನೋಡ ಸರಿ ನೋಡ ನೋಡು ನಿನ್ನ ಅಣ್ಣ ಶತಾಲ ಚಕ್ರಾಣಿ ಹೇಗೆ ಬಿಟ್ಟಿದ್ದಾನೆ ನೋಡು. ಓ ಚಿನ್ನವರು ನೋಡಿ, ಸ್ವಲ್ಪ ಮುಂದೆವನ್ನು ನೋಡಿ. ನಿಮ್ಮ ಅಣ್ಣ ನೀವೆಲ್ಲ ಬಹಳ ನಿಮ್ಮನ್ನು ತಲೆಯಲ್ಲಿ ಹೊತ್ತುಕೊಂಡಿದ್ದೀರಲ್ಲ. ಭೀಮ ಒಬ್ಬ ಇದ್ರೆ ಸಾಕು, ಭೀಮ ಒಬ್ಬ ಇದ್ರೆ ಸಾಕು. ಮತ್ತೆ ರಾಕ್ಷಸರ ರಕ್ತ ಹುಟ್ಟಿದವರನ್ನು ಹೆಚ್ಚು ಸಮಯ ಬದುಕ್ತಾರ ಸತ್ತುವುದ. ಇವರೆಲ್ಲ ಏನೂ ಮಾತನಾಡುವುದಿಲ್ಲ. ಯಾಕೆ ಹೀಗೆ? ಆದರೆ ಇವರಿಗೆ ಮಾತನಾಡುವ ಹೊತ್ತಿನಲ್ಲಿಯೇ ಮಾತನಾಡುವ ಅಭ್ಯಾಸ ಇಟ್ಟಿರಬೇಕು. ಕೆಲವರಿಗೆ ಹಾಗಲ್ಲ. ಅನಗತ್ಯ ವೇಳೆಯಲ್ಲೂ ತುಂಬಾ ಮಾತನಾಡುವುದು, ಬೇರೆ ಇದ್ದಾಗ ಕಡಿಮೆ ಮಾತನಾಡುವುದು ಅಂತವರೆಲ್ಲ ಕೆಲವರು ಇದ್ದಾರೆ. ಅವರಲ್ಲಿ ಒಬ್ಬ ಇವರ ಪಕ್ಷದಲ್ಲಿಯೇ ಇದ್ದಾರೆ. ಅವನು ಬಹಳ ಮಾತಿನಲ್ಲಿ ನಿಪುಣ. ಅವನನ್ನು ಸ್ವಲ್ಪ ಮಾತನಾಡಿಸುತ್ತೇನೆ. ನಗಾಡ್ತಿಯಲ್ಲ ಮಾರ್ಯ. ಯಾರಿಗಾದ್ರೂ ಹೇಳ್ತಿದ್ರೆ ಅವ್ರ ಮುಖ ಇಷ್ಟು ಉಬ್ಬೆ ಹೋಗ್ತಾ ಇತ್ತು. ನನಗೆ ನಗು ಬರ್ತದೆ. ಬಹುಶಃ ಹೀಗೆ ಇರಬೇಕು. ಕೆಲವರಿಗೆ ಹೊಗಳಿದಾಗ ಸಂತೋಷ ಆಗ್ತದೆ, ತೆಗಳಿದಾಗ ದುಃಖ ಬರ್ತದೆ. ನಿನಗೆ ಹಾಗಲ್ಲ. ತೆಗಳಿದಾಗ ಸಂತೋಷ ಆಗುದು, ಹೊಗಳಿದಾಗ ದುಃಖ ಬರಬೇಕು. ಪಾಂಡವ ಪ್ರತಿಷ್ಠಾಪನಾಚಾರ್ಯ ಪ್ರಪಂಚ ನಿಮ್ಮನ್ನು ಗುರುತಿಸಿದ್ದು ಹಾಗೆ ಅಲ್ವ? ಎಷ್ಟೆಲ್ಲ ನಾಟಕ ಮಾಡಿದ್ದೀವಿ, ಮಾಡುವಲ್ಲಿ ಮಾಡಿದ್ದೀವಿ. ಯಾರನ್ನು ನಿಮ್ಮ ಪಕ್ಷಕ್ಕೆ ಹೇಗೆ ಸೇರಿಸಿಕೊಳ್ಳುತ್ತೆ ಅಂತ ಹೇಳಿಕ್ಕಾಗುವುದಿಲ್ಲ. ಎಲ್ಲ ತೆರೆ ಮರೆಯಲ್ಲಿಯೇ ನಿಮ್ಮ ಬಂಡಾಯ ಯಾರಿಗೂ ಗೊತ್ತಾಗುವುದಿಲ್ಲ. ಈ ಪಕ್ಷದಲ್ಲಿದ್ದವರು ಎಷ್ಟು ಬಿಟ್ಟು
ಆ ಪಕ್ಷಕ್ಕೆ ಹೋಗಿದ್ದಾರಂತೆ. ಹೋದ ಮೇಲೆ ಗೊತ್ತಾಗುದು ಅಂತಹ ನಿಪುಣ ಇವ ಎಲ್ಲ ಕೆಲಸ ಮಾಡುವುದು ಹಿಂದಿನಿಂದಲೇ, ಮುಂದೆ ಯಾರಿಗೂ ಸಿಗುವುದಿಲ್ಲ. ಹೌದೌದೌದು. ಯಾಕೆ ಮಾತನಾಡಿ ಇಷ್ಟು ಮಾತನಾಡುವ ಕಥ ಇರುವವನು ಗುಲಾಲಿ ನೋಡಿ ನೋಡು, ನಿನ್ನ ಪ್ರೀತಿಯ ಮಾತು ಭೀಮಸೇನ ಹೌದು ಇದ್ದಾರೆ. ಇಂಥ ಚಂದ ನೋಡಿ ಹೇಗೆ ಚಂದ ಒಡಿಸುವುದಕ್ಕೆ ಅಸಾಧ್ಯ. ದೊಡ್ಡ ಪರ್ವತ ಬಿದ್ದ ಹಾಗೆ ಉಂಟು. ಹೌದೇನು? ಮಾ ಪ್ರಾಣಾಹಿ ಪಾಂಡವಾಹ ಅಂತ ಈ ಕುಂಡಗಳ ತಾಯಿ ಇದ್ದಾಳ ಅವರ ಕುಂತಿ, ಅವಳಿಗೆ ಮಾತು ಕೊಟ್ಟಿದ್ದೀಯ ಅಂತ ನಿನ್ನ ಪ್ರಾಣವೇ ಹೌದಾಗಿದೆ. ಪಿಂಡ ಕಾಣ್ತಾರ ನೀನು ಕತೆ ಬಿಡಿಸ್ಲಿಕ್ಕೆ ಹೋಗ್ಬೇಡ. ಮಾತು ಕೊಟ್ಟಿದ್ದೀಯಲ್ಲ, ಹೌದು ಕುಂತಿಗೆ ನಾನು ಕಾಯ್ತೇನೆ, ನನ್ನ 5 ಪ್ರಾಣ ಇವರು ಅಂತ ಹೇಳಿದ್ಯಲ್ಲ. ಒಂದು ಪ್ರಾಣ ಹೋಯ್ತು, ಪ್ರಾಣ ಹೋಯ್ತಾ, ಅಪಾನ ಹೋಯ್ತಾ, ಉದಾನ ಹೋಯ್ತಾ, ಸಮಾನ ಹೋಯ್ತಾ, ಯಾನ ಹೋಯ್ತಾ. ಈ 5ರಲ್ಲಿ ಯಾವುದು ಒಂದು ಹೋಗ್ತಾ ಇರ್ತದೆ? ಹೇಳು, ಚಪ್ಪಲತ್ರಲ್ಲಿ ಮಾತಾಡು. ಯಾಕೆ ಚಪ್ಪಲತ್ರಲ್ಲಿ ಮಾತನಾಡಿದ್ರೆ ನೀನು ಮಾತ್ರ ನೀನು ನೆಗಾಡಿದಿರಿ, ಎಲ್ಲರೂ ಎಣಿಸ್ಬೇಕು. ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ, ನೆಗಾಡ್ತಾ ಇದ್ದಾನೆ. ಆಹಾ, ಆಚೆಯಿಂದ ಚಕ್ರವರ್ತಿ ತಿರುಗುತ್ತಾ ಅವರನ್ನು ಕತ್ತರಿಸಿ ಆಗ್ತದೆ. ಬಾಯಿ ತೆರೆಗೆ ಮಣ್ಣು ತೋರಿಸ್ತೀವಿ, ಬ್ರಹ್ಮಾಂಡವನ್ನು ತೋರಿಸ್ತೇನೆ. ಹೌದೇನ? ನಮ್ಮ ಆಸ್ಥಾನಕ್ಕೆ ಬಂದೇ ಇಲ್ಲ. ಹೌದು, ಇನ್ನ ಎಲ್ಲ ಇಂದ್ರಜಾಲ ನಮ್ಮ ಮುಂದೆ ನಡೆಯಲಿಲ್ಲ. ಎಲ್ಲರೂ ಎದ್ದು ನಿಂತು ನನಗೆ ಕೈ ಮುಗಿದ್ರು. ವಿಶ್ವರೂಪ ವಿಶ್ವರೂಪ ಅಂತ ಹೇಳಿದ್ರು. ನಾನು 2 ಕಣ್ಣನ್ನು 3 ಕಣ್ಣು ಮಾಡಿ ನೋಡುವುದು ಎಲ್ಲಿ ವಿಶ್ವರೂಪ ಅಂತ. ಅಲ್ಲ, ಇಂತಹ ಒಂದು ಜಾತಿಯಲ್ಲ ವಿಶ್ವರೂಪ ತೋರಿಸಲಿಕ್ಕೆ ಉಂಟ. ಎಲ್ಲ ಮನೆಯ ಬೆಣ್ಣೆಗಾಡಿರುವಂತಹದ್ದು. ಅಯ್ಯೋ, ಒಂದು ಹೇಳೋದ್ರಿಂದ ನಿಮಗೆ ನಿಮ್ಮ ಗೃಹಸ್ಥ ನಿಮ್ಮನ್ನೆಲ್ಲ ಹೇಳಬಾರ್ದು. ಹಾಗಂತ ಹೇಳಿ ನಾನು ಗೃಹಸ್ಥನೆ, ನನಗೆ ಅನುಭವ ಆಗಿದೆ. ಇವಾಗ ಹೋಗುದಂತೆ ಆ ಗೋಪಿಗೆಯವರು ಸ್ನಾನ ಮಾಡುವ ಸ್ಥಳದ ಬದಿ ಹೋಗುದಂತೆ. ಪಾಪ ಅವರೆಲ್ಲ ಅಲ್ಲಿ ಯಾರು ಪುರುಷರಿಲ್ಲ ಅಂತ ತಿಳಿದು ಬಟ್ಟೆ ಎಲ್ಲ ಕಟ್ಟಿ ಮೇಲೆ ಇಟ್ಟು ನಗ್ನ ಸ್ಥಿತಿಯಲ್ಲಿ ಸ್ನಾನ ಮಾಡುವಂತೆ. ಇವ ಮರದ ಮೇಲೆ ಕೊಂಡು ನಿಂತುಕೊಂಡು ಅವರ ಬಟ್ಟೆ ಗಂಟನ್ನು ಹಿಡಿದುಕೊಂಡು, ಬಟ್ಟೆಗಳು ಯಾಕೆ ಇಲ್ಲಿ ಇದ್ದಿ ಅಂತ ಹೇಳುದಂತೆ. ಏನು ಹೇಳುದು? ಬಟ್ಟೆ ಕೇಳುದಲ್ಲ, ಕೇಳುವ ಕ್ರಮ ಕೂಡ ಹೇಳಿದ್ದಾನಂತೆ. 2 ಕೈ ಮೇಲೆ ಎತ್ತಿ ಕೇಳಿ ಅಂತ. ಪಾಪಿ ಇವ ಇದ್ದಲ್ಲಿ ಮೊಣಕಾಲು ನೀರು ಬಂದಿತ್ತು. ಅಂತಹ ಒಬ್ಬ ದುಷ್ಟ ಇವ ಇವುಗಳಿಗೆ ಬಹಳ ಹತ್ತಿರದವ. ಇವರೆಲ್ಲ ಹೇಳಿದ್ದು ಇವರೆಲ್ಲ ಪುಂಗಿ ಊದುವುದು, ಅವರನ್ನು ಬದಲಾಗಿಸುವುದು, ಅವರೆಲ್ಲ ಹಾಳು ಮಾಡಿಬಿಟ್ಟದ್ದು ಇವನೇ. ನಾನು ಮೊದಲನೇ ಹೇಳಿದ್ದೇನೆ, ಪಾಂಡವರು ಹಾಗೆಗಳಲ್ಲ, ಇವ ಹಾಗೆ ಅಂತ. ಇವನೇ ಇಷ್ಟು ಮಾಡಿದ್ದು. ಮಾತಾಡು ಮಾತಾಡು ಮಾತಾಡು. ಧರ್ಮನಿದೆ ನಮ್ಮ
ಈಗ ಇದು ಮತ್ತೆ ಎದ್ದು ನಿಂತಿದ್ದೇನೆ. ನಿರ್ಣಾಯಕ ಯುದ್ಧಕ್ಕಾಗಿ ಸಿದ್ಧನಾಗು. ವಾರಣಾವತದಲ್ಲಿ ಅರಮನೆಯಲ್ಲಿ ಗುರುದಕ್ಕೆ ಕಾಯ್ತಿದ್ದಲ್ಲ. ದ್ರೌಪದಿಯ ಸೀರೆ ಸೆರಗಿಯ ಕೈ ಹಿಡಿದಕ್ಕಾಗಿ ಹೋಗಿ ಅವನ ತಲೆ ಮೇಲೆ ನೀವು ತುಳಿಯುವುದಕ್ಕೆ ಮುಂದುವರಿಯುತ್ತಾ ಇದ್ದಿ. ತಿಳಿಸಿದ್ದೇನೆ, ಸಾಕು. ಅವನಿಗೆ ಕೊಟ್ಟಂತ ಆ ಗೌರವೇಶ್ವರ ಹೋಗಿ ನಿನ್ನ ತಲೆಗೆ ಹೊರಟಿದ್ದಾನೆ. ಮೊದಲೇ ಯುದ್ಧದ ಈ ಗದಾ ಯುದ್ಧದ ನಿರ್ಣಯವೇನು? ಯಾರು ಕೂಡ ತಲೆಗೆ ಹೊಡಿಬಾರದು, ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಹೊಡೆಯಬಾರದು ಎನ್ನುವಂತ ನಿರ್ಣಯವಿತ್ತು. ಆದ್ರೆ ಆ ಪುಣ್ಯಾತ್ಮ ಹೋಗಿ ನಿನ್ನ ತಲೆಗೆ ಹೊರಟದ ಲಕ್ಷಣ ನೆಲದ ಮೇಲೆ ಉರುಳಿದೆ. ಮತ್ತೆ ನಾನು ಯೋಚನೆಯನ್ನು ಮಾಡಿದೆ, ಇವನಿಗೆ ಪ್ರಾಣ ಬಿಡಬೇಕು, ಇವ ಸಾಯಬೇಕು, ಇವನ ತೊಡೆಗೆ ಹೊಡಿಬೇಕು ಅಂತೇಳಿ ತಂದು ದ್ರೌಪದಿ ಅವರು ನನ್ನ ಪಡೆಯಲ್ಲಿ ಬಂದು ಕುಳಿತುಕೊಂಡು ಹೇಳಿದಾಗ ನಾನು ಮಾಡಿದಂತಹ ಪ್ರತಿಜ್ಞಾ ಪೂರಣ ಪ್ರತಿಜ್ಞೆ ಇಲ್ಲಿಗೆ ಮುಗಿತು. ಹದಿನೆಂಟು ದಿನದ ನಿನ್ನ ಪ್ರತಿಜ್ಞೆಯೂ ಹಾಗೆ ತುಂಬಿದಂತಹ ಸಭೆಯಲ್ಲಿ ಹಸ್ತಿನಾವತಿಯಲ್ಲಿ ಮೈತ್ರೇಯಿ ಮಹರ್ಷಿಗಳು ಬಂದು ಏನು ಹೇಳಿದ್ದಾರೆ ಕೌರವೇಶ್ವರನಿಗೆ, ಈಗ ಬೇಡ, ಹೊತ್ತಾಯಿತು, ಹೊತ್ತು ಕಂಡುತ್ತಾ ಬಂತು, ಈ ಹೊತ್ತು ನಿಮ್ಮ ಶಿಬಿರಕ್ಕೆ ಹೋಗುವುದು ಬೇಡ, ಹೋಗಿ ನದಿ ತೀರಕ್ಕೆ ಹೋಗು ಅಂತ ಹೇಳಿದ್ದಲ್ಲ, ತಡ ಮಾಡುವುದಲ್ಲ. ಹಾಗಾದ್ರೆ ಈ ಗದಾ ಯುದ್ಧ ಹಾಗೆ ದ್ರೌಪದಿ ವಸ್ತ್ರಾಪಹರಣ ಎನ್ನುವಂತಹ ಈ ಪ್ರಸಂಗವನ್ನು ಆಡಿದವರಿಗೆ ಆಡಿಸಿದವರಿಗೆ ಓಡಿದವರಿಗೆ ಗೀತಾಶಾಸ್ತ್ರ ಮಹರ್ಷಂ ನಾದೇವೈ ಮಾನುಷಜ್ಞೆಯ ದೇವಯವರ ಸಂಶಯ. ಯಾರು ಗೀತಾಶಾಸ್ತ್ರವನ್ನು ಆತ ದೇವರ ಪೂಜೆಯನ್ನು ಯಾರು ಮಾಡ್ತಾರೋ, ಯಾರು ಮಾಡಿಸ್ತಾರೋ, ಯಾರು ನೋಡುತ್ತಾರೋ, ಯಾರು ನೋಡಿಸ್ತಾರೋ ಅವರೆಲ್ಲರೂ ಸಾಕ್ಷಾತ್ ದೇವತಾ ಸ್ವರೂಪಿಗಳು ಅಂತ ಹೇಳ್ತಾರೆ. ಹಾಗೆ ಈ ಯಕ್ಷಗಾನವನ್ನು ಪುಣ್ಯ ಕಥಾಭಾಗವನ್ನು ವೀಕ್ಷಿಸಿದವರೆಲ್ಲರೂ ಕೂಡ ದೇವತೆಗಳು ಎನ್ನುವ ಹಾಗೆ ಹೇಳುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ಎಲ್ಲರಿಗೂ ಆಯುಧ